ತುಳು ಗ್ರಾಮ ಬಂದದಕ್ಕೆ ಒಂದು ಆಗ್ತದೆ ತುಳು ಗ್ರಾಮ ತಲಾಡ್ ತುಳು ಗ್ರಾಮ ಬಂದ ಆಯ್ತು ಒಂದು ಸೈಡ್ ಬ್ಯಾಂಕಿಗೆ ಪ್ರತಿ ವರ್ಷ ಕಂಪ್ಲೇಂಟ್ ಕೊಡೋಣ ವ್ಯವಸ್ಥೆ ಬ್ಯಾತ್ ನೆಟ್ಟದ ಬಂದೊಂದೇ ಐಡಿಯಾ ಪ್ರಕಾರ ನಮ್ಮ ಇಡೀ ತುಳುನಾದ ಸಂಸ್ಕೃತಿ ದಾದೊಂದು ಇಲ್ಲಿ ನಮ್ಮ ಜಾವನೇರ ಜೋಕು ಒಳ್ಳೆ ಜಿಲ್ಲೆರು ಒಳ್ಳೆ ಇತ್ತು ತುಂಬ ಇಂಚೆತ್ತಂದ 5 ಪುರ ಬೇತೆ ಬೇತೆ ವಿಚಾರ ಐನೊಂದು ಶೋ ಕೊಡು ಹೆರಿಟೇಜ್ ಒಂಜಿ ಟೂರಿಸಂ ಸ್ಪಾಟ್ ಲೆಕ್ಕ ಹಾಕೊಂಡು ಮತ್ತು ಹಿಂಗೆ ವರ್ಷವರೆಗೆ ಕಂಬಳಲ್ಲ ಅವೇ ಓಲ್ಡ್ ಕಾನ್ಸೆಪ್ಟ್ ಅಂಚ
ಒಂಜು ವರ್ಷ ಮಲ್ತದ ಒಂಚೂರು ಕಂಬಳತ್ತು ಸೂರ್ಯಚಂದ್ರ ಇತ್ತಿನ ಅವಕಾಶ ದೇವರು ಕೊಡು ಅಪಗಾನದಿಂದ ನಮ್ಮ ಪಾಡಿ ಕಲ್ಲು ಅಪಗಾನದಿಂದ ನನ್ನ ದುಂಬಕ್ಕೆ ನಡಪಣಂಚಿನ ಕರ್ಮಾಂಗಗಳು ಮಾತ ಆ ಭಗವಂತ ಸಂಪೂರ್ಣವಾದ ಮಾತಾಡಲು ಅನುಗ್ರಹ ಮಾಡ್ತಾರೆ ನನ್ನ ಜನರ ಹುಟ್ಟು ಸೇರಾದು ವಿಜೃಂಭಣೆಯ ಆಪಣಂಚಿನ ಕಾರ್ಯಕ್ರಮ ನಡಪಾದ ಕೊರಡು ಪಣದು ಯಾರು ನಮ್ಮ ದೈವ ದೇವರ ಮಂಜು ಪ್ರಸಾದ ತುಳು ಅಪ್ಪೆ ಬಾರಿ ಜೋರು ಬತ್ತಿನ ಮಾತಾ ಎನ್ನ ಮೋಕೆದ ತುಳುನಾಡದ ಕಂಬ್ಳ ಪ್ರೇಮಿಲೆಗ್ಲ ಉಡಲು ಜಿಂಜಿನ ಸೊಲುಮೇಲು ವಿಘ್ನ ವಿನಾಯಕ ಮಹಾಗಣಪತಿ ದೇವರೇ ನೆನೆತೊಂದು ಅಂಚನೆ ನಮ್ಮ ಗ್ರಾಮದ ಮಾತಾ ಧರ್ಮದ ದೇವರೇನು ದೈವ ದೇವರೇ ನೆನೆತೊಂದು ಇನಿತ ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮನು ಶುರು ಮಲ್ತೊಂದುಲ್ಲ ಇತ್ತ ಪ್ರಾರ್ಥನೆಗೂ ಮುಫೀಜ ಬೊಕ್ಕ ಬಲಗ ಮಿತ್ತ ಚಾವಡಿಗೆ ಬರೋಡು ಬಂದು ಕೇನೊಂದುಲ್ಲೆ ವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ರಂಗಣ್ಣದ ಹೂಗಳಿಗಿರಲು ಹಾಲಿಗೆ ಬಣ್ಣ ಇದೆಯೇನು ಬಣ್ಣದ ಹಸುಗಳೇ ನಿನ್ನಾತ್ಮ ಬಿಳಿನೊರೆ ಹಾಲೆ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗು ಇದೆಯೇನು ರಂಗಿನ ಹೂಗಳೇ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಮ್ಮ ಹಿರಿಯಕಲ್ ತೋಜಾಯ್ ಕೊರ್ದಿನ ಸಾದಿರು ನಡತೊಂದು ಬತ್ತಿನ ಕ್ರೀಡೆ ಬಂಡ ನಮ್ಮ ಕಂಬ್ಳ ಮರ್ಯಾಲ ಇಡೀ ಬೆನ್ನಿ ಬೇಸಾಯ ಮಂತದು ಬಚ್ಚಿದಿತ್ತಿನ ನಮ್ಮ ಹಿರಿಯಕಲು ಮನಸ್ಸಿಗೆ ಮುದಗೋಸ್ಕರ ಮನರಂಜನೆಗೋಸ್ಕರ ಕಂಬ್ಳ ಪಂಪಿನ ಒಂಜಿ ಕ್ರೀಡೆನು ಶುರು ಮಾಡ್ತೇರು ಈ ಒಂಜಿ ಆಧುನಿಕ ಯುಗ ಮುಟ್ಟ ಜನಪ್ರಿಯವಾದ ಒರಿಪ ಒಂದು ಬತ್ತಿನ ಈ ಕೀರ್ತಿ ನಮ್ಮ ಹಿರಿಯಕಲ್ನ ಅಂಚೆನೆ ಬ್ಯಾಂಡ್ ವಾದ್ಯದೊಟ್ಟಿಗೆ ಎರುಲ್ನ ಯಜಮಾನಿ ತನ್ನ ಎರುಳೊಟ್ಟಿಗೆ ಮಂಜೊಟ್ಟಿಗೆ ಬರ್ಪಿನ ಒಪ್ಪಿನ ರೀತಿಯೇ ತೂಯರ ಬಾರಿ ಪೊರ್ಲು ಪರಿಸರದ ಪ್ರತಿಭೆಗಳಿಗೆ ಅವಕಾಶ ಕೊರಡು ಪಂಪಿನ ನಿಟ್ಟಡು ಅರಿಗೆ ನಿರೂಪಣೆಗೆ ಅವಕಾಶ ಕೊರಿ ಅರ್ನ ನಿರೂಪಣೆಗೆ ಸೊಲ್ಮೆ ಸಂದ ಒಂದು ಇತ್ತೆ ಬತ್ತಿಂಚಿ ಬಿನ್ನೆರೇನು ನಮ್ಮ ಪೊರ್ತುದ ಇತಿಮಿತಿಡುಲ್ಲದ ಬಣ್ಣ ಕಾಂಡದ ಪೊರ್ತು ಮಾತೆಲ್ಲ ತುರ್ತು ವೇಳೆಗಳಿಗೆ ಡುಲ್ಲೇರು ನವಾಸ್ ಕಲರ್ ಕೊಡಿ ಮಾತೆರೆಲ್ಲ ಎತ್ಕೊಂಡು ನೋಡ್ಪಣ್ಣದಕ್ಕೆ ಏನೊಂದಿಲ್ಲ ನರೇಂಗಾಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನವಾಸ್ ಕಲರ್ ಕೊಡಿ ಕಂಬಳೋತ್ಸವ ಸುಮಾರು 15 ವರ್ಷಗಳ ಬೇಡಿಕೆ ಮ್ಯಾಕ್ಸಿಮ್ ಡಿಸೋಸ ವೇದಿಕೆ ಈ ಗ್ರಾಮಸ್ಥರ ಬಹುನಿರೀಕ್ಷಿತ ಒಂದು ತುಳು ಜಾನಪದ ಕ್ರೀಡೆಯಾದಂತಹ ಕಂಬಳದ ಒಂದು ಆಗ್ಬೇಕೆಂಬ ನಮ್ಮ ಸಮಸ್ತ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದನೆ ನೀಡಿ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರು ಮಾಜಿ ಸಚಿವರಾದಂತಹ ನಮ್ಮೆಲ್ಲರ ನಾಯಕರಾದಂತಹ UT ಖಾದರ್ ಸರ್ ಅವರ ಈ ಒಂದು ವಿಶೇಷ ಮುತುವರ್ಜಿಯಿಂದ ನಮ್ಮ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದನೆ ನೀಡಿ ಈ ಒಂದು ಬಹುನಿರೀಕ್ಷಿತ ಕಂಬಳದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಈ ಸಮಸ್ತ ಗ್ರಾಮಸ್ಥರನ್ನು ಕಂಬಳ ಪ್ರೇಮಿಗಳನ್ನು ಹಾಗೂ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ವಂದಿಸುತ್ತಾ ಸಮಯದ ಅಭಾವ ಇರುವುದರಿಂದ ಕೇವಲ ಸ್ವಾಗತ ಭಾಷಣ ಮಾತ್ರ ಮಾಡಲು ಇಚ್ಛಿಸುತ್ತೇನೆ. ಕಂಬಳದ ಬಗ್ಗೆ ಹಾಗೂ ಇದರ ಬಗ್ಗೆ ಸವಿಸ್ತಾರವಾಗಿ ಶಾಸಕರು ಹಾಗೂ ಗಣ್ಯರು ಹೇಳಲಿಕ್ಕಿದ್ದಾರೆ. ಮುಖ್ಯವಾಗಿ ಈ ಒಂದು ಕಂಬಳೋತ್ಸವದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿಲಾನ್ಯಾಸವನ್ನು ನೆರವೇರಿಸಿದಂತಹ ನಮ್ಮೆಲ್ಲರ ನಾಯಕರು, ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರು, ಮಾಜಿ ಸಚಿವರಾದಂತಹ UT ಖಾದರ್ ಸರ್ ಅವರಿಗೆ ಸಮಸ್ತ
ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರಾಮಣ್ಣ ಶೆಟ್ಟಿ ಆಳ್ವರ ಬಿಟ್ಟು ಬೇರೆ ಅರೆಗೆ ಪೂಗುಚ್ಚ ಕೊಡ್ದು ಅರೆಯನ್ನು ಎತ್ಕೊಂಡು ನೋಡ್ಕೊಳ್ಳೋದಕ್ಕೆ ಏನಂದಲ್ಲ ಸ್ವಾಗತಲು. ಅದೇ ರೀತಿ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನರಿಂಗಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಶೆಟ್ಟಿ ಅವರನ್ನು ಕೂಡ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜ್ಯೋತಿ ಡಿಸೋಸ ಈ ಮೇರೆ ಬತ್ತದ ಪೂಗುಚ್ಚ ಕೊರಡು ಪಣದಕ್ಕೆ ಏನಂದ್ರೆ ಲೇಸದ ಗುರುಕಾರ್ಮೆನ್ ವಹಿಸೋ ನಂಚಿನ ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಶೈಲಜಾ ಶೆಟ್ಟಿ ಮೋರ್ಲಾ. ಅದೇ ರೀತಿ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಶಾಂತ್ ಕಾಜವರವರಿದ್ದಾರೆ. ಅವರನ್ನು ಕೂಡ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಶಾಂತ್ ಕಾಜವರಿಗೆ ಮುರಳೀಧರ್ ಶೆಟ್ಟಿ ಮುರಳೀಧರ್ ಈ ಮೇರೆ ಬತ್ತದ ಪೂ ಕೊರದು ಸ್ವಾಗತ ಮಾಡ್ಬೋದು ಪಣದಕ್ಕೆ ಏನೊಂದಿಲ್ಲ. ಪ್ರಶಾಂತ್ ಕಾಜವೇರೇನು ಎತ್ಕೊಂದಿಲ್ಲ, ಮುರಳೀಧರ್ ಶೆಟ್ಟಿ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಲೆಮಾರಿ ಹಾಗೂ ಅರೆಮಾರಿ ನಿಗಮದ ಮಾಜಿ ಅಧ್ಯಕ್ಷರು ಅವರನ್ನು ಕೂಡ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಲೋಹಿತ್ ಈ ಮೇರೆ ಬತ್ತದ ಲೋಹಿತ್ ಶೆಟ್ಟಿ ಮೇರೆ ಬತ್ತದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಸ್ವಾಗತ ಗೌರವ ಸೊಲ್ಮೇಲು. ಮತ್ತೋರ್ವ ಮುಖ್ಯ ಅತಿಥಿ ವಂದನೀಯ ಫಾದರ್ ಫೆಡ್ರಿಕ್ ಕೋರೆಯ ಧರ್ಮಗುರುಗಳು ಸಂತ ಲಾರೆನ್ಸ್ ದೇವಾಲಯ ಬೋಲಾ ಇವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸುಂದರ್ ಪೂಜಾರಿ ಈ ಮೇರೆ ನಮ್ಮ ವಂದನೀಯ ಫಾದರ್ ಫೆಡ್ರಿಕ್ ಕೊರೆಯ ಈ ಮೇರೆಗೆ ಸ್ವಾಗತದ ಗೌರವ ಕೊರಡು ಪಣದಕ್ಕೆ ಏನಂದಿಲ್ಲ ಸೊಲ್ಮೇಲು. ಅದೇ ರೀತಿ ಈ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ರೋಹಿತ್ ಹೆಗ್ಡೆ ಎರ್ಮಾಳು ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರು ಇವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರೇಮಾನಂದ ನೆತ್ತಿಲಪದವು ಈ ಮೇರೆ ಬತ್ತದ ನಮ್ಮ ಲೋಹಿತ್ ಹೆಗ್ಡೆ ಈ ಮೇರೆಗೆ ಸ್ವಾಗತದ ಪೂಗುಚ್ಚದ ಗೌರವ ಕೊರಡು ಪಣದ ವಿನಂತಿ ಸೊಲ್ಮೇಲು. ಅದೇ ರೀತಿ ಈ ಒಂದು ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಗುಣಪಾಲ ಕಡಂಬ ಜಿಲ್ಲಾ ಕಂಬಳ ಹಕ್ಕು ಒಕ್ಕೂಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ರೆಹಮಾನ್ ಚಂದ ಹಿತ್ಲು ಈ ಮೇರೆ ಬತ್ತದ ಶ್ರೀಯುತ ಗುಣಪಾಲ್ ಕಡಂಬ ಈ ಮೇರೆಗೆ ಪೂಗುಚ್ಚ ಕೊಡ್ದು ಸ್ವಾಗತ ಗೌರವ ಕೊರಡು ಪಣದ ವಿನಂತಿ ಸೊಲ್ಮೇಲು. ಅದೇ ರೀತಿ ಈ ಒಂದು ಸುಂದರ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ನವನೀತ್ ಶೆಟ್ಟಿ ಕದ್ರಿ ದೇವರ ಕಂಬಳದ ಅಧ್ಯಕ್ಷರು ಇವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನವನೀತ್ ಶೆಟ್ಟರಿಗೆ ಶ್ರೀಯುತ ಹರೀಶ್ ಕನ್ನಿಗುಳಿ ಈ ಮೇರೆ ಬತ್ತದ ಸ್ವಾಗತ ಗೌರವ ಕೊರಡು ಪಣದಕ್ಕೆ ಏನೊಂದಿಲ್ಲ. ಶ್ರೀಯುತ ಹರೀಶ್ ಕನ್ನಿಗುಳಿ ಕದ್ರಿ ನವನೀತ್ ಶೆಟ್ಟರಿಗೆ ಪೂಗುಚ್ಚ ಕೊಡ್ದು ಅರೆಯನ್ನು ಎತ್ಕೊಂಡು ಪಣದಕ್ಕೆ ಏನೊಂದಿಲ್ಲ. ಅದೇ ರೀತಿ ಈ ಒಂದು ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಈ ಪರಿಸರದ ಮಾನ್ಯ ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಅಂತ ಮಮತಾ DS ಗಟ್ಟಿರವರು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಜಯಂತಿ ಈ ಮೇರೆ ಬತ್ತದ ನಮ್ಮ ಶ್ರೀಮತಿ ಮಮತಾ ಗಟ್ಟಿ ಈ ಮೇರೆಗೆ ಸ್ವಾಗತದ ಗೌರವ ಕೊರಡು ಪಣದ ವಿನಂತಿ. ಅದೇ ರೀತಿ ಈ ಒಂದು ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಈ ಪರಿಸರದ ತಾಲೂಕ್ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಚಂದ್ರಹಾಸ್ ಕರ್ಕೇರ್ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಆನಂದ ಪೂಜಾರಿ ಈ ಮೇರೆ ಬತ್ತದ ಸ್ವಾಗತ ಗೌರವ ಕೊರಡು ಪಣದಕ್ಕೆ ಏನಂದಿಲ್ಲ. ಶ್ರೀಯುತ ಚಂದ್ರಹಾಸ್ ಕರ್ಕೇರ ಶ್ರೀಯುತ ಚಂದ್ರಹಾಸ್ ಕರ್ಕೇರರಿಗೆ ಆನಂದ ಸರ್ಕಿಡರ್ ಈ ಮೇರೆ ಬತ್ತದ ಪೂಗುಚ್ಚದ ಸ್ವಾಗತ ಗೌರವ ಶ್ರೀಯುತ ಚಂದ್ರಹಾಸ್ ಕರ್ಕೇರರಿಗೆ ಸೊಲ್ಮೇಲು. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಪದ್ಮನಾಭ ನರಿಂಗಾಣ ದಕ್ಷಿಣ ಕನ್ನಡ ಜಿಲ್ಲಾ ಅಹಿಂದ ಒಕ್ಕೂಟದ ಅಧ್ಯಕ್ಷರು ನಿನ್ನೆ ತಾನೇ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರೋಮ್ರೆಡ್ಡಿ ಸೋಸ ಈ ಮೇರೆ ಬತ್ತದ ಸ್ವಾಗತ ಗೌರವ ಕೊರಡು ಪಣದಕ್ಕೆ ಏನೊಂದಿಲ್ಲ. ಅದೇ ರೀತಿ ಪದ್ಮನಾಭ ನರಿಂಗಣರಿಗೆ ಮತ್ತೋರ್ವ ಮುಖ್ಯ ಅತಿಥಿ ಕರುಣಾಕರ್ ಶೆಟ್ಟಿ ಮೋರ್ಲಾ ಇವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಜೋಸೆಫ್ ಕುಟಿನ್ನ ಈ ಮೇರೆ ಬತ್ತದ ಕರುಣಾಕರ್ ಶೆಟ್ಟರಿಗೆ ಸ್ವಾಗತದ ಪೂಗುಚ್ಚ ಗೌರವ ಕೊರಡು ಪಣದಕ್ಕೆ ಏನೊಂದಿಲ್ಲ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿ ಗಣೇಶ್ ನಾಯಕ್
ಅಧ್ಯಕ್ಷರು ಕುರ್ನಾಡು ಗ್ರಾಮ ಪಂಚಾಯತ್ ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಬೆದ್ದೋಳಿಕೆ ಇಬ್ಬರು ಬತ್ತದು ನಮ್ಮ ರಮೇಶ್ ಬೆದ್ದೋಳಿಕೆ ಬತ್ತದು ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಣೇಶ್ ನಾಯಕ್ ಮೇರೆಗೆ ಪೂಗುಚ್ಛದ ಸ್ವಾಗತ ಗೌರವ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಗಿರೀಶ್ ಆಲ್ವಾ ಮೋರ್ಲಾ ಇವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶೇಖಪ್ಪ ಇಮೇರ್ ಬತ್ತದು ನಮ್ಮ ಗಿರೀಶ್ ಆಳ್ವರೆಗೆ ಪೂಗುಚ್ಛದ ಸ್ವಾಗತ ಗೌರವ ಕೊರಡು ಮಾಡೋದಕ್ಕೆ ಏನೊಂದಿಲ್ಲ ಸೊಲ್ಮೇಲು. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿ ಮೋಹನ್ ದಾಸ್ ಶೆಟ್ಟಿ ಕಿನ್ಯಾ ಅವರನ್ನು ಕೂಡ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಬ್ಬು ಆಳ್ವರ ಬೆಟ್ಟು ಇಮೇರ್ ಬತ್ತದು ಸ್ವಾಗತ ಗೌರವ ಕೊರಡು ಮಾಡೋದಕ್ಕೆ ಏನೊಂದಿಲ್ಲ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ್ಲ ಈ ಮೇರೆಗೆ ಅಬ್ದುಲ್ ಜಲೀಲ್ ಮೊಂಟುಗೋಳಿ ಯಾರೇನು ವೇದಿಕೆಗೆ ತಂದುಳ್ಳರು ಅಬ್ದುಲ್ ಜಲೀಲ್ ಮೊಂಟುಗೋಳಿ ಮೋಹನ್ದಾಸ್ ಶೆಟ್ಟಿ ನೆತ್ತಿಲ ಮಲ್ಲ ಬಿನ್ನೆರು ಆಣಲಾರು ನಮ್ಮೊಟ್ಟಿಗೆ ಸಹಕಾರಡುಳ್ಳರು ಅವರಿಗೆ ಸ್ವಾಗತ ಸೊಲ್ಮೇಲು. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಅಬ್ದುಲ್ ಜಲೀಲ್ ಮೊಂಟುಗೋಳಿ ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಬ್ಬುಚ್ಚ ಕಲ್ಲರಗೋಡಿ ಇಮೇರು ಬತ್ತದ ಅಬ್ದುಲ್ ಜಲೀಲ್ ಮೊಂಟುಗೋಳಿ ಮೇರೆಗೊಂಜಿ ಪೂಗುಚ್ಛದ ಸ್ವಾಗತ ಗೌರವ ಕೊರಡು ಕಾಣದು. ಶ್ರೀಯುತ ರವೀಂದ್ರನಾಥ್ ಪೂಂಜಾ ಅರೆಲ್ಲ ಸ್ವಾಗತ ಮಂತೊಂದುಳ್ಳೇರು. ಅದೇ ರೀತಿ ಈ ಒಂದು ಸುಂದರ ಸಮಾರಂಭದಲ್ಲಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿ ರವೀಂದ್ರ ಶೆಟ್ಟಿ ದೊಡ್ಡ ಮನೆ ಇವರನ್ನು ಕೂಡ ಸಮಸ್ತ ನರಿಂಗಾನ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗಂಗಾಧರ್ ಶೆಟ್ಟಿ ನೆತ್ತಿಲಕೋಡಿ ಇಮೇರು ಬತ್ತದ ನಮ್ಮ ತಲಪಾಡಿ ದೊಡ್ಡ ಮನೆತ ರವೀಂದ್ರ ಶೆಟ್ಟಿ ಇಮೇರೆಗೆ ಸ್ವಾಗತ ಗೌರವ ಕೊರಡು ಬಣದ ವಿನಂತಿ ಒಂದೊಂದಲ್ಲ. ತಲಪಾಡಿ ಕಂಬಳೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ರವೀಂದ್ರನಾಥ ಶೆಟ್ಟಿ ತಲಪಾಡಿ ದೊಡ್ಡ ಮನೆ ಅವರಿಗೆ ಸ್ವಾಗತ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ವಿವೇಕಾನಂದ ರೈ ಇವರನ್ನು ಕೂಡ ನರಿಂಗಾನ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಶಾಂತ್ ಇಮೇರ್ ಬತ್ತದ ಸ್ವಾಗತ ಗೌರವ ಕೊರಡು. ಪ್ರಸನ್ನ ಪಕ್ಕಳ ಇಮೇರ್ ಬತ್ತದ ನಮ್ಮ ಶ್ರೀಯುತ ವಿವೇಕಾನಂದ ರೈ ನೆತ್ತಿಲ ಪದವು ಮೇರೆಗೆ ಸ್ವಾಗತ ಗೌರವ ಕೊರಡು ಬಣದ ವಿನಂತಿ. ಅದೇ ರೀತಿ ಈ ಒಂದು ಸುಂದರ ಸಮಾರಂಭದಲ್ಲಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿ ಈ ನರಿಂಗಾನ ಗ್ರಾಮದ ಹಿರಿಯ ವ್ಯಕ್ತಿ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಚಂದ್ರಹಾಸ್ ಶೆಟ್ಟಿ ಮೋರ್ಲಾ ಅವರಿದ್ದಾರೆ. ಅವರನ್ನು ಕೂಡ ನರಿಂಗಾನ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಮೋರ್ಲಾ ಈ ಮೇರೆಗೆ ಸಾಬಿತ್ ಪಾರೆ ಈ ಮೇರೆ ಬತ್ತ ಸ್ವಾಗತ ಗೌರವ ಕೊರಡು ಬಣದಕ್ಕೆ ಏನೊಂದಿಲ್ಲ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಹನೀಫ್ ಚಂದೈತ್ಲು ಅವರನ್ನು ಕೂಡ ನರಿಂಗಾನ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಾಜೇಶ್ ಡಿಸೋಜ ಈ ಮೇರೆ ಬತ್ತದ ಹನೀಫ್ ಚಂದ ಹಿತ್ಲು ಈ ಮೇರೆಗೊಂಜಿ ಸ್ವಾಗತ ಗೌರವದ ಪೂಗುಚ್ಚನ್ನು ಕೊರಡು ಬಣದಕ್ಕೆ ಏನೊಂದಿಲ್ಲ. ಅದೇ ರೀತಿ ವೇದಿಕೆಯಲ್ಲಿ ಮತ್ತೋರ್ವ ಮುಖ್ಯ ಅತಿಥಿ ಮ್ಯಾಕ್ಸಿಮ್ ಡಿಸೋಜಾ ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಐತಪ್ಪ ಶೆಟ್ಟಿ ಈ ಮೇರೆ ಬತ್ತದ ನಮ್ಮ ಮ್ಯಾಕ್ಸಿಮ್ ಡಿಸೋಜ ಈ ಮೇರೆಗೆ ಸ್ವಾಗತ ಗೌರವ ಕೊರಡು ಬಣದಕ್ಕೆ ಏನೊಂದಿಲ್ಲ. ಶ್ರೀಯುತ ಐತಪ್ಪ ಶೆಟ್ಟಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತವರು ನಮ್ಮ ಗ್ರಾಮದ ಹಿರಿಯ ವ್ಯಕ್ತಿ ನಮ್ಮೆಲ್ಲರ ಮಾರ್ಗದರ್ಶಕರು ಆಲೂರುಬೆಟ್ಟು ರಾಮಣ್ಣ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಸುಂದರ ಸಮಾರಂಭಕ್ಕೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಅಪ್ಪು ಮೇರೆ ಬತ್ತದ ನಮ್ಮ ರಾಮಣ್ಣ ಶೆಟ್ಟರಿಗೊಂಜಿ ಪೂಗುಚ್ಚ ಕೊರಡು ಬಣದಕ್ಕೆ ಏನೊಂದಿಲ್ಲ. ಮುರಳೀಧರ್ ಶೆಟ್ಟಿ. ಅದೇ ರೀತಿ ಈ ಸಮಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ನರಿಂಗಾಣ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಜೋಸೆಫ್ ಕುಟಿನ್ ರವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಲಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಂತ ವೈಭವ್ ಶೆಟ್ಟಿ ರವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಲಪಾಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಂತಹ ವಿನು ಶೆಟ್ಟಿ ರವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರೋಮ್ರಿಕ್ ಡಿಸೋಜರ್ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನರಿಂಗಾಣ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಕೂಡ
ಈ ಒಂದು ಸುಂದರ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನರಿಂಗಾಣ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಂತ ಇಸ್ಮಾಯಿಲ್ ಮೀನಂಗೋಡಿರವರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಿರಿಯ ಅಭಿಯಂತರಾದಂತಹ ರವಿ ಇಂಜಿನಿಯರ್ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಸುಂದರ ಸಮಾರಂಭಕ್ಕೆ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಐತಪ್ಪ ಶೆಟ್ಟಿ ದೇವೇಂದ್ರ ಭಟ್ಪುರ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವನಾಥ ರೈ ಅಡ್ಕರ್ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಜಯಪ್ರಕಾಶ್ ಶೆಟ್ಟಿ ಬಾಬುರವರಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಳ್ವಾರ್ ಬೆಟ್ಟು ಅಬ್ಬುಚರ್ ಅವರಿದ್ದಾರೆ. ಅದೇ ರೀತಿ ಪ್ರೇಮಾನಂದ ರೈ ಅವರು ಹಾಗೂ ಅರುಣ್ ಡಿಸೋಜರ್ ಅವರು ಹಾಗೂ ಇವೆಲ್ಲ ಗೌರವಾನ್ವಿತ ಗ್ರಾಮಸ್ಥರನ್ನು ಸ್ವಾಗತಿಸುತ್ತಾ, ಮುಖ್ಯವಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಗೌರವಾನ್ವಿತ ಪತ್ರಕರ್ತರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸಮಸ್ತ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಶಿಲಾನ್ಯಾಸದ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ನರಿಂಗಾಣ ಗ್ರಾಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ಹಲವಾರು ಕೋಟಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ 1ನೇ ವಾರ್ಡಿಗೆ ಸುಮಾರು 5 ಕೋಟಿಗಿಂತಲೂ ಅಧಿಕ ವೆಚ್ಚದ ಅನುದಾನವನ್ನು ಒದಗಿಸಿಕೊಟ್ಟು ಅದರ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಇವತ್ತು ಆಗಲಿಕ್ಕಿದೆ. ಅವರಿಗೆ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮ ಇರುವುದರಿಂದ ಸಾಂಕೇತಿಕವಾಗಿ ಒಂದೇ ಕಡೆ ಅವರು ಶಿಲಾನ್ಯಾಸ ಮಾಡಲಿದ್ದಾರೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನೀರಿನ ಟ್ಯಾಂಕ್ ಕೂಡ ಈಗಾಗಲೇ ಟೆಂಡರ್ ಕೂಡ ಪ್ರಕ್ರಿಯೆ ನಡೆದು ಇವತ್ತು ಶಿಲಾನ್ಯಾಸ ಆಗಲಿಕ್ಕಿದೆ. ಅದೇ ರೀತಿ ಮಂಜನಾಡಿಯಿಂದ ನೆತ್ತಿಲಪದವರೆಗಿನ ಡಾಮರೀಕರಣ ಕೂಡ ಇವತ್ತು ಶಿಲಾನ್ಯಾಸ ಆಗಲಿಕ್ಕಿದೆ. ಅದೇ ರೀತಿ ನಮ್ಮ ಕೋಡಿ ಮಸೀದಿ ಬಳಿ ತಡೆಗೋಡೆಗೆ ಕೂಡ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಅನುದಾನವನ್ನು ಒದಗಿಸಿಕೊಟ್ಟು ಅದರ ಶಿಲಾನ್ಯಾಸ ಕೂಡ ಇವತ್ತು ನಡೆಯಲಿಕ್ಕಿದೆ. ಅದೇ ರೀತಿ ಕೆಲವು ನಮ್ಮ ಈ ಗ್ರಾಮಸ್ಥರಿಗೆ ಬಹಳ ವರ್ಷದ ಬೇಡಿಕೆ ಕಂಬಳದೊಟ್ಟಿಗೆ ಇಲ್ಲಿ ಸಾರ್ವಜನಿಕ ಕ್ರೀಡಾಂಗಣ ಕೂಡ ಬೇಡಿಕೆ ಇತ್ತು. ನಿನ್ನೆ ವಾಟ್ಸಪ್ ಮುಖಾಂತರ ಕಂಬಳ ಉತ್ಸವಕ್ಕೆ ಶಿಲಾನ್ಯಾಸ ಇರುವುದರಿಂದ ಕ್ರೀಡಾಂಗಣ ಇಲ್ಲ ಎಂಬ ಒಂದು ಮಾತನ್ನು ಕೂಡ ಹಲವಾರು ಯುವಕರು ನನ್ನೊಂದಿಗೆ ಕೇಳಿದ್ರು. ಸುಮಾರು 15 ಎಕರೆ ಸ್ಥಳವನ್ನು ಸಾರ್ವಜನಿಕ ಕ್ರೀಡಾಂಗಣ ಎಂಬ ಉದ್ದೇಶದಿಂದ ಮೀಸಲಿಟ್ಟಿದೆ. ಕೇವಲ ಕಂಬಳಕ್ಕೆ ಮಾತ್ರವಲ್ಲ, ಅದರೊಟ್ಟಿಗೆ ಕ್ರಿಕೆಟ್, ಫುಟ್ಬಾಲ್, ಅದೇ ರೀತಿ ಸೆಟ್ಲ್ ಇನ್ನಿತರ ನಮ್ಮ ಗ್ರಾಮೀಣ ಪ್ರತಿಭೆಗಳಲ್ಲಿ ಇರುವಂತಹ ಸುಪ್ತ ಪ್ರತಿಭೆಯನ್ನು ಹೊರಚೆಮ್ಮುವಂತ ಒಂದು ಸುಭದ್ರ ಕ್ರೀಡಾಂಗಣವನ್ನು ಕೂಡ ಮಾಡಲು ನಮ್ಮ ಶಾಸಕರು ಉದ್ದೇಶಿಸಿದ್ದಾರೆ. ಆದ್ದರಿಂದ ಸುಮಾರು 15 ಎಕರೆ ಸ್ಥಳವನ್ನು ಸಾರ್ವಜನಿಕ ಕ್ರೀಡಾಂಗಣ ಎಂಬ ಉದ್ದೇಶದಿಂದ ಮೀಸಲಾತಿಯಾಗಿ ಇಟ್ಟಿದ್ದಾರೆ. ಅದರ ಶಿಲಾನ್ಯಾಸ ಇವತ್ತಾಗಿದೆ. ಮುಖ್ಯವಾಗಿ ಕಂಬಳ ಆಗಿರ್ಬೋದು, ಅದೇ ರೀತಿ ಎಲ್ಲ ಈ ಒಂದು ಶಿಲಾನ್ಯಾಸದಲ್ಲಿ ಎಲ್ಲಾ ಪ್ರಕ್ರಿಯೆ ಕೂಡ ನಡೆಯುತ್ತದೆ ಎಂಬ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಪುಣೆ ಹೊಂದಲೇರು ಉಳ್ಳಾಲ ಹೋಬಳಿ ಆದ ಪುಣಗಲ ಅಭಿವೃದ್ಧಿಗೆ ನಿರಂತರ ಇಡೆಗೆ ಗಮನ ಕೊರಂತೇರು. ಇತ್ತೆ ತಾಲೂಕು ಆಯ್ಬೇಕು ಪ್ರತಿಯೊಂದು ಕಡೆಟ್ಲ ತಾಲೂಕು ಕೇಂದ್ರಗೂ ಹೆಂಚಿನ ಪುರ ಬೋಡ ಅವೇನು ಪೂರ ಒದಗಾವನಿಟ್ಟು ಇತ್ತೇನೆ ನವಾಜ್ ಕಲ್ಲರ್ ಕೊಡಿ ತನ್ನ ಭಾಷಣೋಡು ಸ್ವಾಗತೋಡು ಪಂಡಿಲೇಖನೆ. ಸಾಧಾರಣ ನರಿಂಗಾಣ ಗ್ರಾಮದ ಈ ಪರಿಸರಕ್ಕೆ 5 ಕೋಟಿ ದಾತ ಅನುದಾನವನ್ನು ಮೀಸಲ್ದಿದ್ದಾರೆ. ಅಂಚನೆ ಪ್ರತಿ ಗ್ರಾಮಗಳ ಕೋಟಿ ರೂಪಾಯಿದ ಅನುದಾನ ಆಡ ಅಭಿವೃದ್ಧಿಯಿಂದ ಪಂಡ ತೋಜುನಿ ಕೇವಲ ಸಾಧ್ಯ ಅಭಿವೃದ್ಧಿ ಆಯ್ಕೂಡ್ಲೆ ಅತಡ ಪರ್ಪಿ ನೀರ್ದ ಅತಡ ಬೇತೆ ಅಭಿವೃದ್ಧಿ ಆಯ್ಕೂಡ್ಲೆ ಅಭಿವೃದ್ಧಿಯಿಂದ ಆಪುಜಿ ಅಭಿವೃದ್ಧಿಗೆ ಒಂಜಿ ಪೂರಕ ಬೇಲೆಲು ಆಪುಂಡು. ಅಭಿವೃದ್ಧಿಯಿಂದ ಆಪುನಿ ಏಪ ಅಂದ ಪಂಡ ನಮ್ಮ ತಾಲೂಕುಡು ಓಪುರ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರಲುಲ್ಲನ ಅವು ಅಭಿವೃದ್ಧಿ ಆನಗ ಆ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿಯಿಂದ ಆಪುಂಡು. ಅಂಚಿತ್ತಿನ ಸಮಗ್ರ ಅಭಿವೃದ್ಧಿದ ಕಲ್ಪನೆಡು ಈ ಒಂಜಿ ಉಳ್ಳಾಲ ತಾಲೂಕು ಕೇಂದ್ರಗೂ ಉಪುರ ಬೋಡ ಆಯ್ತು ಒಟ್ಟೊಟ್ಟಿಗೆ ಒಂಜಿ ತುಳು ಗ್ರಾಮ ಪಂಪಿನ ಕಲ್ಪನೆಡು ಆ ಗ್ರಾಮಡು ಮಾತ ತುಳುನಾಡದ ಸಾಂಸ್ಕೃತಿಕ ವೈಭವಲು ಒಟ್ಟಾವಡು ಆಯ್ತ ಒಟ್ಟಿಗೆ ಒಂಜಿ ಕಂಬಳಲ ಉಪ್ಪೋಡು ಪಂಪಿನಂಚಿನ ಪರಿಕಲ್ಪನೆಡು ಈ ನರಿಂಗಾಣ ಗ್ರಾಮಡು ಐಕ್ ಜಾಗೆನು ಮೀಸಲ್ದಿದ್ದು ಆಯ್ತ ಅಭಿವೃದ್ಧಿದ ಶಿಲಾನ್ಯಾಸ ಕಾಮಗಾರಿ ಇನಿ ಆತನು ಐನು ಆವಡು ದಾಂಡ ಜನಪದೀಯವಾದ ಕಂಬಳ ಅವು ಜನಪದೀಯ ಕಲಾಂಡಲ ನಮ್ಮ ಗ್ರಾಮೀಣ ಭಾಗಡು ಜಿಂಜ ಬೋಡಿತಿನ ಕಲೆ ಅಂಚಿತ್ತಿನ ಒಂಜಿ ಜನಪದೀಯ ಕಂಬಳಗೂ ಮೂಲೊಂಜಿ ಕಂಬಳದ ಕೆರೆ ಆವಡು ಪೊರ್ಲುದ ಕಂಬಳೋತ್ಸವ ವರ್ಷ ಶಾಸಕರ ಮುತಾಲಿಕೆಡು ಆವಡು ಪಂಪಿನಂಚಿನ ಯೋಜನೆ ಇನಿ ಶಿಲಾನ್ಯಾಸ ಕಾರ್ಯಕ್ರಮದ ಮೂಲಕ ಅವು ಒಂಜಿ ಚಿಗುರು ಆತನು ಅವು ಮರ ಆವಡು
ನನ್ನ ಕಂಬಳಾದ ಬಾರಿ ಮಲ್ಲ ಉತ್ಸವ ಉಡುಮಲು ಅಂಚಿತ್ತಿನ ನಿರಂತರ ಅಭಿವೃದ್ಧಿ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೂ ಕೊಡುಗೆ ಮಾತ ಸಾಂಸ್ಕೃತಿಕ ಅಭಿವೃದ್ಧಿದ ಕೊಡುಗೆ ಇಂಚಿತ್ತಿನ ಕೊಡುಗೆಲೆಡು ನಿರಂತರವಾದ ಪೊಡೊಂದು ಪುಣಂಚಿನ ಶಾಸಕರು ಈ ಒಂಜಿ ಗ್ರಾಮ ಮಟ್ಟೋಡು ಮಾತ ಉಳ್ಳಾಲ ತಾಲೂಕುಗೂ ಬೋಡುತ್ತಿನಂಚಿನ ಕ್ರೀಡಾಂಗಣ ನವಸ್ಕಲ್ಲರ ಕೋಡಿ ಪಂಡೆ ರೈಟ್ ಮಾತಲ ಉಂಡಾಯ್ತು ಕ್ರಿಕೆಟ್ ಅಪ್ಪಡು ಫುಟ್ಬಾಲ್ ಉಪ್ಪಡು ತುಳುನಾಡದ ಗೊಬ್ಬುದ ಮಾತ ಕಲೆಗಳು ಪಡು ಅವು ಪೂರ ಸೇರ್ನಂಚಿನ ಒಂಜಿ ಪೊರ್ಲುದ ಕ್ರೀಡಾಂಗಣ ತುಳು ಗ್ರಾಮದ ಒಟ್ಟಿಗೆ ಕಂಬಳ ಕ್ರೀಡಾಂಗಣ ತುಳು ಗ್ರಾಮ ಮೂಜೆಲ್ಲ ಒಟ್ಟಾಯಿನಂಚಿನ ಒಂಜಿ ಕಲ್ಪನೆ ಮೂರ್ದು ಬರೆಯರಂಡು ಐನು ಆರು ಶಾಸಕರು ತನ್ನ ಪಾತ್ರೆಡ ಪಂಡ್ರಲ್ಲಿರು ತುಳು ನಾಡು ಪಂಡ ವಂಚನೆ ಪರಶುರಾಮನ ಸೃಷ್ಟಿಗೆ ಎಕಡೆ ಪಂಡ್ಲೆಕನೆ ನಮ್ಮ ನಿರೂಪಕರು ಪಂಡ್ಲೆಕನೆ ಬಳಕಾಯಿ ಬಾರ್ಕೂರುದು ತೆನ್ಕಾಯಿ ನೀಲೇಶ್ವರ ಮುಟ್ಟ ಅಂಚಿಡ್ದು ಮೂಡ ಹಿಡ್ದು ಬಟ್ಟ ಕೆಟ್ಟ ಜಾರಂಡ ಇಂಚಿಡ್ದು ಪಡ್ಡೆ ಹಿಡಿ ಕಡಲು ನಡುಟುಪ್ಪನ ತುಳು ಗ್ರಾಮದ ಈ ಇತಿಹಾಸಗೂ ಒಂಜಿ ಹೊಸ ಸೇರ್ಪಡೆ ಆದ ನರಿಂಗಾಣ ಗ್ರಾಮ ಮುಡಿದು ಬರೆಯರೆಂಡು ಇಂದತ್ತ ಬಗೆಟ್ ಶಿಲಾನ್ಯಾಸ ಮಂತಿನಂಚಿನ ಯುಟಿ ಖಾದರ್ ತನ್ನ ಪಾತ್ರೆಡೆ ಪನ್ನೋಡು ಪಣದಕ್ಕೇನೊಂದಿಲ್ಲ. ನಾನು ಯಾಕೆ ಇವತ್ತು ಅಭಿನಂದಿಸ್ತೇನೆ ಅಂತ ಹೇಳಿದ್ರೆ ಇವತ್ತಿನೊಂದು ಐತಿಹಾಸಿಕವಾದ ಒಂದು ದಿನ. ಈ ಐತಿಹಾಸಿಕವಾದ ದಿನ ಒಂದು ಶುಭಗಳಿಗೆ ನಾವೆಲ್ಲ ಸೇರಿ ಇವತ್ತು ಇಲ್ಲಿಗೆ ಒಂದು ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಭವಿಷ್ಯದ ದಿನಗಳಲ್ಲಿ ಈ ಒಂದು ಪ್ರದೇಶ ಅತ್ಯಂತ ಜನ ಆಕರ್ಷಿತವಾದ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ನೆತ್ತಿಲ ಪದ ಅಂತೆಲ್ಲ ಒಂದು ಪದವಾಗಿ ಬಿಟ್ಟಿದ್ದು, ಮೂಲೆಯಾಗಿ ಬಿಟ್ಟಿದ್ದು. ಭವಿಷ್ಯದಲ್ಲಿ ಹಾಗೆಲ್ಲ ಎಲ್ಲರೂ ಕೂಡ ನೆತ್ತಿಲ ಪದ ಪ್ರದೇಶಕ್ಕೆ ಹೋಗ್ಬೇಕಂತ ಹೇಳಿಕೊಂಡು ಬರುವಂತ ಕಾಲ ಮುಂದಿನ ಬರ್ತದೆ. ಅದಕ್ಕೆ ಪೂರಕವಾಗಿ ಈ ಶಿಲಾನ್ಯಾಸ ನಾವಿಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಬಹುಶಃ ಇದಕ್ಕೆ ಸಂಬಂಧಪಟ್ಟ ನಾವು ಕಮಲ ಉತ್ಸವವನ್ನು ಮಾಡಬೇಕಂದ್ರೆ ಸಂಬಂಧಪಟ್ಟ ಬಹಳ ಸಮಯದಿಂದ ಇತ್ತು. ಮುರಳಣ್ಣನವರು, ನಮ್ಮ ಗಿರೀಶ್ ಶೆಟ್ಟಿ ಅವರಿರಲಿ, ಕರ್ಣದವರು ಇರಲಿ, ಮುರಳೀರವರು ಇರಲಿ, ನವಾಜ್ ಅವರು ಇರಲಿ, ಸಿದ್ದಿಕ ಪಾರೆ ಅವರು, ಸುಂದರ್ ಪೂಜಾರಿ ಅವರು, ಜೋಸಫ್ ಅವರು, ರೆಹಮಾನ್, ಎಲ್ಲ ಹಿರಿಯ ಕಿರಿಯರೆಲ್ಲ ಸೇರಿಕೊಂಡು ಈ ಪ್ರದೇಶದವರು ಎಂಕ್ಲೆ ಒಂಜಿ ಕಂಬ್ಲೆ ಅಂಚನ ಆವಡ್ರ ಒಂದು ತಲಪಾಡಿ ಅಪ್ಪನಾಗ ಆಡಮುಟ್ಟೆ ತಲಪಾಡಿ ಉಂತ ಇಬ್ಬಕ ಮೂಲೆಂಚನ ಒಂಜಿ ಆವಡೆ ಮಲ್ಪ ಒಂಜಿ ಆ ಮಲ್ಲ ಮಟ್ಟದ ಒಂಜಿ ಬೇಡಿಕೆ ನಾವು ತೂಕ ಇನಿ ತೂಕ ಅಲ್ಲಿನ ತೂಕ ಮಲ್ಪಗ ಮಂಡ್ಯ ಜಂತಿರಿ ದೇವರು ಆಟೋಮೆಟಿಕ್ ಅದೊಂಜಿನ ದಿನ ಇನ್ನು ಎತ್ತಾದೇರು ಅದಕ್ಕಾಗಿ ನಾವು ಇವತ್ತು ಚಾಲನೆ ಇವತ್ತು ಕೊಡ್ತಾ ಇದ್ದೇವೆ. ಬಹುಶಃ ನಮ್ಮ ಕಂಬಳ, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಕಂಬಳ ಮತ್ತು ಯಕ್ಷಗಾನ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಎರಡು ಕಣ್ಣುಗಳು. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಭವಿಷ್ಯದ ಪೀಳಿಗೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಪರಿಚಯ ಮಾಡಬೇಕಾದ್ರೆ ಈ ಎರಡು ಕಲೆಗಳು ಜೀವಂತವಾಗಿ ಇಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಇದು ಯಾಕೆಂದ್ರೆ ಕಂಬಳಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆದಾಗ ಅಸೆಂಬ್ಲಿಯಲ್ಲಿ ಕೂಡ ನೀವು ಬಹಳಷ್ಟು ನಾನು ಚರ್ಚೆ ಮಾಡೋ ಸಂದರ್ಭ ಎಲ್ಲಾ ವಿಚಾರ ನಾನು ಹೇಳಿದೆ. ಇದಕ್ಕೆ ನಾವು ಎಷ್ಟು ಪ್ರೋತ್ಸಾಹ ಕೊಡ್ಲಿಕ್ಕೆ ಆಗ್ತದೆ ಸಾಧ್ಯವಿದೆ ಅಷ್ಟು ಪ್ರೋತ್ಸಾಹ ಕೊಡುವಂತ ಕೆಲಸ ಇವತ್ತು ಆಗುವಂತ ಅವಕಾಶ ಇವತ್ತು ಆಗ್ಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ನಾವಿಲ್ಲಿ ಕಮಲ ಉತ್ಸವ ಆದಷ್ಟು ಬೇಗನೆ ಒಂದು ಕಮಲ ಉತ್ಸವ ಪ್ರಾರಂಭ ಆಗ್ಲಿ. ಇದು ನಮ್ಮ ಪ್ರಥಮ ವರ್ಷದ ಒಂದು ಸಂದರ್ಭ. ಇದು ಎಷ್ಟು ದೊಡ್ಡ ಮಟ್ಟದ ಆಗ್ತದೆ ಅಂತ ನಮ್ಗೆ ಕೂಡ ಆಲೋಚನೆ ಇಲ್ಲ. ಎಲ್ಲರಿಗೂ ದೊಡ್ಡ ಮಟ್ಟ ಆಗ್ಬೇಕು, ದೊಡ್ಡ ಉತ್ಸಾಹ ಇದೆ. ದೇವರ ಆಶೀರ್ವಾದ ಸಹಕಾರ ಒಂದು ಕೂಡ ಅದು ಆಟೋಮೆಟಿಕ್ ಆಗಿ ಆಗ್ತಾ ಬರ್ತದೆ. ಅದು ಹಂತ ಹಂತವಾಗಿ ಇವತ್ತು ಪ್ರಾರಂಭ ಸಣ್ಣ ಹೆಜ್ಜೆಯಲ್ಲಿ ನಾವು ಇವತ್ತು ಪ್ರಾರಂಭ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇದು ಅತ್ಯಂತ ದೊಡ್ಡ ಮಟ್ಟದ ಒಂದು ಪ್ರದೇಶವಾಗಿ ನಿರ್ಮಾಣ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ನಾನು ಬಗ್ಗೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕೆಲವು ಸಾಹಿತಿಗಳು ಮಿತ್ರರ ಜೊತೆ ನಾನು ಚರ್ಚೆ ಮಾಡೋ ಸಂದರ್ಭದಲ್ಲಿ ಹೇಳಿ ಅವ್ರು ಕೆಲವು ಸಲಹೆಯನ್ನು ಕೊಟ್ಟರು. ಅದಕ್ಕಾಗಿ ನಾನು ಈ ಒಂದು 5 ಎಕರೆ ಸ್ಥಳವನ್ನು ನಾವು ತುಳು ಗ್ರಾಮ ಅಂತ ಹೇಳಿಕೊಂಡು ಬಹುಶಃ ಇದಕ್ಕೆ ಮೀಸಲು ಕೆಲಸ ನಾವು ಇವತ್ತು ಮಾಡಿದ್ದೇವೆ. ತುಳು ಗ್ರಾಮ ಅಂತ ಹೇಳಿದ್ರೆ ಈ ಒಂದು 5 ಎಕರೆಯ ಒಂದು ಗ್ರಾಮದ ಒಂದು ಪ್ರದೇಶದಲ್ಲಿ ಭವಿಷ್ಯ ದಿನಗಳಲ್ಲಿ ದೇವರು ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನುದಾನ ಬಿಡುಗಡೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ನಾಡಿನ ಒಂದು ಸಂಪ್ರದಾಯ ಸಂಸ್ಕೃತಿ ವಿಚಾರಗಳನ್ನು ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಳ್ಳುವಂತ ದೊಡ್ಡ ಮಟ್ಟದ ಒಂದು ಎಕ್ಸಿಬಿಷನ್ ಸೆಂಟರ್ ಆಗಿ ನಾವು ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಇವತ್ತು ನಮ್ಮ ಯೋಜನೆ ಇವತ್ತು ಇದೆ. ಇದು ನಮ್ಗೆ ಇವತ್ತು ಅತಿ ಅಗತ್ಯವಾಗಿ ಇವತ್ತು ಬೇಕಾಗುವಂತ ವಿಚಾರ ಇವತ್ತು ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಪ್ರದೇಶದಲ್ಲಿಯೂ ಕೂಡ ಇವತ್ತು ಈ ರೀತಿಯ ಒಂದು ಎಲ್ಲಿಯೂ ಕೂಡ ನಮಗೆ ಸಣ್ಣ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹೋಗಿ ನಮ್ಮ ಇಂದಿನ ಸಂಪ್ರದಾಯ ಏನು, ದಕ್ಷಿಣ ಕನ್ನಡ ಪರಶುರಾಮ ಸೃಷ್ಟಿ ಅಂತ ನಾವು ಹೇಳ್ತೇವೆ, ಯಾಕೆ ಇದ್ರ ಇತಿಹಾಸ ಏನಂತ ಯಾರಿಗೂ ಕೂಡ ಅದು ಏನು ವಿಷಯ ಅಂತ ಇನ್ನು ತಿಳ್ಕೊಳ್ಳುವಂತ ಅವಕಾಶ ಇವತ್ತು ಇಲ್ಲ. ಇವತ್ತು ಬಹುಶಃ ಈ ಜಿಲ್ಲೆಯ ಒಂದು ವಿಶೇಷದ ಬಹುಶಃ ದಬ್ಬಾಳಿಕೆ ಎದ್ದು ನಿಂತ ಕೋಟಿ ಚೆನ್ನಯ್ಯರ ಇತಿಹಾಸ ಏನು ಅರ್ಥ ಮಾಡಿಕೊಂಡು ಅವಕಾಶ ಆಗ್ಬೇಕು. ಇವತ್ತು ಆ ಗುತ್ತಿನ ಮನೆಯ ಆ ಒಂದು ದೊಡ್ಡ ಮಟ್ಟದ ಸಂಪ್ರದಾಯ ಏನಿದೆ ಅದು ಜನರಿಗೆ ಪರಿಚಯ ಆಗುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರು ತತ್ತ ಆದ ಸಂದೇಶಗಳು ಯಾವ ರೀತಿಯಲ್ಲಿ ಬಹುಶಃ ಇವತ್ತು ಬೆಳೆಯುವಂತ ಅವಕಾಶ ಇತ್ತು, ಇದರ ಬಗ್ಗೆ ಬಹುಶಃ ಜನರಿಗೆ ಇವತ್ತು ಅರ್ಥ ಆಗುವಂತ ಅವಕಾಶ ಇವತ್ತು
ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬ್ಯಾರಿಗಳಿರಲಿ, ತುಳುವರಿರಲಿ, ಬಂಟರಿರಲಿ, ಪೂಜಾರಿಗಳಿರಲಿ, ಗಟ್ಟಿ ಇರಲಿ, ಕುಲಾಲ ಇರಲಿ, ನಮ್ಮ ಕೋಟೆಯವರಿರಲಿ, ಪರಿಷತ್ ಜಾತಿ ಇರಲಿ, ಪರಿಷತ್ ಪಂಗಡ ಇರಲಿ, ಅದರಲ್ಲಿ ಬಹುಶಃ ಬೇರೆ ಬೇರೆ ಇವತ್ತು ಬಹುಶಃ ನಮ್ಮ ಮುಂಡಲರು ಬೇರೆ, ಮುಗರು ಬೇರೆ, ಬಾಕುಡ ಬೇರೆ, ಈ ರೀತಿ ಬೇರೆ ಬೇರೆ ನಮ್ಮ ಸಾರಮನೆಗೆ ಸಂಬಂಧಪಟ್ಟಂತ ಆ ವಿಚಾರಗಳೇ ಬೇರೆ 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 ಈ ಸಂಪ್ರದಾಯಗಳನ್ನು ನಾವು ಪರಿಚಯ ಮಾಡುವಂಥದ್ದು. ಇವತ್ತು ಎಲ್ಲಾ ಜಾತಿ ಧರ್ಮದ ಇತಿಹಾಸದ ಮುಡಿಪುನ ಚರ್ಚಿನ ಇತಿಹಾಸ ಏನಿದೆ, ಬಹುಶಃ ಸೈಯದ್ ಮದೀನ ದರ್ಗಾದ ಇತಿಹಾಸ ಏನಿದೆ, ಇಲ್ಲಿರುವಂತಹ ಇನ್ನಿತರ ಧಾರ್ಮಿಕ ಕ್ಷೇತ್ರದ ಇವತ್ತು ಇರುವಂತಹ ಇತಿಹಾಸ ಏನಿದೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಪರಿಚಯ ಮಾಡಿ ಕೊಡುವಂತಹ ವಿಚಾರಗಳು ನಾವು ಇವತ್ತು ವಿಶಿಷ್ಟವಾಗಿ ಅಳವಡಿಸಿಕೊಳ್ಳುವಂತ ಯೋಜನೆ ಅದು ಈ ತುಳು ಗ್ರಾಮದ ದೊಡ್ಡ ಮನಸ್ಸಿನ ಕನಸಿನ ಯೋಜನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ಇವು ಯಾಕೆಂತ ಹೇಳಿದೆ, ನಾನು ಬೇರೆ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ಹೋಗೋಣ ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಊರು ಅಂತ ಊರು ಎಲ್ಲಿ ಕೂಡ ಸಿಕ್ಲಿಕ್ಕಿಲ್ಲ. ಯಾಕೆ? ಇಲ್ಲಿ ಹಿಂದೂ ಸಹೋದರರು ಮನೆಯಲ್ಲಿ ತುಳು ಮಾತಾಡ್ತಾರೆ, ಕ್ರಿಶ್ಚಿಯನ್ ಸಹೋದರರು ಮನೆಯಲ್ಲಿ ಕೊಂಕಣಿ ಮಾತಾಡ್ತಾರೆ, ಮುಸ್ಲಿಂ ಸಹೋದರರು ಮನೆಯಲ್ಲಿ ಬ್ಯಾರಿ ಮಾತಾಡ್ತಾರೆ. ಈ ಮೂರು ಭಾಷೆಗೂ ಕೂಡ ಲಿಪಿ ಇಲ್ಲ, ಹೀಗೆಲ್ಲ ಪ್ರಾರಂಭ ಆಗೋದಷ್ಟೇ. ಹಿಂದಿಂದಲೇ ಮಾತಿನಲ್ಲಿ ಬಂದಂತ ಒಂದು ಭಾಷೆ, ಎಲ್ಲಿಯೂ ಕೂಡ ಅಕ್ಷರ ಕಲಿಯುವಂತ ಪರಿಸ್ಥಿತಿ ಎಲ್ಲಿಯೂ ಕೂಡ ಇವತ್ತು ಇರಲಿಲ್ಲ. ಇನ್ನು 60 ಕಿಲೋಮೀಟರ್ ದೂರ ಹೋದ್ರೆ ಈ ಭಾಷೆ ಯಾರಿಗೂ ಅರ್ಥ ಕೂಡ ಆಗುದಿಲ್ಲ. ಆದ ಕಾರಣ ಇಲ್ಲಿ ನಮ್ಮ ಹಿರಿಯರು ಆ ಒಂದು ಬರೇ ಬಾಯಿ ಮಾತಿನಿಂದಲೇ ಮಾತಾಡಿಕೊಂಡು ಬಂದಂತಹ ಆ ದೊಡ್ಡ ಮಟ್ಟದ ಆ ಸಂಪ್ರದಾಯ ಮತ್ತು ವಿಚಾರಗಳನ್ನು ಬಹುಶಃ ಅದು ವರ್ಗಾಯಿಸಿಕೊಂಡು ಬಂದಂತನ್ನು ಬಹುಶಃ ನಾವು ಅತ್ಯುನ್ನತ ಮುಂದೆ ಈ ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಇದನ್ನು ಮುಂದೆ ತಗೊಂಡು ಹೋಗುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಇವತ್ತು ಆಗ್ಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಎಲ್ಲ ಉದ್ದೇಶದಿಂದ ನಾವು ಈ ಒಂದು ಯೋಜನೆ ನಾವು ಹಾಕಿದ್ದೇವೆ. ಆದ ಕಾರಣ ಇದು ಬಹುಶಃ ಏನು ದೊಡ್ಡ ಮಟ್ಟ ಚರ್ಚೆ ಮಾಡಿದಲ್ಲ, ಆಲೋಚನೆ ಮಾಡಿಕೊಂಡು ಬಂದಂತ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲಸ ಇವತ್ತು ಆಗ್ಬೇಕಂತ ಹೇಳಿಕೊಂಡು ನಾವು ತೀರ್ಮಾನ ಮಾಡಿದ್ದು. ಇವತ್ತು ನಾವು ಅದಕ್ಕೆ ಆದಷ್ಟು ಬೇಗನೆ ಆಗ್ಬೇಕಂತೇಳಿ ಇವತ್ತು ಬೆಂಗಳೂರು ಹೋಗ್ಲಿಕ್ಕೆ ಇದ್ರು ಕೂಡ ಚಾಲನೆ ಕೊಟ್ಟು ಹೋಗ್ಬೋದಂತೇಳಿ ತೀರ್ಮಾನ ನಾವಿವತ್ತು ಅದಕ್ಕೆ ಚಾಲನೆ ಇವತ್ತು ಕೊಡ್ತಾ ಇವತ್ತು ಇದ್ದೇವೆ. ಅದಕ್ಕಾಗಿ ನಾನು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷ ಹೇಳಿದ್ದೇನೆ, ತಕ್ಷಣ ಇಲ್ಲಿಗೆ ನೀರಿನ ವ್ಯವಸ್ಥೆ ಏನಾಗಬೇಕು, ಅದಕ್ಕೆ ಬೋರ್ವೆಲ್ ಹೊಡೆದು ಬೇಕಾದಂತ ವ್ಯವಸ್ಥೆ ಇವತ್ತು ಮಾಡ್ಬೇಕಂದಲೂ ಕೂಡ ನಾನು ಹೇಳಲಿಕ್ಕೆ ಅವಕಾಶ ಮಾಡಿ ಆದಷ್ಟು ಬೇಗ ಒಂದು ಮಾದರಿಯಾದ ಕಮಲವನ್ನು ನಾವು ಇಲ್ಲಿ ನಿರ್ಮಿಸುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಭವಿಷ್ಯದ ಯೋಜನೆಗಳನ್ನು ಹಂತ ಹಂತವಾಗಿ ಮಾಡಿಕೊಂಡು ಹೋಗುವ. ನಾನು ಬಹುಶಃ ಇವತ್ತು ಎಲ್ಲ ಈ ಊರಿನ ಹಿರಿಯರನ್ನು ಮತ್ತೆ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ನಾನು ಇವತ್ತು ಅಭಿನಂದನೆ ಸಲ್ಲಿಸುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಊರಲ್ಲಿ ಮುಂದಕ್ಕೆ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲಿ ಕ್ರೀಡಾಂಗಣವ ಏನ್ ಬೇಕಾದ್ರೂ ನಿಮ್ಗೆ ಅವಕಾಶ. ಯಾಕೆ? ಈ ಹಿರಿಯರ ನಿಮಗೆ ಈ ಜಾಗವನ್ನು ಇವತ್ತು ಬಹುಶಃ ಇವತ್ತು ಸ್ಥಾಪಿಸಿಕೊಂಡು ಅದನ್ನು ಉಳಿಸಿಕೊಂಡು ಬಂದಿದ್ದಾರಲ್ಲ, ಅದು ದೊಡ್ಡ ಮಟ್ಟದ ಊರವರ ಗೌರವ. ಈಗ ಹಿರಿಯರು ಇದನ್ನು ಉಳಿಸಿಕೊಂಡು ಈ ಸರ್ಕಾರಿ ಜಾಗವನ್ನು ಉಳಿಸಿಕೊಂಡು ಬಂದದ್ರಿಂದಲೇ ಭವಿಷ್ಯದ ಪೀಳಿಗೆ ಇಲ್ಲಿ ಏನು ಬೇಕಾದ್ರೂ ಮಾಡುವಂತ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಇದೆ. ಅದಕ್ಕಾಗಿ ಬಹುಶಃ ಇಲ್ಲಿ ಕ್ರೀಡಾಂಗಣ ಇರಲಿ, ಬೇರೆ ವ್ಯವಸ್ಥೆ ಇರಲಿ, ಅದನ್ನು ನಾವು ಖಂಡಿತವಾಗಿ ಇಲ್ಲಿ ಮಾಡುವಂತ ಅವಕಾಶ ಇತ್ತು, ಖಂಡಿತವಾಗಿ ಇವತ್ತು ನಾವು ಕೊಡುವಂತ ಅವಕಾಶ ಆಗ್ತದೆ. ಬಹುಶಃ ನಮ್ಮೆಲ್ಲ ಈ ಕ್ಷೇತ್ರದ ನಮ್ಮ ದೊಡ್ಡ ಮಟ್ಟದ ಒಂದು ಪುಣ್ಯ, ಯಾಕಂತ ಹೇಳಿದ್ರೆ ಈಗಾಗಲೇ ದೊಡ್ಡ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಕೂಡ ನಾವಿವತ್ತು ಸ್ಥಳ ಗುರುತಿಸಿಕೊಂಡು ಆ ಅಸೋಸಿಯೇಷನ್ ಲೀಸ್ ಮುಖಾಂತರ ಕೊಡುವ ಮುಖಾಂತರ ಎಲ್ಲವೂ ಸರಿ ಹೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಕೂಡ ಇಲ್ಲಿ ಬರುವಂತ ವಿಚಾರ ಇದು ಖಂಡಿತವಾಗಿ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಫುಟ್ಬಾಲ್ ಮತ್ತು ಹಾಕಿಗೆ ಕೂಡ ಇವತ್ತು ಜಾಗವನ್ನು ನಾವು ಹುಡುಕಿಸುವಂತ ಕೆಲಸ ಕೂಡ ಇವತ್ತು ಇದೆ. ಈಗಾಗಲೇ ಸ್ವಿಮ್ಮಿಂಗ್ ಪೂಲ್ ಮತ್ತೊಂದು ಕಮ್ಯುನಿಟಿ ಸೆಂಟರ್ ಮಾಡ್ಬೇಕಂತೇಳಿ 3 ಎಕರೆ ಜಾಗ ಗುರುತಿಸಿದೆ. ನನಗೆ ರಸ್ತೆ ಕೊಟ್ಟಂತ ಅನುದಾನ ಮುಖ್ಯಮಂತ್ರಿ ಅಂತ ಹೇಳಿದೆ, ನನಗೆ ರಸ್ತೆ ಬೇಡ, ಸ್ವಿಮ್ಮಿಂಗ್ ಪೂಲ್ಗೆ ಸಪರೇಟ್ ಆಗಿ 3 ಕೋಟಿ ಅಂತ ಹೇಳಿ ಆ ದುಡ್ಡನ್ನು ನಾನು ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಹೇಳಿ ವರ್ಗಾವಣೆ ಮಾಡಿ 3 ಕೋಟಿ ರೂಪಾಯಿಯ ಒಂದು ಸುಸಜ್ಜಿತವಾದ ಸರ್ಕಾರಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಕಮ್ಯುನಿಟಿ ಸೆಂಟರ್ ಕೂಡ ಇವತ್ತು ಪ್ಲಾನ್ ಮಾಡಿ ಅದಕ್ಕೆ ಕೂಡ ಜಾಗ ಗುರುತಿಸುವಂತ ಕೆಲಸ ಇವತ್ತು ಆಗುವಂಥದ್ದು. ಆದ ಕಾರಣ ಭವಿಷ್ಯದ ದಿನಗಳಲ್ಲಿ ಇದೊಂದು ಮಾದರಿಯಾದ ಕ್ಷೇತ್ರ, ಈ ಪ್ರದೇಶ ಸರ್ವ ಜನರು ಕೂಡ ಸಿಕ್ಕುವಂತ ಎಲ್ಲ ಸವಲತ್ತು ಸಿಕ್ಬೇಕಂತ ಉದ್ದೇಶದಿಂದ ಬಹುಶಃ ಎಲ್ಲ ಯೋಜನಾ ಹಾಕಿರುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಇವತ್ತು ಅತ್ಯಗತ್ಯ. ಮತ್ತೆ ಅದು ದೇವರ ಇಚ್ಛೆ ಅನ್ನೋದು ಗೊತ್ತಿಲ್ಲ, ಯಾವುದೆಲ್ಲ ನಾವು ಎನಿಸಿದ್ದೇವೆ ಅದು ಆಟೋಮೆಟಿಕ್ ಆಗಿದೆ. ಅದು ತಾಲೂಕಿರ್ಲಿ, ನೀರಿನ ವ್ಯವಸ್ಥೆ ಇರಲಿ, ರಸ್ತೆ ಯಾವುದೆಲ್ಲ ಬಹುಶಃ ಆಗ್ಬೇಕನ್ನ ಕನಸು ಕಂಡಿದೆ ನನ್ನ ಕ್ಷೇತ್ರದಲ್ಲಿ, ಅದು ಆಟೋಮೆಟಿಕ್ ಒಂದೊಂದೇ ಕೂಡ ಅದರಷ್ಟಾಗೆ ಇವತ್ತು ಆಗ್ತಾ ಬರುವಂತ ವಿಚಾರ ಆಗಿದೆ. ಅದು ಹರೇಕಲದ ಡ್ಯಾಮ್ ಇರಲಿ ಅಥವಾ ನಮ್ಮ ಮಂಗಳೂರು ತಾಲೂಕು ಇರಲಿ, ಕುಡಿಯೋ ನೀರು ಇರಲಿ, UGD ದೊಡ್ಡ ಕಷ್ಟ ಇಲ್ಲದೆ ನನಗೆ ಆಗುವಂತ ಎಲ್ಲವೂ ಕೂಡ ಕಷ್ಟ ಇಲ್ಲದೆ ಬಹಳ ಸುಲಭದಲ್ಲೇ
ಆಗುವಂತ ಒಂದು ಅವಕಾಶ ಆಗಿದ್ದು ಅದು ದೇವರು ಕೊಟ್ಟು ಪ್ರಾರ್ಥನೆ ಮುಖಾಂತರ ದೇವರು ಕೊಟ್ಟಂತ ದೊಡ್ಡ ಒಂದು ವರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ನನಗೆ ಆತ್ಮವಿಶ್ವಾಸ ಈ ಕೆಲಸ ಕೂಡ ಖಂಡಿತವಾಗಿ ಆಗ್ತದೆ ಅಂತೇಳಿ ನನ್ನ ಕಣ್ಣ ಮುಂದೆ ನನಗೆ ಈಗಲೇ ಅದು ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಆದ ಕಾರಣ ಇದು ಆದಷ್ಟು ಬೇಗನೆ ಕೆಲಸ ಪ್ರಾರಂಭ ಆಗಲಿ. ನಾವೆಲ್ಲರೂ ಕೂಡ ಬಹುಶಃ ಇದಕ್ಕೆ ಮುಂದೆ ನಿಂತು ಸರ್ವರ್ ಊರಿನವರೆಲ್ಲರೂ ಕೂಡ ಮುಂದೆ ನಿಂತು ಇದು ನಿಮ್ಮ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಸಹಕಾರ ಕೊಡುವಂತ ಕೆಲಸ ತಮ್ಮೆಲ್ಲರಿಂದ ಆಗುವಂತ ಅವಕಾಶ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕುಡಿಯುವ ನೀರಿನ ಸಂಬಂಧಪಟ್ಟ ಹಾಗೆ ಈಗಾಗಲೇ 250 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿ ಕೆಲಸ ಆಗ್ತಿದೆ. ಇನ್ನು 2ನೇ ಹಂತದಕ್ಕೆ ಇವತ್ತು ಫೈನಲ್ ಸ್ಟೇಜ್ ನಲ್ಲಿ ಕ್ಯಾಬಿನೆಟ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ ಹೋಗುವಂತ ಅವಕಾಶ ಆದರೆ ಮುಂದಿನ 3 ವರ್ಷದ ನಂತರ ನಿಮಗೆ ಶಾಶ್ವತವಾಗಿ ಕುಡಿಯುವ ನೀರು, ಅದಕ್ಕೆ ಪೂರಕವಾಗಿ ಬೇಕಾದಂತ ಟ್ಯಾಂಕ್ಗಳನ್ನು ಬಹುಶಃ ನಾವು ಇವತ್ತು ನರಿಂಗಾನ ಗ್ರಾಮ ಪಂಚಾಯತ್ಗೆ ಸೀಮಿತವಾಗಿ ನನ್ನ ಕ್ಷೇತ್ರಕ್ಕೆ 63 ಕೋಟಿ ರೂಪಾಯಿ ಯೋಜನೆಯಲ್ಲಿ ನರಿಂಗಾನ ಈ ಗ್ರಾಮಕ್ಕೆ ಸೀಮಿತವಾಗಿ 2.5 ಕೋಟಿ ರೂಪಾಯಿಯ ಅನುದಾನಕ್ಕೆ ನಾವು ಇವತ್ತು ಇಲ್ಲಿ ಅದಕ್ಕೆ ಚಾಲನೆ ಕೊಡುವಂತ ಕೆಲಸ ನಾವು ಇವತ್ತು ಮಾಡ್ತೇವೆ. ಕೋಡಿಬಲ್ಲಿ ನಿಮ್ಮಲ್ಲಿ ಒಂದು 50,000 ಲೀಟರ್ನ ಟ್ಯಾಂಕ್, ಬೋಲಬಲ್ಲಿ ಟ್ಯಾಂಕ್ ಇದೆ, ಆಲ್ವರ ಬೆಟ್ಟದ ಬಳಿ ಒಂದು ಟ್ಯಾಂಕ್ ಇದೆ, ನೆತ್ತಿಲ ಪದವನಲ್ಲಿ ಕೂಡ ಒಂದು ಟ್ಯಾಂಕ್ ಹೋರೆ ಟ್ಯಾಂಕ್ ಬರ್ತದೆ, ಮುಂಟುಗೋಲಿಯಲ್ಲಿ ಒಂದು ಹೋರೆ ಟ್ಯಾಂಕ್ ಬರ್ತದೆ, ಚಂದ ಇತ್ಲಿನಲ್ಲಿ ಯಾವ ಪ್ರದೇಶದಲ್ಲಿ ಇವತ್ತು ಜನವಸತಿ ಪ್ರದೇಶ ಇದೆಯಾ ಎಲ್ಲಾ ಪ್ರದೇಶ ಗುರುತಿಸಿಕೊಂಡು ನಾವು ಇವತ್ತು ಟ್ಯಾಂಕ್ ನೀರು ಮತ್ತು ಪೈಪ್ ಲೈನ್ ಮನೆಗೆ ಕನೆಕ್ಷನ್ ಕೊಡುವಂತ ವ್ಯವಸ್ಥೆಗೆ ನಾವು ಇಲ್ಲಿಂದಲೇ ಆ ಚಾಲನೆ ಕೊಡ್ಲಿಕ್ಕೆ ಕೆಲಸ ಮಾಡ್ತೇವೆ. ನಮ್ಮ ಊರಿನವರಾದ ಅರುಣ್ ಡಿಸೋಜ ಮತ್ತು ಅಲ್ಫಿಸ್ ಅವ್ರು ಬಹುಶಃ ಇವರೆಲ್ಲ ಮಿತ್ರರೇ, ಅವರೇ ಆ ಕೆಲಸಕ್ಕೆ ಅವ್ರಿಗೆ ಒದಗಿಸಲಾಗಿದೆ. ಬಹುಶಃ ಎಲ್ಲರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ, ನಿಮಗೂ ಕೂಡ ಗೌರವ ಬರುವ ರೀತಿಯಲ್ಲಿ, ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಅತ್ಯುತ್ತಮವಾದ ಕ್ವಾಲಿಟಿ ಮುಖಾಂತರ ಬಹುಶಃ ತಾವು ನಿರ್ಮಾಣ ಮಾಡ್ತೀರೆಂಬ ವಿಶ್ವಾಸ ಇದೆ. ನಮ್ಮೆಲ್ಲರೂ ಕೂಡ ಆಶೀರ್ವಾದ ಇದೆ. ಅದಕ್ಕೆ ಬಹುಶಃ ಇವತ್ತು ಚಾಲನೆ ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತದನಂತರ ತಾವು ಬರುವಂತ ರಸ್ತೆ ಬಗ್ಗೆ ಬಹಳಷ್ಟು ಸರಿಪಡಿಸಬೇಕಂತ ಬೇಡಿಕೆ ಇತ್ತು. ಆದ ಕಾರಣ ಬಹುಶಃ ಅದನ್ನು ಕೂಡ ಇವತ್ತು ಅಗಲೀಕರಣಗೊಳಿಸಿ ಇಲ್ಲಿ ತನಕ ಕಂಪ್ಲೀಟ್ ಹಾಕಿ, ಅಲ್ಲಿ ಮತ್ತೆ ವೆಹಿಕಲ್ ಬಾಲ ಕಡಿಮೆ, ನಿಮ್ಮ ಟರ್ನಿಂಗ್ ತನಕ ನಿಮ್ಗೆ ಸ್ವಲ್ಪ ಜಾಸ್ತಿ ಬರುವಂತದ್ದು ಅನುದಾನ ನೋಡಿಕೊಂಡು ಆ ರಸ್ತೆ ಕೆಲಸ ಕೂಡ ನಾವು ಇವತ್ತೇ ಇಲ್ಲಿಂದಲೇ ಅದಕ್ಕೆ ಕೂಡ ಚಾಲನೆ ಕೊಡ್ತೇವೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ನಾಸಿರ್ ನಡುಪದವು ಅವರ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದೆ. ಮಂಜಿನ ಟರ್ನಿಂಗ್ ತನಕ ಅವರೇ ಮಾಡಿದ್ದು, ಅಲ್ಲಿಂದ ಅಲ್ಲಿ ತನಕ ಕೂಡ. ಆದ ಕಾರಣ ಯಾವುದೆಲ್ಲ ಬೇಡಿಕೆ ತಾವು ಇಟ್ಟಿದ್ದೀರಾ ಅದನ್ನೆಲ್ಲ ಕೂಡ ಈಡೇರಿಸಲಿಕ್ಕೆ ನನ್ನ ಉದ್ದೇಶ ಏನಿದೆ, ಇದು ನಮ್ಮ ಜನರು ಸಮಾಧಾನ ಮತ್ತು ಖುಷಿಯಿಂದ ಇರಬೇಕು, ಬೇರೆ ವಿಷಯ ಇಲ್ಲ. ಯಾರ್ಯಾರು ಏನು ಕೇಳ್ತಾರೆ ಅವ್ರಿಗೆ ಬೇಸರ ಮಾಡದ ರೀತಿಯಲ್ಲಿ ಕೊಡುವುದು ನಮ್ಮ ಜವಾಬ್ದಾರಿ. ನಮ್ಮ ಉದ್ದೇಶ ಬೇರೇನಿಲ್ಲ, ಎಲ್ಲರೂ ಖುಷಿ ಮತ್ತು ಸಮಾಧಾನ, ಈ ಎರಡು ನಮ್ಮ ಕ್ಷೇತ್ರದ ಸರ್ವ ಜನರು ಆ ಒಂದು ವಾತಾವರಣದಲ್ಲಿ ಇರುವುದು ನಮಗೆ ಅತ್ಯಗತ್ಯ. ಅದಕ್ಕೆ ಬೇಕಾಗುವಂತ ಎಲ್ಲ ಯೋಜನೆ ಮತ್ತು ಸಹಕಾರ ನಮ್ಮ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಮುಂದೆ ನಿಂತು ಮಾಡೋದ ಕೆಲಸ ನಾನು ಇವತ್ತು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿಕೊಳ್ತಾ, ಬಹುಶಃ ಎಲ್ಲಾ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ಕೊಟ್ಟಂತ ನಮ್ಮ ಪ್ರಶಾಂತ್ ಕಾಜಾವರಲ್ಲಿ ಅವರ ಬಹುಶಃ ಪಜೀರ್ ಕಮಲದಲ್ಲಿ ಮಾಡ್ಬೇಕಂತ ಇತ್ತು. ಅವರ ಗೌರತಂದ ವೆಂಕಟ್ ಕಾಜಾವ್ರ ಎಲ್ಲರಿಗೆ ಮುಂದೆ ನಿಂತು ಅಲ್ಲಿ ಸ್ಥಳದ ಸಮಸ್ಯೆ ಇದ್ದ ಕಾರಣ ಬಹುಶಃ ಅವ್ರು ಹೇಳಿದ್ದು ನಾವೆಲ್ಲ ಇಲ್ಲಿ ಸೇರಿ ಬಹಳ ಚೆನ್ನಾಗಿ ಮಾಡುವ ಅಂತ ಹೇಳಿ ಅವರಿಗೆ ವಿಶೇಷವಾಗಿ ಎಲ್ಲರನ್ನ ಅಭಿನಂದನೆ ಸಲ್ಲಿಸುತ್ತಾ, ಅದರ ಜೊತೆಯಲ್ಲಿ ಬಹುಶಃ ನಮ್ಮ ಕಮಲ ಬಗ್ಗೆ ನಾನು ಶಾಲಾ ಸಂದರ್ಭದಲ್ಲಿ ಹೈಸ್ಕೂಲ್ಗೆ ಹೋದ ಸಂದರ್ಭದಲ್ಲಿ ನನಗೆ ಇದರ ಬಗ್ಗೆ ವಿಷಯ ಆಸಕ್ತಿ ಮೂಡಿಸಿಕೊಂಡ ಕದ್ರಿ ಕಮಲ, ಬಹುಶಃ ಕದ್ರಿ ನವನೀಶ್ ಶೆಟ್ಟರ್ ಅವರ, ಯಾಕಂದ್ರೆ ನಮ್ಗೆ ಬಹಳ ಹತ್ತಿರ ಇತ್ತು, ಅದು ಅಲ್ಲಿ ನಮ್ಗೆ ನೋಡುವಂತ ಅವಕಾಶ ಇತ್ತು ಅಲ್ಲಿ. ತದನಂತರ ನಮ್ಮ ಮೂಡಬಿದ್ರಿ ನಮ್ಮ ರಾಹುಲ್ ಬಲ್ಲಾಲ್ ಅವನು ಅಗಲಿದ್ದಾನೆ, ಅದು ಅವರ ಒಂದು ಕುಟುಂಬದ ಕಮಲ ಕೂಡ ಪ್ರತಿ ವರ್ಷದಾಗ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವನು ಬಹುಶಃ ನನಗೆ ಅಲ್ಲಿ ಬಾರಾಡಿ ಅವ ಬಹುಶಃ ಎಲ್ಲ ಬರೀ ಕಮಲ ತೋರಿಸೋದು ಮಾತ್ರ ಅಲ್ಲ, ಅದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಅವನು ಬಹುಶಃ ನನಗೆ ಅದರ ಬಗ್ಗೆ ವಿಶೇಷವಾಗಿ ಆಗಾಗ ಮಾಹಿತಿ ಕೊಟ್ಟು ಪ್ರತಿ ವರ್ಷ ಕೂಡ ನಾವು ಆ ಕಾರ್ಯಕ್ರಮ ಭಾಗವಹಿಸುವಂಥದ್ದು. ಶಾಸಕ ಆದ ನಂತರ ಎಲ್ಲಾ ಕಡೆ ಕೂಡ ಭಾಗವಹಿಸಿ ನೋಡುವಂತ ಅವಕಾಶ ಕೂಡ ಇದಾಗಿದೆ. ನಮ್ಮ ಪ್ರವೀಣ್ ಅಣ್ಣನವ್ರ ಕಂಬಳ ಇರಲಿ, ಬೇರೆಯವರ ಮಂಗಳೂರಲ್ಲಿ ಆಗುವಂತ ಮತ್ತು ಜಿಲ್ಲೆಯಲ್ಲಿ ಆಗುವಂತ ಹೈಕಲ್ ಹರೀಶ್ ಶೆಟ್ಟರ್ ಅವ್ರದ್ದು, ಮೂಡಬಿದ್ರಿ ಅವ್ರದ್ದು, ನಮ್ಮ ಮುಳಿಕೆಯಲ್ಲಿ. ಆದ ಕಾರಣ ಇದೆಲ್ಲ ಕೂಡ ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ನಮ್ಗೆ ದೊಡ್ಡ ಮಟ್ಟ ಸಹಕಾರ ಆಗಿದೆ. ನಮ್ಮ ಕನಸೇನಿದೆ, ಇಲ್ಲಿಯ ಸಣ್ಣ ಸಣ್ಣ ಮಕ್ಕಳು ಕೂಡ ಅವರ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕಾದ್ರೆ ಈ ರೀತಿಕೊಂಡು ಬೆರೆತುಕೊಂಡು ಹೋಗುವಂತ ವಿಷಯ ಆಗ್ಬೇಕು. ಎಲ್ಲಾ ಜಾತಿ ಎಲ್ಲ ಮತ್ತೆ ವರ್ಗದ ಒಂದೇ ತಾಯಿಯ ಮಕ್ಕಳ ರೀತಿ ಸೇರಿಕೊಂಡು ಸಂತೋಷದ ಆ ನಿರ್ಮಾಣವೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಭಾರತ ದೇಶದ ಸಂಸ್ಕೃತಿ, ಅದು ಶಾಶ್ವತವಾಗಿ ನೆಲೆ ನಿಲ್ಲುವಂತ ಕೆಲಸ ಇವತ್ತು ಆಗ್ಬೇಕಂತ ನಾನು ಕಳಕಳಿಯಿಂದ ನಾನು ಇವತ್ತು ಕೇಳಿಕೊಂಡು, ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ
ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ನನಗೆ ಬೇಗ ಹೋಗ್ಲಿಕ್ಕೆ ತಮ್ಮೆಲ್ಲರ ಅನುಮತಿ ಶ್ರಮಿಸಿ ನನ್ನ ಅನುಮತಿ ಕೊಡಬೇಕಂತ ಕೇಳಿಕೊಳ್ಳುತ್ತಾ ನೀವೊಂದು ನೀಲಿ ನಕಾಶೆ ಮಾಡಿ ಅದನ್ನು ಕೊಡಿ. ಇಂಜಿನಿಯರ್ ಕೂಡ ಬಂದಿದ್ದಾರೆ. ನನಗದು ಸರ್ಕಾರದ ಮುಖಾಂತರ ಅಥವಾ ನನ್ನ ಶಾಸಕರ ನಿಧಿಯಿಂದ ರವಿಯವರಲ್ಲಿ ಒಂದು ಪ್ಲಾನ್ ಮಾಡಿ ನಮ್ಮ ಶಾಸಕರ ನಿಧಿಯಿಂದ ನನಗೆ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಆಗ್ತದೆ, ನಾವು ಮತ್ತೆ ಬೇಗ ನಾವು ಅದನ್ನು ಸಂಗ್ರಹಿಸ್ಬೇಕಂತ ಹೇಳಿ. ಸೊ ನಿಮ್ಗೆ ಧೈರ್ಯ ಬರ್ಲಿಕ್ಕೆ ಮತ್ತು ಕೆಲಸ ಮಾಡುವವನಿಗೆ ನಮ್ಮನ್ನ ಇವರಿಗೆ ಪಂಚಾಯತ್ನ ನವಾಜ್ ಇರಲಿ, ಶೈಲಜ್ ಇರಲಿ, ಮುರಳಿ ಇರಲಿ, ಸುಂದರ ಪೂಜಾರಿ ಮತ್ತು ಇವರಿಗೆ ಧೈರ್ಯ ಬರ್ಬೇಕಲ್ಲ ಕೆಲಸ ಮಾಡ್ಲಿಕ್ಕೆ. ಹಾಗೆ ನಿಮ್ಗೆ ನನ್ನ ಶಾಸಕ ನಿಧಿಯಿಂದ 5 ಲಕ್ಷ ರೂಪಾಯಿಯ ಪ್ರಾಥಮಿಕವಾದ ಅನುದಾನ ನಾನು ಅದಕ್ಕೆ ಬಿಡುಗಡೆ ಮಾಡ್ತೇನೆ. ಈ ಕೆಲಸ ಎಲ್ಲ ಕೂಡ ಪ್ರಾರಂಭ ಆಗಿ ಚೆನ್ನಾಗಿ ಆಗ್ಲಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ದೊಡ್ಡ ಮಟ್ಟದ, ಯಾಕೆ 1-2 ಹಂತದ ಕೆಲಸ ಆಗಿದೆ. ನಿಮ್ಗೆ ರೋಡ್ ಬೇಕಾ ರೋಡ್ ಆಗಿದೆ, ನೀರು ಬೇಕಾ ನೀರ್ ಆಗಿದೆ, ತಾಲೂಕು ಬೇಕಾ ತಾಲೂಕು ಆಗಿದೆ. ಇನ್ನು ಬೇರೆ ಬೇರೆ ಯೋಜನೆಗಳು ಬಹುಶಃ ಅದು ನಮ್ಮ ಮುಂದಿನ ದಿನಗಳ ಅಭಿವೃದ್ಧಿಯ ಯೋಜನೆ ಮತ್ತು ಕನಸು. ಅದನ್ನು ದೇಶದ ಜನಸಾಮಾನ್ಯ ಮನೆಗೆ ಮುಟ್ಟಿಸ್ಲಿಕ್ಕೆ ಅದು ನನ್ನ ಕರ್ತವ್ಯ ಅಂತ ನಾನು ಮಾಡ್ತೇನೆ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವ ರೀತಿಯ ಅಭಿವೃದ್ಧಿ ತನ್ನ ಕನಸು ಭವಿಷ್ಯದ ಯೋಜನೆಲು ಜಿಂಜ ಉಂಡು. ನಮ್ಮ ಕೇಣುದಾಂಡ ವಿಮಾನ ನಿಲ್ದಾಣ ಅರಿಡೆ ಕನೆಯರೆ ಸಾಧ್ಯ ಉಂಡಾರು. ಸನ್ಮಾನ್ಯ 1 ನಿಮಿಷ 2 ನಿಮಿಷದ ಸನ್ಮಾನ ಕಾರ್ಯಕ್ರಮ ಇನ್ನು ನವಾಜ್ ಕಲರ್ ಕೊಡಿ ದುಂಬಾರಿ ಸವೇರು ಅಕಲ್ನ ಕಾಸ್ಕ್ ನರಿಂಗಾಣ ಮಕ್ಕಳ ತಂಡೋರ್ದು ಅಭಿನಂದನಾ ಕಾರ್ಯಕ್ರಮ ಈತ ಪುರ ಅನುದಾನ ಇರು ಒದಗದು ಕೊಡ್ತಾರೆ ಕೇನ್ನೆಕ್ ಪುರ ಅವ ಅಕ್ಕಲ್ನ ಮೊಬ್ಬಯಕ್ಕೆ ನಮ್ಮತ್ತು ತೆಲಂಗಾಣ ಇದರ ವತಿಯಿಂದ ಇದರ ಶ್ರಮಸ್ಥ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳ ವತಿಯಿಂದ ಈ 1 ವರ್ಷದಲ್ಲಿ ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ 1ನೇ ವಾರ್ಡಿಗೆ ಹಲವಾರು ಕೋಟಿಯ ಅನುದಾನವನ್ನು ಒದಗಿಸಿಕೊಟ್ಟು ಮುಖ್ಯವಾಗಿ ಕಲ್ಲರಕೋಡಿಯಿಂದ ಕೋಡಿ ರಸ್ತೆಗೆ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟೀಕರಣ ಕೂಡ ಈಗಾಗಲೇ ಕಾಮಗಾರಿ ಮುಕ್ತಾಯಗೊಂಡಿದೆ. ಅದೇ ರೀತಿ ಒಳ ರಸ್ತೆಗೆ ಸುಮಾರು 9 ಕಡೆ 5 ಲಕ್ಷ ವೆಚ್ಚದಲ್ಲಿ ಸುಮಾರು 45 ಲಕ್ಷ ವೆಚ್ಚದಲ್ಲಿ ರಸ್ತೆಗೆ ಕಾಂಕ್ರೀಟೀಕರಣವನ್ನು ಮಾಡಿಸಿದ್ದಾರೆ. ಅದೇ ರೀತಿ ಮುಖ್ಯ ರಸ್ತೆಗೆ ಈಗಾಗಲೇ ಡಾಮರೀಕರಣ ಕೂಡ ಶಿಲಾನ್ಯಾಸವನ್ನು ನೆರವೇರಿಸಲಿಕ್ಕಿದ್ದಾರೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಟಾಂಕಿಗೆ ಶಿಲಾನ್ಯಾಸ, ಕಲ್ಲರಕೋಡಿ ತಕ್ವ ಮಸೀದಿಗೆ ಇಂಟರ್ಲಾಕ್ ಅಳವಡಿಕೆಗೆ ಶಿಲಾನ್ಯಾಸ, ಅದೇ ರೀತಿ ನೂರುಲುಲು ಮದ್ರಸದ ತಡೆಗೋಡೆಗೆ ಶಿಲಾನ್ಯಾಸ, ಅದೇ ರೀತಿ ಬೋಲಾ ಚರ್ಚಿಗೆ ಇಲ್ಲಿಯ ಗ್ರಾಮಸ್ಥರು ಅವರ ಚರ್ಚಿನ ಉದ್ಘಾಟನಾ ದಿವಸದಲ್ಲೇ ನಮಗೆ ಕಾಂಕ್ರೀಟೀಕರಣ ಆಗಬೇಕೆಂಬ ಬೇಡಿಕೆಗೆ ತಕ್ಷಣವೇ ಸ್ಪಂದನೆ ನೀಡಿ ಅಲ್ಲಿಗೂ ಕೂಡ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟೀಕರಣ. ಅದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಇದರ ಕೃಷ್ಣ ಮಂದಿರದ ಕೃಷ್ಣ ಮಂದಿರಕ್ಕೆ ಇಂಟರ್ಲಾಕ್ ಅಳವಡಿಕೆಯನ್ನು ಕೂಡ ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಕಲ್ಲರಕೋಡಿ ಶಾಲೆಗೆ ಹೈಸ್ಕೂಲ್ಗೆ ಬಿಲ್ಡಿಂಗ್ಗೆ 1.5 ಕೋಟಿ ಅನುದಾನವು ಬಂದಿದ್ದು ಅದು ಕೋವಿಡ್ ನಿಂದಾಗಿ ಬಂದ ಅನುದಾನವು ಹಿಂದಕ್ಕೆ ಹೋಗಿ ನಂತರ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ತರಗತಿಗಳ ಕೊರತೆ ಬಂದಾಗ ತಕ್ಷಣವೇ ಮಳೆ ಹಾನಿ ಇದರ ಪರಿಹಾರ ನಿಧಿಯಿಂದ ಹಣವನ್ನು ಬಿಡುಗಡೆಗೊಳಿಸಿ ಸುಸಜ್ಜಿತವಾದ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಅನುದಾನ ಒದಗಿಸಿಕೊಟ್ಟು ಹಾಗೂ ನಮ್ಮ 1ನೇ ವಾರ್ಡಿಗೆ ಸುಮಾರು 20 ಕೋಟಿಗಿಂತಲೂ ಅಧಿಕ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಟ್ಟು ಸುಮಾರು 90% ಕಾಮಗಾರಿಗಳು ನಮ್ಮ ವಾರ್ಡಿನಲ್ಲಿ ಪೂರ್ಣಗೊಂಡಿದೆ. ಅದೇ ರೀತಿ 1 ವರ್ಷದಲ್ಲೇ ಎಲ್ಲ ನಮ್ಮ ಗ್ರಾಮಸ್ಥರ ಬೇಡಿಕೆಗಳು ಪೂರೈಕೆ ಆಗಬಹುದು ಎಂಬ ಭರವಸೆಯೊಂದಿಗೆ ಅದೇ ರೀತಿ ತೌಡುಗೋಳಿ ಜುಮ್ಮಾ ಮಸೀದಿಗೆ ಕೂಡ ಇಂಟರ್ಲಾಕ್ ಅಳವಡಿಕೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಹೀಗೆ ಹಲವಾರು ಕೋಟಿ ಅನುದಾನಗಳನ್ನು ನಮ್ಮ ಗ್ರಾಮಕ್ಕೆ ಒದಗಿಸಿಕೊಟ್ಟು ಇದೀಗ ಇಂದು ಬಹು ವರ್ಷದ ಬೇಡಿಕೆಯಾದಂತಹ ಕಂಬಳಕ್ಕೆ ತಾಲೂಕು ಮಟ್ಟದ ಕಂಬಳದ ಶಿಲಾನ್ಯಾಸವನ್ನು ಮಾಡಿ ಈ ಪ್ರಾಥಮಿಕ ಕೆಲಸಕ್ಕೆ ತಕ್ಷಣವೇ ಇವತ್ತೇ 5 ಲಕ್ಷ ಅನುದಾನವನ್ನು ಕೂಡ ಘೋಷಣೆ ಈ ವೇದಿಕೆಯಲ್ಲೇ ಮಾಡಿದ್ದಾರೆ. ವಿಶೇಷವಾಗಿ ಅಭಿವೃದ್ಧಿಯ ಹರಿಕಾರ ನಮ್ಮೆಲ್ಲರ ನಾಯಕರಾದಂತಹ UT ಖಾದರ್ ಸರ್ ಅವರಿಗೆ ಕಲ್ಲರಕೋಡಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಗೌರವ ಸಮರ್ಪಣೆಯನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಅಭಿಮಾನದ ಪ್ರೀತಿದ ಅಭಿನಂದನಾ ಮಾನಾದಿಗೆ ಸನ್ಮಾನ್ಯ ಶಾಸಕರು ತಂಗಲ ಊರದ ಅಭಿವೃದ್ಧಿಗೆ ದಾದಾಪುರ ಬೋಡ ಇನ್ನು ಪೂರ ಒದಗದು ಕೊಡ್ತೀರಿ. ಐತೊಟ್ಟಿಗೆ ಸಮಗ್ರ ಅಭಿವೃದ್ಧಿದ ಕಾರ್ಯಕ್ರಮ ಭವಿಷ್ಯದ ಯೋಜನೆ ಅವು ತುಂಬದ ಪೀಳಿಗೆಗೆ ಪ್ರಯೋಜನಕಾರಿ ಪನ್ಪನಂಚಿನ ಈ ಯೋಜನೆ ಈ ತುಳು ಗ್ರಾಮ ಕಂಬಳದ ಕೆರೆ ಮೂಲ ಅವೊಂದುಂಡು ಇಂಚಿತ್ತಿನ ಮಾತ ಕಾಮಗಾರಿಗೆ ಅನುದಾನ ಒದಗದು ಕೊರನ ಬೆರಿ ಸಂಘವಂತಿನ ಸನ್ಮಾನ್ಯ ಶಾಸಕರು ರಾಜ್ಯದ ವಿರೋಧ ಪಕ್ಷ ಉಪನಾಯಕರು ಶ್ರೀಯುತ UT ಖಾದರ್ಗೆ ಅಭಿನಂದನೆಗಳು. ಅಂಚನೆ ಕಂಬಳದ
ಮೋರ್ಲ ಚಂದ್ರಶೇಖರ್ ಶೆಟ್ಟಿ ಹಿಡಿದು ಒಂಜಿ ಅಭಿಮಾನದ ಶಾಲು ನಮ್ಮ ಸನ್ಮಾನ್ಯ ಶಾಸಕರಿಗೆ ಇಂದು ಕಂಬಳ ಕೆರೆ ನಿರ್ಮಾಣಕ್ಕೆ ಬರೋದು ಅರೆಗೆ ಒಂಜಿ ಅಭಿಮಾನದ ಅಭಿನಂದನದ ಸನ್ಮಾನ್ಯ ಶಾಸಕರು ಹಿಡಿದು ಜಾನ್ಸನ್ ಸಿರಿಲ್ ಡಿಸೋಜಾ ಇವರಿಗೆ ಒಂಜಿ ಶಾಲು ಪಾಡ್ದು ಪೂಗುಚ್ಚ ಕೊಡ್ದು ಅವರನ್ನು ಗೌರವಿಸ ಒಂದು ವರ್ಣ 17ನೇ ಕಂಬಳದ ಕರೆಗೆ ಈ ಒಂಜಿ ಕರೆನ ಆಯ್ನಾತ್ ಬೇಗ ನಿರ್ಮಾಣ ಮಂತದ್ದು ನಮ್ಮ ಸಮಿತಿಗೂ ಒಪ್ಪ್ಯಾವಡು ಒಂಜಿ ತಿಂಗಳದ ಉಲೈಯರೆಗೆ ಅವಧಿನ ಕೊರೊಂದುಲ್ಲೇರು ಸನ್ಮಾನ್ಯ ಶಾಸಕರ ನೇತೃತ್ವಡು ಒಂಜಿ ತಿಂಗಳದ ಉಲೈಡು ಜಾನ್ಸನ್ ಹಿಡಿದು ಮೂಲೊಂಜಿ ಪೊರ್ಲುದ ಕಂಬಳದ ಕರೆ ಅವಡು ಆ ಕರೆಟ್ ಪೊರ್ಲುದ ಕಂಬಳ ಆಪಣೆಯನ್ನು ನಮ್ಮ ಪುರ ತೂವಡು ಪಂಡೊಂದು ಅರೆಗೆ ಇನಿ ಈ ಒಂಜಿ ಹಳ್ಳಿಡ್ಲ ಬಾರಿ ಚೌಕದ ಒಂಜಿ ಮೈದಾನದ ಲಕ ಜಾಗ ಉಂಡು ಆ ಜಾಗದ ಕಂಬಳ ಬಾರಿ ಪೊರ್ಲುಡು ಆವಡು ಒಂದು ಎನ್ನೊಂಜಿ ಆಶೆ ಉಂಡು ನಮ್ಮ ಅಧ್ಯಕ್ಷ ನೋಡಿ ಕುಡಂಜಿ ಕಂಬಳ ಹೊಸತ್ತ ಕಂಬಳ ನಂಗೊಂಜಿ ಹೆಮ್ಮೆನೆ ಅಂಚ ಕಂಬಳ ಮಾತ ಅಭಿಮಾನಿಗಳ ಯಾಮ ಏನ ಮನ್ವಿನ್ ಮಂಡ ಈ ಕಂಬಳಗಳ ಮಾತ ಎರ್ಲೇನ್ ಕಂತದ ಎಂಕುಲು ಮಾತ ಈ ಕಂಬಳನು ಪೊರ್ಲುಡು ನಡಪ ಒಂದು ಪನ್ಪಿನ ಭರವಸೆ ಎಂಕುಲು ಕೊರ್ಪ ಈ ಸರ್ಲ ಡೇಟ್ ಎಂಚಾಣಲ ಮಲ್ತು ನೆಕ್ಕೊಂಜಿ ಡೇಟ್ ಕೊರ್ದು ಈ ತರ ಕಡೆ ಕಂಬಳ ಋತು ಮುಗಿ ಹೊಡ್ದುಂಬು ನೆಕ್ಕೊಂಜಿ ಡೇಟ್ ಕೊರ್ದು ಪೊರ್ಲುದ ಕಂಬಳ ವಿಜೃಂಭಣೆ ಆವಡು ಬಂದು ಯಾನ ದೇವದೇವರೆಲ್ಲ ಕೇನೊಂದು ಮಾತ ಊರ್ದಗಳೆಲ್ಲ ನಿಖಿಲ ಮಾತ ನನ್ನರ ಅಭಿನಂದನೆ ಸಲ್ಲಿಸದು ಎಂಕಿ ಸಂದರ್ಭಡು ಈ ಅವಕಾಶ ಕೊರನೆಕ್ ಎನ್ನ ವೈಯಕ್ತಿಕವಾದ ನಿಖಿಲ ಧನ್ಯವಾದ. ಸೊಲ್ಮೆಲು ಶ್ರೀಯುತ ಲೋಹಿತ್ ಹೆಗ್ಡೆರಿಗೆ ವಂದನೀಯ ಫಾದರ್ ಫೆಡ್ರಿಕ್ ಕೊರಯ್ಯ. ನಮ್ಮ ಊರಿನ ಹೆಮ್ಮೆಯಾದ ಆ ಕಂಬಳ ನಡೆಸುವುದು ಖಂಡಿತವಾಗಿಯೂ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಮ್ಮ MLA ಶಾಸಕರು ಈ ಸ್ಥಳವನ್ನು ಇಲ್ಲಿ ಗುರುತಿಸಿ ಅದನ್ನು ಮೀಸಲಾಗಿಟ್ಟು ಇದು ಅಭಿವೃದ್ಧಿಪಡಿಸಿ ಇದಕ್ಕೆ ಇವತ್ತು ಶಿಲಾನ್ಯಾಸ ಮಾಡಿಸುವುದು ನಮಗೆ ಹೆಮ್ಮೆಯ ವಿಷಯ. ಅದಕ್ಕೆ ನಮ್ಮ ಕ್ರೈಸ್ತ ಜನಾಂಗದ ಪರವಾಗಿ ನಾನು ಶುಭ ಕೋರುತ್ತಾ ಏನು ಸಹಕಾರ ನಮ್ಮಿಂದ ಬೇಕೋ ಅದನ್ನು ನಾನು ಕೋರುತ್ತೇನೆ. ಯಾಕೆಂತೇಳಿದ್ರೆ ಊರಿನ ಸಹಕಾರದಿಂದಲೇ ಇನ್ನೂ ಹೆಚ್ಚು ನಮ್ಮ ಊರಿನ ಅಭಿವೃದ್ಧಿ ಮಾಡಲು ಸಾಧ್ಯ. ಅದಕ್ಕೆ ಎಲ್ರಿಗೂ ನಾನು ಶುಭ ಕೋರುತ್ತೇನೆ ಮತ್ತು ಈ ನಮ್ಮ ಸಂಸ್ಕೃತಿ ರಕ್ಷಿಸಲು ಇದು ನಮಗೆ ಸಹಕಾರಿಯಾಗಿ ನಾನು ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಶ್ರೀಯುತ ಗುಣಪಾಲ್ ಕಡಮರ್ ರೆಡ್ಡು ಬಾಚರ. ಈ ಬಾಗೋಡು ಹಿರಿಯಾಗಲಿ ಇತ್ತನಾಗಲಿ ಹೆಂಗೆ ಕೊಂತ ಪರಿಚಯ ಇದಾಗಲಿ ದಾಪಂಡ ಈ ಕಂಬಳ ಕ್ಷೇತ್ರ 52ನೇ ವರ್ಷ ಬಾರಿ ಒಂದು ಸಂತೋಷ ಪಂಡ ಏನು ಹೆಚ್ಚು ಪಾತ್ರ ಪೂಜಿ ನವನೀತ್ ಶೆಟ್ರು ಕೇವಲ ಕದ್ರಿ ಕಂಬಳನ್ನು ಮಾತ್ರ ಮಲ್ತದನಾರತ್ ಇನಿ ನಮ್ಮ ಕುಡ್ಲ ಚಾನೆಲ್ದ ಮೂಲಕ ಕಂಬಳದ ವ್ಯವಸ್ಥಾಪಕರನ್ನ ಕಂಬಳದ ಓಟಗಾರನ ಒಟ್ಟುಗು ಸಮಗ್ರ ಕಂಬಳದ ಒಂಜಿ ಪರಿಚಯನ ಮಲ್ತು ಕೊರ್ಪಂಚಿನ ಕೆಲಸನು ಕರಿ 2 ವರ್ಷದೊಕ್ಕ ನಿರಂತರವಾದ ಮಲ್ತೊಂದು ಬರಂದುಲ್ಲೇರಿ ಆರೆಗ್ಲ ಆರ್ನ ಚಾನೆಲ್ ದಗ್ಲೆಗ್ಲ ಎಂಗ್ಲ ವಿಶೇಷವಾದ ಈ ಸಂದರ್ಭ ಅಭಿನಂದನೆ ಸಲ್ಲಿಸ ಬಂದುಲೆ ಈ ನರಿಂಗಾಣ ಗ್ರಾಮದ ಈ ಜಾಗ ಮೊರ್ಲ ಗಿರೀಶಾಳಿವರವಡೆ ಪ್ರಶಾಂತ್ ಕಾಜೇವರವಡೆ ಸುಂದರ್ ಪೂಜಾರವಡೆ ತಿಂಗಳು ಗಟ್ಟಲೆ ಬೊಕ್ಕ ಈ ಬಗ್ಗೆ ಎಂಗ್ಲು ಪಾತ್ರನ ಸಂಪರ್ಕ ಮಲ್ತಂದ್ರು. ಮುಖ್ಯವಾದ ವೆಂಕಪ್ಪ ಕಾಜೇವರಿ ಈ ಬಾಗಡು ಬಾರಿ ಪೊರ್ಲುದ ಕಂಬಳ ಒಂದು 25 ವರ್ಷ ಮಲ್ತದು ಕೇದಕ ಬೈಲ್ಡೆ ಯಾ ನೆನೆಪೊಡುದ ಬಂಡ ಇಡೀ ಜಿಲ್ಲೆಡ ಓಲು ಕಂಬಳ ಆಂಡಲ ಪ್ರತಿ ಕಂಬಳಗಳ ಪೋದು ಒಂಜಿ ಗಳಿಗಾಂಡಲ ಇತ್ತದ ಬರ್ಪೆದನ ಒಂಜಿ ಕಂಬಳ ವ್ಯವಸ್ಥಾಪಕರಿತ್ತಂಡವು ವೆಂಕಪ್ಪ ಕಾಜೇವರಿ ಮಾತ್ರ. ಇನಿ ಪ್ರಶಾಂತ್ ಕಾಜೇವರಿನಾಗ್ಲಿ ಮಾತಾರ ಉಳ್ಳೇರಿ ಅನುಭವಿ ಉಳ್ಳೇರಿ ಎನ್ನ ಒಂಜಿ ಪಾತ್ರ ಎಂಚ ಪಂಡ ಈ ನರಿಂಗಾಣ ಗ್ರಾಮ ಇನಿ ಕಂಬಳ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆಯುವುದುಂಟು. ಕೇವಲ ಒಂದು ದಕ್ಷಿಣ ಕನ್ನಡದ ಉಳ್ಳಾಲದ ತಾಲೂಕದ ಈ ನರಿಂಗಾಣ ಗ್ರಾಮ ಅದು ಒರಿಯಂದೆ ಅಂತಾರಾಷ್ಟ್ರೀಯ ಮಟ್ಟದ ಆ ಜಾಗತಿಕದ ಭೂಪಟ್ಟೊಟ್ಟು ಈ ನರಿಂಗಾಣ ಗ್ರಾಮದ ಕಂಬಳಲ ಒಂಜಿ ಸೇರುಣ ಒಂದು ಪನ್ಪುನಂಚಿನ ಬಾರಿ ಒಂಜಿ ಸಂತೋಷದ ಸುದ್ದಿ ಅಪ್ಪಣ್ಯ ಅನುಭವದಾರುಳ್ಳೇರಿ ಎರ್ಮಲ್ ರೋಹಿತ್ ಹೆಗ್ಡೆ ಬಿಟ್ಟು ಪಾತೇರಿಯ ಪಕ್ಕಡು ಪ್ರಶಾಂತ್ ಕಾಜೇವರ್ಲ ಒಂಜಿ ಡೇಟ್ ಔಟ್ ಬಂದಿರ ಒವ್ವೂ ಸಾಧ್ಯ ಆಗಿಲ್ಲ ಒಂಜಿ ಲಾಯ್ಕದ ಡೇಟ್ ಆಂಡ ಮಾತೆರ್ಲೆ ಬರ್ರ ಆಗಿಂದಲ ಒಂಜಿ 4 ವರ್ಷ ಮಲ್ಪ ತೂತೆ ಒಂಜಿ ಇನ್ವಿಟೇಷನ್ ಮೀಟ್ ಆಂಡಲ ಒಂಜಿ ಬಾರಿ ಸೆಲೆಕ್ಟೆಡ್ ಕಂಬಳನ ಈ ವರ್ಷದ ಮಟ್ಟಡ್ ಮಾತೇರ್ ಬತ್ತನ ಸಂತೋಷ ಇಜಿನ ಒಂಜಿ ಇನ್ವಿಟೇಷನ್ ಮೀಟ್ ಮಲ್ತದೆ ಒಂಜಿ ಸೆಲೆಕ್ಟೆಡ್ ಕಂಬಳನ ನಮ್ಮ ಮೂಲ ಮಲ್ಪರ ಪ್ರಯತ್ನ ಮಲ್ಪಗ ಬಾರಿ ಸಂತೋಷ ಅಂತ ಪಂಡ ಮಾನ್ಯ ಶಾಸಕರು ಪಂಡಿರೇಂಜ ಪಂಡ ಒಂಜಿ ತುಳು ಗ್ರಾಮ ಅಂತ ಮಲ್ತದ ತುಳು ಸಂಸ್ಕೃತಿನೊಂಜಿ ಬಿಂಬಿಸವನಂಚಿನ ಪ್ರಯತ್ನ ಬಂದುಲೆ ಮೂಡುಬಿದ್ರೆಡೆ ಒಂಜಿ 2 ಕೋಟಿ ರೂಪಾಯಿ ವೆಚ್ಚಡು
ಕಂಬಳ ಲೋಕ ಅಂತ ಪನ್ಪುನ ಒಂಜಿ ಮ್ಯೂಸಿಯಂ ಪ್ರಾರಂಭ ಮಲ್ಪುನ ಸಂಕಲ್ಪ ಮಲ್ತದು ಆ ಬಗ್ಗೆ ಪ್ಲಾನ್ ಪೂರ ರೆಡಿ ಮಲ್ತ ಪ್ರಾಯಶಃ ಮಾತೆರ್ನ ಸಹಕಾರ ತಿಕ್ಕಂಡ ಅವು ಬಾರಿ ಪೂರ್ಲು ಬತ್ತದು ಆಮೇಲೆ ಶಾಸಕರ ಪನ್ಲೆಕ್ಕನೆ ಮಿತ್ತ ದಿನಕ್ಕುಲೆಡಿ ಈ ಕಂಬಳ ಕ್ಷೇತ್ರಕ್ಕೆ ಏರ್ ಸೇವೆ ಸಲ್ಲಿಸ್ತೀರಿ ಏರ್ ಮಾತ ನೆಟ್ಟು ಇತ್ತೀರಿ ಅಂದ್ ಪನ್ನ ಒಂದು ತಮಿಳುನಾಡದ ಕರಾವಳಿ ಕರ್ನಾಟಕದ ಒಂದು ವೀರ ಜಾನಪದ ಕ್ರೀಡೆ ಒಂಜಿ ಕಡೆಟಿ ಬಿರ್ದದ ಕಂಬಳ ಮುಕ್ತಾಯದ ಹಂತೋಡುಂಡು ಬೊಕ್ಕೊಂಜಿ ಕಡೆಟಿ ಕಾಂತಾರ ಸಿನಿಮಾಡು ಒಂಜಿ ಎಲ್ಲಿಯ ದೃಶ್ಯ ಬರ್ತದೀನಿ ಜಗಜ್ಜಾಹಿರಾತು ಆ ಒಂದುಂಡು ಇನ್ನಿತ ದಿನಟ್ಟು ಬಳ್ಳಂಬಳ್ಳಿಡು ಕುಡಂಜಿ ಸಿನಿಮಾದ ದೃಶ್ಯೀಕರಣ ಕಂಬಳದ ಸಾಂಪ್ರದಾಯಿಕ ಕಂಬಳದ ಇಲ್ಲಿ ಶೂಟಿಂಗ್ ನಡತ ಒಂದುಂಡು ಇತ್ತೆ ಈ ಕ್ಷಣ ಉಂಟು ಮಿತ್ತಿಗೆ ಜಾತಿ ಮತ ಭೇದ ಇಜ್ಜಂದನ ಶ್ರೀಮಂತರು ಬಡವರು ಪನ್ನ ತಾರತಮ್ಯ ಇಜ್ಜಂದನ ಮಾತ ವರ್ಗದಾಗೆಲ್ಲ ಪೊಂಜು ಜೋಕುಲು ಕುಟುಂಬ ಸಮೇತ ಬತ್ತು ತೂಪುನಂಚಿನ ಒಂಜಿ ಕ್ರೀಡೆ ಇತ್ತಂಡ ಆ ಜಾನಪದ ಕ್ರೀಡೆ ಕಂಬಳ ಮಾತ್ರ ಅವೇನು ನಮ್ಮ ಒರುಪವರ ಐನೇ ನನಾತು ಏರ್ಪವರ ಪ್ರಯತ್ನ ಮಲ್ಪಕಂಡ ಕಂಬಳವಾದಿ ಏರ್ಪಡ ನಿನ್ನ ಹೆಚ್ಚು ವಿವರ್ತ ಪರಪುಪಿಯಾನೆ ಕಂಬಳ ಜಾನಪದ ಕ್ರೀಡೆ ಕಂಬಳವಾದಿ ಇಪ್ಪಡೆ ಬೇತ ಮಾತ ಕಂಬಳಾಗ ಬೊಕ್ಕ ಒರಿನ ಮಾತ ಆಯ್ತ ಹೆಚ್ಚು ಸೇರೊಂದು ಬತ್ತ ದುಡ್ಡು ಮಲ್ಪರ ಈ ಒಂಜಿ ಪ್ರಯತ್ನ ದೈದೀದ್ ಮಲ್ಪರ ಪೋಡ್ಚಿ ಕಂಬಳವಾದ ಇಪ್ಪಡೆ ಅವು ಜಾನಪದ ಕ್ರೀಡೆ ಅದು ಉರಿಯಡೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆವಡೆ ಸಾಧ್ಯ ಅಂಡ ಒಂಜಿ ರಡ್ಡು ಸರಿ ಆನಲ ಬರ್ಪಾಯ್ತ ಮಧ್ಯೋಡು ಬತ್ತದು ಕಂಬಳಗೆ ಎಂಗ್ಲಡ್ದಾದವಡು ಪನ್ನಯ್ಯನಿ ನಮನ ಸಲಹೆ ಸೂಚನೆ ಕೊರ್ದು ಕಂಬಳ ಬಾರಿ ಪೊರ್ಲುಡಾವಡೆ ಆಯ್ನಾತಿ ಬೇಗ ಅದು ಅಂತ ಕುದಿಲಾವಡು ಮುಪ್ಪಂತ ಇರುಳಿ ತಂಡ ಬತ್ತದು ತಲಪಾಡಿದ ಕಂಬಳಾಡಿ ಎಂಗ್ಲು ಪೋಪೆದ ಬಜಗೋಡಿದ ಕಂಬಳ ಉತ್ತಿನ ಹಿಡಿದ ಬೊಕ್ಕ 30 ವರ್ಷ ಆ ಭಾಗದ ಜನಕ್ಕಳಿಗೆ ಒಂದು ಅನಾಥ ಪ್ರಜ್ಞೆ ಬತ್ತನ ಹಿಡಿದ ಹತ್ರ 2-3 ವರ್ಷದ ಗ್ಯಾಪ್ಡು ಮಿಯಾರ್ಡ್ ಅವೇ ಪುದಾರ್ಡಲ್ ಅವಕಾಶ ಜೋಡುಕರೆ ಕಂಬಳನ್ನು ಪ್ರಾರಂಭ ಮಲ್ತ ಇನಿ ಅವುಲ್ಲ ಬಾರಿ ಬೆಲೆ ಒಂದು 5 ಲಕ್ಷ ರೂಪಾಯಿದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಒಂಜಿ ಸ್ಟೇಡಿಯಂ ಆ ಒಂದುಂಡು ಕಂಬಳ ಮುಟ್ಟ ಬತ್ತಂಡೆ ಅಧ್ಯಕ್ಷರೇ ನಮ್ಮಡಪ್ಪ ಉಳ್ಳಿರಿ ಆರ್ನ ಅವಧಿ ಆಪನಂಚಿನ ಈ ಕಂಬಳ ಅರೆಗಲ ಒಂಜಿ ಮಲ್ಲ ಗೌರವ ಇನಿ ಆ ಪಂಡಾನಲ್ಲಿ ಎಂಕ ಮುಲ್ಕಿದ ಕಂಬಳದಡಿಗೆ ಪೋರಡು ಈ ಮಧ್ಯಾಹ್ನದ ಹೊಣಸ್ತಿಗೆ ಅಲ್ಪ ಹೋದ ಅವಳೊಂಜಿ ಕಂಬಳದ ಕರೆತ ಒಂದು ಚೂರು ಸಮಸ್ಯೆ ಉಂಡ ಇನ್ನು ಸರಿ ಮಲ್ಪನಂಚಿನ ಜವಾಬ್ದಾರಿ ಸಾಧ್ಯತೆಂಡ ಅಧ್ಯಕ್ಷರೆಲ್ಲ ಬರ್ಪೇರಿ ಆರು ಮುಲ್ಪಾರನ ಸ್ನೇಹಿತ ಬಳಗಾರ ಇನ್ನು ಬುಡೊಂದಿಜ್ಜೇರಿ ಬರ್ರ ಬಹುಶಃ ಇನಿ ಮೂಲೆ ಉತ್ಬೇರದ ಅಣ್ಣ ಪಂದ್ ಮಾತ ಕಂಬಳಲ್ಲ ಒಂದು ನಮನ ಕಂಬಳ ಪಣದು ಈ ಕಂಬಳಡು ಆ ಸಮಸ್ಯೆ ಇತ್ತನ್ನೆಲ್ಲ ಕುಲು ಪರಿಹಾರ ಮಲ್ತೊಂದು ನಮ್ಮ ಮಾತ ಒಂದೇನು ಒರ್ಪುಗ ಪನ್ನ ಒಂಜಿ ಮಾನಸಿಕವಾದ ಸಂಕಲ್ಪ ಮಲ್ತೊಂದು ಈ ನರಿಂಗಾಣ ಗ್ರಾಮದ ಈ ಅತಿ ವಂದನೀಯ ಚರ್ಚ್ದ ಎದುರುಡಾಪುಂಚಿನ ಕಂಬಳ ಅಂಚಾದ ಚರ್ಚ್ಗಳ ಮಾನ್ಯತೆ ಉಂಡು ಊರಿಗೂ ಮಾನ್ಯತೆ ಉಂಡು ಅಂಚೆ ಒಂಜಿ 400 ಮೀಟರ್ ಬರೇ ಪನ್ನಗ ಒಂಜಿ ಕ್ರೀಡಾಂಗಣ ಒಂಜಿ ತಾಲೂಕುಡು 400 ಮೀಟರ್ ಟ್ರ್ಯಾಕ್ ಇಸ್ ದ ಮಸ್ಟ್ ಐತ ಮಧ್ಯೋಡು ಸುಮಾರು ಕ್ರೀಡೆಲು ಮಲ್ಪರ ಆಪುಣ ನಮ್ಮ ಕ್ರೀಡಾಪಟುಗಳೇ ಮೂಲ ಇಪ್ಪುನ ಕೆಲ್ಪುರ ಆಯ್ನಡ್ದ ಹತ್ರ ಹೆಚ್ಚು ಮನಂದ್ರೆ ಈ ಸಮಗ್ರ ನಿಗಲಿನ ಕಲ್ಪನೆ ಕಾರ್ಯರೂಪ ಹೊರಡಂದ ತನುಮನ ತನಂತ ಸಹಕಾರ ಮಾತಿರ್ನಲ್ಲ ಬೋಡು ಅತ್ಯಮೂಲ್ಯವಾದ ಕಾರ್ಯರೂಪ ವರ್ಣಂಚಿನ ಸಲಹೆಲ್ಲ ಬೋಡು ಒಂದು ಮಾತ ನಿಗಿಲಿಡ್ದು ಪಡೆ ಎಂಗ್ಲಿಡ್ದಾಪನ ಸಂಪೂರ್ಣವಾಯಿನ ಸಹಕಾರ ನಮ್ಮ ಕೊರ್ಪ ಒಂದು ಪಣೊಂದು ಅವಕಾಶಕ್ಕೆ ಒಂದಿಸದ ಪಾತ್ರ ಬಾರಿ ಪೊರಳುಡು ಕಂಬಳದ ಬಗೆ ತೆರಿಪಾಯರು ಐತೊಟ್ಟಿಗೆ ಕಾಂತಾರ ಚಿತ್ರ ಅವು ಇನಿ ಜಗತ್ತಡು ಖ್ಯಾತಿ ಪಡೆಯೊಂದುಂಡು ಐಟ ನಮ್ಮ ಕಂಬಳ ಉಂಡು ಪಂಜುರ್ಲಿ ದೈವದ ಒಂಜಿ ಕಾರ್ಣಿಕಲ್ಲ ಜಗತ್ತಿಗೆ ತೋಜಾಯಿನಂಚಿನ ಕಾಂತಾರ ಚಿತ್ರ ಐತ ಬಗ್ಗೆ ಉಲ್ಲೇಖ ಮಂತ್ರಿ ಗುಣಪಾಲ್ ಕಡಮೇರು ಸೊಲ್ಮೆ ಸಂದವಂದು ಮಲ್ಲ ಬಿನ್ನಿರಣ ಕಡ ರಡ್ಡು ಚುಟುಕುದ ಸಂದೇಶ ಕೊರಡು ಪಣದಕ್ಕೇನಂದು ನಮ್ಮ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರಡ್ಡು ಪಾತೆರ ಸುಮಾರು 14 ಎಕರೆ ಜಾಗ ಐಟ್ 5 ಎಕರೆ ಜಾಗನ ಖಾಲಿ ಕಂಬಳಲ ಬೊಕ್ಕ ತುಳು ಗ್ರಾಮದ ವ್ಯವಸ್ಥೆಗಳ ಮೀಸಲದಿದ್ದು ಪಿರಾವರಿನ 11 ಎಕರೆ ಜಾಗಡು ಬಾರಿ ಶೋಕದ ಒಂಜಿ ಸಾರ್ವಜನಿಕ ಕ್ರೀಡಾಂಗಣ ಮನ್ಪುಡಂಚಿನ ವ್ಯವಸ್ಥೆನೆ ಮಾನ್ಯ ಶಾಸಕರು ಇತ್ತೇನೆ ಸಭೆಟ್ ಘೋಷಣೆ ಮಲ್ತೇರು ಖಂಡಿತವಾದ ಒಂಜಿ ಎಡ್ಡೆ ಪರಿಕಲ್ಪನೆಡು ಬಾರಿ ಶೋಕಾಪಣ ತೂನಾಗ ಜಾಗಲ ಬಾರಿ ಶೋಕು ವಿಸ್ತಾರವಾದ
ಭಾರಿ ಒಂಜಿ ಮೈದಾನಗ್ ಪಂತಿನಂಚಿನ ಸುಸಜ್ಜಿತವಾಯಿನಂಚಿನ ಜಾಗ ಪಂಡದು ನಂಗೆ ಮಾತೆಲ್ಲ ತೂರನೆ ಗೊತ್ತಾಪುಂಡು. ನೆತ್ತಿಲ ಕೋಡಿ ನೆತ್ತಿಂದ ಬನ್ನಗ ನಮ್ಮ ತರೆತ ಮಿತ್ತದ ಎತ್ತರದ ಜಾಗ ನೆತ್ತಿ ಅಂಚಿನ ಒಂಜಿ ಜಾಗಡ್ ಇನಿ ಭಾರಿ ಶೋಕದ ಒಂಜಿ ವ್ಯವಸ್ಥೆ ಐಟ್ಲ ಗುಣಪಾಲ್ ಕಡಂಬೆರಿ ಕಂಬಳದ ಒಂಜಿ ಭೀಷ್ಮ ಎಂದೇ ಬರೋಳೇರ ಇಡೀ ಕಂಬಳದ ವ್ಯವಸ್ಥೆಗೆ ಸುಮಾರು 52 ವರ್ಷ ಮುಟ್ಟ ಆರರ್ನ ಕೆಲಸ ಕಾರ್ಯನ ಐಟ್ ಮಂತಿನಾರು. ಇನ್ನು ವೇದಿಕೆಡ್ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಂಚಿನ ಹಿಂಗ್ ಆತ್ಮೀಯರಾಯಿನ ಪ್ರಶಾಂತ್ ಕಾಜವೇರಿ ನಮ್ಮೊಟ್ಟಿಗೆ ಉಳ್ಳೇರಿ. ನಮ್ಮ ವೇದಿಕೆಡ್ ಮಾತ ಕದ್ರಿ ನವಣತನ ಉಳ್ಳೇರಿ. ಕಂಬಳ ಸಮಿತಿದ ಜಿಲ್ಲಾ ಅಧ್ಯಕ್ಷರಾಯಿನ ರೋಹಿತ್ ಹೆಗಡೆ ಎರ್ಮಾಲ್ ಉಳ್ಳೇರಿ. ನಮ್ಮ ಗಿರೀಶ್ ಆಳ್ವೇರಿ ಸುಂದರ್ ಪೂಜಾರ್ಲು ನಮ್ಮ ಮೋರ್ಲ ಕರ್ನಣ್ಣ ಯಾಪಲ ಪಣಿಯರುಂಡು. ಒಂಜಿ ಕಂಬಳ ಈ ಬಾರಿ ಈ ಸರ್ತಿ ಕಂಬಳದ ಸುಸಜ್ಜಿತವಾಡು ನಾಂಡ ನೆತ್ತಿಲದ ಆ ಜಾಗಡ್ ಆವಡು ಪಂಡದು ದಾಯನ ಮನ ಸರ್ಕಾರಿ ಜಾಗ ಈತು ಶೋಕದ ಒಂಜಿ ಜಾಗ ಉಪ್ಪುನಗ ಐನ ಉಪಯೋಗ ಮಂತದು ಶಾಸಕರನ ಒಂಜಿ ಅನುದಾನಡ್ ನಮ್ಮ ಸರ್ಕಾರದ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮನೆ ಸಚಿವರಾಯಿನಂಚಿನ ಸುನಿಲ್ ಕುಮಾರ್ ಅರೆಲ್ಲ ಅರಡಲ ಪಾತಿರ್ದು ಮುಖ್ಯಮಂತ್ರಿಗಳ ಪಾತಿರ್ದು ಐಕೆ ಎಂಚಿನ ನಮರ್ದು ವ್ಯವಸ್ಥೆ ಎಂಚಿನ ನಮಲ ಐಕೆ ಪೂರ್ತಿಯಾದ ಸಹಕಾರ ಕೊರ್ಪಂದ್ರ ಈ ಸಂದರ್ಭ ಪಣೊಂದು ಬರ್ಪಿನಂಚಿನ ದಿನಟ್ ಆಯ್ನಾತ್ ಬೇಗ ಶೀಘ್ರ ಕಂಬಳದ ಕರೆತ ನಿರ್ಮಾಣ ಅಪ್ಪನ್ನಗ ಜವಾಬ್ದಾರಿ ತಿಕ್ಕಣ ಪಂಪುನ ಪಡಿಸಿದ ಇಂಗಳು ತಲಪರಡಿ ಕಂಬಳ ಮನ್ಪುನಗ ಅಪ್ಪನ್ನೇ ಆ ತಿಂಗಳು 2-3 ವಾರದಲ್ಲೇ ಆ ಕಂಬಳದ ಕರೆನೆ ನಿರ್ಮಾಣ ಮಂತು ಕೊಡ್ತಿರಂಚಿನ ಎಡ್ಡೆ ಒಂಜಿ ಪ್ರಾಮಾಣಿಕ ವ್ಯಕ್ತಿ ಅಪ್ಪನ ನಮ್ಮೊಟ್ಟಿಗೊಲ್ಲೇರು. ಅಂಚೆನೆ ಮಾತ ಕಂಬಳ ಪ್ರೇಮಿಲು ಇನಿ ಈ ನೆತ್ತಿಲ ಕೋಡಿ ಎಂಕ್ ತೆರಿ ತೋಜುಂಡು ದಾಂಡ ಪನ್ನಗ ಇನಿ ತೊಕ್ಕೋಟು ಅಭಿವೃದ್ಧಿ ಆದಾತಂಡು ದೇರಳಕಟ್ಟೆ ಅಭಿವೃದ್ಧಿ ಆದಾತಂಡು ಅಂಚೆನೆ ಆ ನಾಟಕಲ್ಲ ಭಾರಿ ಶೋಕುಡು ಅಭಿವೃದ್ಧಿ ಆವೊಂದುಂಡು. ನನ್ನ ಈ ಭಾಗಗ ಮಂಜನಾಡಿ ಈ ನೆತ್ತಿಲ ಭಾಗಲ ಎಡ್ಡೆ ರೀತಿದ ಒಂಜಿ ಅಭಿವೃದ್ಧಿದ ಒಂಜಿ ಪತನ ತೂಂದು ಇನ್ನು ಈ ಭಾಗದ ಜನಕ್ಲೆಗ ಮಾತ ಸೌಕರ್ಯ ತಿಕ್ಕುಲೆಕ್ಕ ಶ್ರೀ ದೇವರ ಅನುಗ್ರಹ ಮನ್ಪಡು ಐಕೆ ನಮ್ಮ ಗ್ರಾಮಸ್ಥರನ್ನ ಕೊಡುಗೆ ಮಲ್ಲ ಮಟ್ಟುಡು ಪಂಚಾಯತ್ ಅಧ್ಯಕ್ಷರು ಶೈಲಜಕ್ಕ ನಮ್ಮೊಟ್ಟಿಗೆ ಉಳ್ಳೇರು ಮುರಳನ್ನೇ ಉಳ್ಳೇರು ಮಾತ ಎಡ್ಡೆ ಕ್ರಿಯಾಶೀಲ ಯುವ ಮಿತ್ರರು ಮುಲ್ಪ ಉಳ್ಳೇರು. ಕಂಬಳದ ಬಗ್ಗೆ ಎಲ್ಲ ಮಸ್ತ್ ಈಗ ತಲಪಾಡಿ ಕಂಬಳ ಅನಗಲ ಮಲ್ಲ ಮಟ್ಟಡು ನಮಕ್ ಸಹಕಾರ ಕೊಡ್ತಿನಕಲು ಇನಿ ದೊಡ್ಡ ಮಣಿತ ರವೀಂದ್ರನೇ ಉಳ್ಳೇರು ಕದ್ರಿ ನವಣಿತನೇ ಉಳ್ಳೇರು ಮಾತೆರ್ಲ ಕಂಬಳ ಪ್ರೇಮಿಲೆ ಇನಿ ದಾಯಂದು ಬನ್ನಗ ಎಕಡೆ ಶಾಸಕರ ಬನ್ನ ಕಡೆ ಕಂಬಳಲ ಯಕ್ಷಗಾನಲ ನಮ್ಮ ತುಳುನಾಡದ ಕಣ್ಣು ನಿಜವಾದಲ್ಲ ಐಟ್ಲ ನಮ್ಮ ಕ್ರೀಡೆ ಕಬಡ್ಡಿ ಇಂಚಿತ್ತಿನ ಕಬಡ್ಡಿ ಕ್ರೀಡಾ ವ್ಯವಸ್ಥೆಗಳು ಒಂದು ಶೋಕದ ಕ್ರೀಡಾ ವ್ಯವಸ್ಥೆ ಈ ಭಾಗದ ಉಲ್ಲಾಳ ತಾಲೂಕು ಆಂಡಲ ಸುಸಜ್ಜಿತವಾಯಿನಂಚಿನ ಕ್ರೀಡಾಂಗಣದ ವ್ಯವಸ್ಥೆ ಇಜ್ಜಿ ಇನಿ ಅವಲ ಮುಲ್ಪ ಆನಂದಾಂಡ ಭಾರಿ ಶೋಕುಡು ಈ ಭಾಗದ ಎಡ್ಡೆ ಅಭಿವೃದ್ಧಿದ ಕೆಲಸ ಸಾಧ್ಯತೆ ಉಂಡು. ಒಟ್ಟಾದ ನಮ್ಮ ಜೈದಿನ ಕೆಲಸ ಆಯ್ನತ್ತು ಬೇಗ ಎತ್ತವ ಲೆಕ್ಕ ಕೋಡಿ ಎತ್ತವ ಲೆಕ್ಕ ಈ ಒಂದು ನೆತ್ತಿಲ ಕೋರಿಡ ಆಪಿನಂಚಿನ ಈ ಕಾರ್ಯಕ್ರಮ ಸುಸಜ್ಜಿತವಾಡು ಸುರೂತ ಕಂಬಳನೆ ವಿಜೃಂಭಣೆ ಆ ಭಾಗಡ್ಲ ಸುರೂತ ಕಂಬಳ ಆತಿಜಿಗೆ ಈ ರೀತಿ ಪಂಪಿನ ರೀತಿ ಈ ಕೆಲಸ ಕಾರ್ಯ ಆಯರೆ ನಮ್ಮ ತನು ಮನ ದನತ ರೀತಿ ಮಾತೆಲ್ಲ ಒಟ್ಟು ಸೇರಿದು ಒಂಜಪ್ಪೆ ಜೋಕ್ ಲೆಕ್ಕ ಸೇರಿದು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪುಗ ಅಂತ ಪನೊಂದು ಈ ಒಂದು ಕಾರ್ಯಕ್ರಮ ಲಿತ್ತದ ರಟ್ಟು ಪಾತ್ರ ಅವಕಾಶ ಮತ್ತು ಬೆಡ್ಡೆ ಶುಭ ಗಲಿಗೆಡು ಶಿಲಾನ್ಯಾಸ ಆತನ ಮಾತ ರೆಗ್ಲ ಭಾಗವಹಿಸಿದ ಅಭಿನಂದನೆ ಸಲ್ಲಿಸೋ ಒಂದು ಎಂಕ್ಲ ಈ ವೇದಿಕೆ ಬತ್ತ ಪಾತ್ರ ಅವಕಾಶ ಮಂತ್ಕೊನ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸೋ ಒಂದು ರಟ್ಟು ಪಾತ್ರ ಉಂಟು. ಗುಣಪಾಲ ಕಡಂಬೆರ್ಲ ರೋಹಿತ್ ಅನ್ನೆಲ್ಲ ಅಕಲ್ನ ಇರುವೆರ್ನ ಚಿತ್ರ ಉಂಡೈಟ್ ಒಂದು ಕೇವಲ ಕಂಬಳ ಮಾತ್ರತ್ ಒಂಜಿ ಕ್ರೀಡಾ ಗ್ರಾಮ ಆಪುನ ಒಂದು ಪನ್ಪಿನ ಸಂದೇಶಗ್ ಒಂಜಿ ಅರ್ಹ ಬಿನ್ನೆರ್ನ ಕುಲಿನಿಯಕುಲು ದಯಪಂಡ ಇರುವೆರ್ಲ ಕ್ರೀಡಾ ಕ್ಷೇತ್ರ ಕಂಬಳ ಬುರ್ದು ಒರಿದಿನ ಕ್ರೀಡೆಡ್ಲ ಅಕಲ್ನ ವಿದ್ಯಾರ್ಥಿ ಜೀವನಡ್ ಮಲ್ಲ ಸಾಧನೆ ಮಲ್ದಿನಕುಲು. ರೋಹಿತ್ ಅನ್ನೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾರು ಅರ್ನ ಆ ಪುದರ್ಡೆ ಯಾರು ಗುರುತು ಮಲ್ದಿನಾರ ಐದು ಬಕ್ಕಾರು ಕಂಬಳ ಬೈದಿನಾರ ಅರ್ನ ಕ್ರೀಡದ ಸಾಧನಡೆ ಅರೆಗೆ ಉದ್ಯೋಗ ತಿಕ್ಕಿದೀನಿ ಐದು ಬಕ್ಕಾರು ಕಂಬಳದ ಮೆನ್ಕಿದಿನಾರು ಅಂಚನೆ ಗುಣಪಾಲ ಕಡಂಬೆರ್ಲ ಆರ್ಲ ಕ್ರೀಡಾಪಟುವಾದ ಮಸ್ತ್ ಜನ ಕ್ರೀಡಾಪಟುನಕೆಲ್ಲ ಬೇತೆ ಬೇತೆ ಕ್ಷೇತ್ರಡ್ ತಯಾರು ಮಲ್ದಿನಕುಲು ಅಂಚಾದ ಮೂಲ ಕಂಬಳದ ಒಟ್ಟಿಗೆ ಒರಿದಿನ ಕ್ರೀಡೆಲೆಗ್ಲ ಅಕೆಲ್ನ ಪ್ರೋತ್ಸಾಹ ಬೊಕ್ಕ ಮಾರ್ಗದರ್ಶನ ಉಪ್ಪುಂಡು. ಕದ್ರಿ ಕಂಬಳದ ಒಂಜಿ ಇತಿಹಾಸ ಪನ್ಪಿನಿಂದ ಅಂಡ ಕದ್ರಿ ಕಂಬಳಗ್ಲ ಪಜೀರಿ ಕಂಬಳಗ್ಲ ಒಂಜಿ ಬಾರಿ ಮುಟ್ಟದ ಸಂಬಂಧ ಇಂಕ್ಲೆಗೆ ಎಕ್ಕೂರು ಹರಿದಾಸ್ ಚೌಟಿರು ರಡ್ಡು ಕಂಬಳದಲ್ಲ ಒಂಜಿ ಪ್ರಧಾನ ವ್ಯಕ್ತಿ ಎಕ್ಕೂರು ಹರಿದಾಸ್ ಚೌಟಿರು ತೀರಿ ಬೊಕ್ಕ ಇಂಕ್ಲು ಅರ್ನಪುದರ್ಡ್ ಪಜೀರಿ ಕಂಬಳಡ್ಲ ಕದ್ರಿ ಕಂಬಳಡ್ಲ ಇಂಕ್ಲು ಸೋರ್ತಿ ಮಲ್ತದೆ ಆ ಏರುನು ಬಹುಮಾನ ರೂಪಡ್ ಗುರ್ಪಿನಂಚಿನ ಒಂಜಿ ವ್ಯವಸ್ಥೆ ಎಲ್ಲ ಮಲ್ತಿತ್ತ ಅಂಚ ರಡ್ಡು ಕಂಬಳಗ್ಲ ಕದ್ರಿ ಕಂಬಳಗ್ಲ ಪಜೀರಿ ಕಂಬಳಗ್ಲ ಒಂಜಿ ಬಾರಿ ಮುಟ್ಟದ ಸಂಬಂಧ. ಮತ್ತೆ ಈ ಕಂಬಳ ಪಜೀರಿ ಕಂಬಳ ತಲಪಾಡಿ ಕಂಬಳ ಅಂಚನೆ ಮಂಜೇಶ್ವರ ಕಂಬಳ ಈ ಮೂಜಿ ಕಂಬಳದ ನಡು ಟುಪ್ಪುನಂಚಿನ ಒಂಜಿ ಕಂಬಳ. ಈ ಕಂಬಳ ಶುರುವಾನಾಗ ಗಿರೀಶನ್ನೆ ಪಂಡೇರು ಮೂಲು ಪರಿಸರದ ಹೆಚ್ಚ ಎರುಳು ಇಜ್ಜಿ ಎಂದು
ಆಂಡ ಒಂಜಿ ಕಂಬಳ ಆರಂಭ ಆಯಿನ ಪುಲ್ಸುಡು ನನ್ನ ಎರುಳು ತಯಾರಾಪುನ ಲೈಕ್ ಉದಾಹರಣೆ ಕದ್ರಿ ಕಂಬಳಾಡು ಎರುಳು ಹೆಚ್ಚ ಬರೋದಿತ್ತುಜಿ ಅಪ್ಪಗ ನಾಗರಾಜ್ ಶೆಟ್ರು ಆರು ಶಾಸಕ ಎತ್ತಪ್ಪಗ ಆರು ಬೈಲು ಮೇಗಿನ ಮನೆ ನಾಗರಾಜ್ ಶೆಟ್ಟಿ ಎರು ಕಟ್ಟಿಯರು ಕಟ್ಟದು ಮೆಡ್ಲು ಮಲ್ತೇರು ಕದ್ರಿ ರಾಮಚಂದ್ರ ದೇವಾಡಿಗೆ ಅರಡ ಎರ್ಲು ಇತ್ತಿಜಿ ಯಾರು ಕಂಬಳದ ಸಮಿತಿ ಇತ್ತೇರು ಅಡ ಕಂಡಲ ಹೆಜ್ಜಿ ದಾಲ ಹೆಜ್ಜಿ ಆಂಡ ಎಂಕಲ್ನ ಉಪಾಧ್ಯಕ್ಷ ಪಂಪಿನ ನಿಲೆಟ್ಟು ಮೂಲು ಕಂಬಳಗೆ ಏರು ಬರ್ಪು ಜಾತ ಅಂಚನೆ ಎನ್ನನ ಏರು ಉಪ್ಪಡು ಬಂಡದು ಆರು ಏರು ಕಟ್ಟದು ಅರ್ನ ಏರುಲ ರೈಸುಡು ಕದ್ರಿ ಶೇಷು ಪೂಜಾರ್ಲು ಆರ್ಲ ಏರು ಕಟ್ಟಿನಿ ಕದ್ರಿ ಕಂಬಳಡ ಎಂಕಲ್ನ ಊರ್ದ ಕಂಬಳನಾಗ ಎಂಕಲ್ನ ಒಂಜಿ ಏರು ಬೋಡು ಅಂಚ ಹೊಸ ಯಜಮಾನರ ನಕಲು ಮೂಲ ಸೃಷ್ಟಿ ಆಪೇರು ಒಂದೇನು ಆ ಎರುತ ಯಜಮಾನ ನಕಲು ಕರೆಕ್ ಜಪ್ಪುನಾಗ ಬಹುಶಃ ಗುಣಪಾಲ ಕಡಂಬೇರಿ ಅನೌನ್ಸ್ ಮಲ್ಪೇರವು ಅವನಿ ಸಿಟ್ಟಾನಿ ಪಂದಿತ್ತೇರು ಅಂಚ ಹೊಸ ಯಜಮಾನರ ನಕಲು ತಯಾರಾತೇರು ಒಂಟಿ ಕಟ್ಟೆ ಕಂಬಳ ಅವಳು ಆ ಪರಿಸರಡ್ ಇದು ಎಂಕಲು ನಮ್ಮ ಕುಡ್ಲಡ್ ಇಂಟ್ರಿ ಮಲ್ಪುನಾಗ ಒಂಟಿ ಕಟ್ಟೆದ ಕೆಲವು ಜವಣೆರು ಉಳ್ಳೇರೈಟ್ ಅಕುಲು ಐದು ತುಂಬು ಕಂಬಳದ ಬಗ್ಗೆ ಹಾಕಲಿಕ್ಕೆ ದಾಲ ಗೊತ್ತುಚ್ಚಿ ಆಂಡ ಆ ಊರುಡೊಂಜಿ ಕಂಬಳ ಅನಾಗ ಆ ಕರೆ ಆಪಿನ ತೂದು ಅವಲಾಪಿನ ಚಟುವಟಿಕೆ ತೂದು ಮುಟ್ಟ ಬತ್ತದು ಐಟ್ ಎಡ್ಡೆ ಓಟಗಾರರ ನಕಲು ತಯಾರಾಯರು ಕಂಬಳ ಕ್ಷೇತ್ರದ ಬೇತೆ ಬೇತೆ ವಿಭಾಗಡ್ ಜನಕಲು ತಯಾರಾಯರು ಅಂಚೆನೆ ಈ ಪರಿಸರಡ್ ಈ ಕರೆ ಬತ್ತಿ ಕೂಡ್ಲೆ ಒಂಜಿ ಕಂಬಳ ಆಯಿ ಕೂಡ್ಲೆ ಕಂಬಳದ ಗಂಧಗಾಳಿ ಇಜ್ಜಂದಿನ ಕುಲ್ಲ ಐತ ಮುಟ್ಟ ಬತ್ತದ ಐತ ಕಮ್ಮೆನದೆ ತೊಂದು ಐತ ಒಟ್ಟಿಗೆ ಒಂಜಿ ಭಾಗ ಆಪೇರು ಉಳ್ಳಾಲ ತಾಲೂಕುದ ಒಂಜಿ ಕಂಬಳ ಒಂದು ಪ್ರಾತಿನಿಧಿಕ ಕಂಬಳ ಅದು ಎಂಚೊಪ್ಪುಂಡು ಬಂಡ ಕುಡ್ಲಡ್ ನಂಗೆ ಪಿಲಿಕುಲ ಉಂಡು ಅವು ಮಂಗಳೂರು ತಾಲೂಕು ಉಡುಪು ನಂಚಿನ ಪಿಲಿಕುಲ ಆ ಪಿಲಿಕುಲಡ್ ಈ ಸಲ ಕಂಬಳ ಉಂಡು ದುಂಬು ಕಂಬಳ ಕರೆ ಇತ್ತಂಡೆ ಅವರ ಉಂತುದಿತ್ತಂಡೆ ಈ ಸಲ ಪುರ ಕಂಬಳ ಆಪಿನ ಅಟ್ಟನೆಡುಂಡು ಅವಳು ಅವೇ ಪಿಲಿಕುಲದ ಮಾದರಿಡ್ ಉಳ್ಳಾಲ ತಾಲೂಕುಡು ಒಂಜಿ ಕ್ರೀಡಾ ಗ್ರಾಮ ಅದು ಒಂಜಿ ಗ್ರಾಮೀಣ ಪ್ರದೇಶದ ನಡುಟುಪ್ಪು ನಂಚಿನ ಒಂಜಿ ಎಡ್ಡೆ ಅಂತಾರಾಷ್ಟ್ರೀಯ ಮಟ್ಟದ ಜನಾಕರ್ಷಣೆದ ಒಂಜಿ ಕೇಂದ್ರ ಆಪಿನಂಚಿನ ಒಂಜಿ ಎಡ್ಡೆ ಲಕ್ಷಣ ಈ ಪೊರ್ಲು ಒರಿಯೋಡು ಅಂದಾಂಡ ಈ ಊರುಡುಪ್ಪುನ ಸುತ್ತಮುತ್ತ ಉಪ್ಪುನಂಚಿನ ಕಂಡಲ್ಲ ಒರಿಯೋಡು ಅಂಚಾದ ಆ ಗ್ರಾಮೀಣ ಪ್ರದೇಶದ ಒಂಜಿ ಸೊಡಗು ಒಂದು ಪನ್ಪ ಸೊಗಡು ಅವೇನು ಒರಿತೊಂದು ಕಂಬಳ ಅಂದ್ ಪಂಡ ಕಂಬಳ ಭೂತಾರಾಧನೆ ಯಕ್ಷಗಾನ ಒಂದು ಮೂಜಿ ಪ್ರಧಾನ ಆಕರ್ಷಣದ ಕೇಂದ್ರಗಳು ಐಟ್ ಅತೀ ಹೆಚ್ಚು ವೀಕ್ಷಕರು ಉಪ್ಪುನೆಂಕಲ್ನ ಟಿವಿಡ್ ಕಂಬಳಗೆ ಒಂಜಿ ಕಂಬಳದ ಕಾರ್ಯಕ್ರಮ ಆಪಿನಿಂದಾಂಡ ಐಟ್ ಕಂಬಳದ ಕ್ಷೇತ್ರ ಉಪ್ಪುನಕುಲು ಅಕುಲು ಯಕ್ಷಗಾನದ ಕುಲ್ಲ ಒಲ್ಲೇರು ಐಟ್ ಭೂತಾರಾಧನೆದ ಕುಲ್ಲ ಒಲ್ಲೇರು ಸಿನಿಮಾ ರಂಗದ ಕುಲ್ಲ ಉಪ್ಪುವೇರು ಕ್ರೀಡಾ ಕ್ಷೇತ್ರದ ಕುಲ್ಲ ಉಪ್ಪುವೇರು ಎತೋ ಜನ ವಿದೇಶ ಉಪ್ಪುನಕುಲು ಒಂಜಿ ಕಂಬಳ ಮ್ಯಾಚ್ ಉಂದಾನಾಗ ಇಡೀ ದಿನ ರಜೆ ಪಾರ್ದು ಕುಲ್ಲುದು ಕಂಬಳ ತೂಪಿನಂಚಿನ ವೀಕ್ಷಣೆ ಮಲ್ಪುನ ಒಂಜಿ ಮಲ್ಲ ವರ್ಗ ಉಂಡು ಅಂಚಾದ ಒಂಜಿ ಕಂಬಳಗೆ ಸಮೃದ್ಧವಾಯಿನಂಚಿನ ಒಂಜಿ ಪ್ರೇಕ್ಷಕ ವರ್ಗ ಉಂಡು ನರಿಂಗಾನ ಪಂಪಿನಂಚಿನ ಒಂಜಿ ಪುದರ್ ಒಂದು ಈ ಕಂಬಳದ ದಾತ್ರ ನನ್ನ ಏತ್ ಬೇಗ ಒಂಜಿ ಒಂಜಿ ಖ್ಯಾತಿ ಬರ್ಪುಣೊಂದು ಅವು ನಿಕುಲೆ ಅನುಭವಿತದ ತುಯರುಲ್ಲರು ಅಪ್ಪೊಣ್ಣೆ ಕರೆ ನಿರ್ಮಾಣದಲ್ಲಿ ಬೇಲೆ ಇತ್ತೇನೆ ಜತ್ ದಾಂಡ್ ಹೆಚ್ಚಾದ ಕೆಸರು ಕಲ್ಲು ಪಾಡ್ದು ಪೋಪಿನ ವ್ಯವಸ್ಥೆ ಅಂಡ ಮೂಲಂಚತ್ ಆರನ್ನ ಬೇಲೆ ಮಲ್ತೊಂದೇ ಉಳ್ಳೇರು ಈ ವರ್ಷದನೆ ಈ ಸೀಸನ್ 2022-23 ನರಿಂಗಾನ ಕಂಬಳ ಅವೇನು ತೂಪಿನಂಚಿನ ಭಾಗ್ಯ ನಂಗೆ ಒದಗದು ಬರಡು ಎಂದು ಪ್ರಾರ್ಥನೆ ಮಲ್ಪ ಸ್ವಲ್ಪ ಕಂಬಳ ಪಂಪಣಂಚಿನ ವಿಚಾರದ ಬಗ್ಗೆ ಭಾರಿಯಾದ ಜನ ಇತ್ತು ಪಾತೇರಿ ಅಂಡ್ ಯಾನ್ ತೇರಿನ ಮಟ್ಟಿಗೆ ಸುಮಾರು 2016 ಇಸ್ವಿಡ್ ಮೂಲು ನರಿಂಗಾನೋಡು ಕಂಬಳ ಮಲ್ಪುವ ಪಂಪಣಂಚಿನ ವಿಚಾರ ಪಾತ್ರ ಬರೋಂದೇ ಇತ್ತು ಎನ್ನ ಆತ್ಮೀಯರಾಂಚ ಮುರಳಿಯರು ಸುಂದರ ಪೂಜಾರರು ಅಂಚನೆ ನಮ್ಮ ಕರ್ಣಣ್ಣೆ ಮುಗ್ಲು ಮಾತ ಇಂದ ಪ್ರಯತ್ನ ಮೂಲಂಜಿ ನಮ್ಮ ನರಿಂಗಾನೋಡು ಒಂಜಿ ಕಂಬಳಕಾರೆ ಮಲ್ಪೋಡು ಪಂಪಣಂಚಿನ ಪ್ರಯತ್ನ ಅವೊಂದೈತೀನಿ ಎಂಡ ಮುರಳಿಯರು 2016 ಇಸ್ವಿಯವರು ಪಂಡು ಇಂಗ್ಲು ನರಿಂಗಾನ ಗ್ರಾಮ ಪಂಚಾಯತ್ ನಿರ್ಣಯ ಮಲ್ತದ ಇಂಗ್ಲು ನರಿಂಗಾನೋಡು ಒಂಜಿ ಕಂಬಳದ ಕರೆ ಮಲ್ಪೋಡು ಪಂಪಣಂಚಿನ ಬಗ್ಗೆ ಇಂಗ್ಲು ನಿರ್ಣಯ ಮಲ್ತದ ನಿಗ್ಲು ಮಾತೆಲ್ಲ ಸಹಕಾರ ಕೊಡು ಪಂಪಣಂಚಿನ ವಿಚಾರ ಪಂಡೊಂದಿತ್ತೇವೆ ಆಯ್ತು ಬೊಕ್ಕ ಓವಿಯ ಕಾರ್ಯಕ್ರಮ ಯೂಟಿ ಕಾದರ್ ಬತ್ತು ಓಲಾಂಡ ಸೇರನ್ನಾಂಡ ಮುಗ್ಲು ಮಾತೆಲ್ಲ ಕೆಬಿಟಿ ಪಾತ್ರ ಉಂಟು ಇಂಗ್ಲು ಕಂಬಳದ ಬಲ್ಲೆ ತಾಯಬಂಡಾಗ ಓವಿಯ ವಿಚಾರ ಒಂಜಿ ಕಾರ್ಯಗತ ಆವಡುಂದಾಂಡ ಐಕ್ ಒಂಜಿ ಕಾಲ ಕೂಡ್ದು ಬರಡು ಪಂಪಣಂಚಿನ ನಮ್ಮ ಮಾತೆರ ಇಪ್ಪುನಂಚಿನ ಒಂಜಿ ನಂಬಿಕೆ ಆಂಡ ಓವಿಯ ಕಾರ್ಯಕ್ರಮ ಎಡ್ಡೆ ರೀತಿಯ ಅನುಷ್ಠಾನ ಆವಡುಂದಾಂಡ ಐತ ಪಿರಾವಡೆ ನಮ್ಮ ಏತು ರೀತಿಯ ಪ್ರಯತ್ನ ಮಲ್ಪರೆ ಭಂಗ ಉಂಡು ಪಂಪಣವು ಆ ಬೇಲೆ ಮಲ್ಪಣಕ್ಕೆ ಮಾತ್ರ ಗೊತ್ತು ಪಂಚಿನ ವಿಚಾರ ಇನ್ನು ಈ ಪ್ರದೇಶೋಡು ಈತ ಜಾಗೆ ಒರಿಯೋಡುಂದಾಂಡ
ಇಂದೊಂಜಿ ಬಾರಿ ಒಂಜಿ ವಿಸ್ಮಯ ವಿಚಾರ ಅಂತ ಪಂಡ ತಪ್ಪ ದಯವಂಡ ಸರ್ಕಾರದ ಅಧೀನ ಈ ಜಾಗ ಮೂಲ ಒರಿಯೋಡು ನಲ್ಲ ಇಂದೆತ್ತ ಉದ್ದೇಶ ಇಂಜಿನ ಬಣ್ಣಗ ಮೂಲೊಂಜಿ ಕಂಬಳದ ಕರೆ ಅತನ ಕ್ರೀಡಾಂಗಣ ಆವಡು ಪಂಚಿನ ಒಂಜಿ ಉದ್ದೇಶ ಇತ್ತನ ದನ್ನ ಇನ್ನು ಮೂಲು ಎಡ್ಡೆ ರೀತಿ ಒಂಜಿ ಶಿಲಾನ್ಯಾಸ ಆತನ ಎನ್ನ ಪಾತ್ರ ನಮ್ಮಲ ఆయన ಮಾತ ದೇವಣ್ಣ ಒರಿಯೋಡಿದ ಆಪನಂಚಿನ ಕೆಲಸ ಆಗ್ತದೆ ಇಂದಕ್ಕೆ ಮಾತ್ರ ಕೈ ಜೋಡಣೆ ಕೆಲಸ ಮಲ್ತದೆ ಇಚ್ಛಾಶಕ್ತಿ ಕೆಲಸ ಮಲ್ತಂಡ ಮಾತ್ರ ಇಂಚಿನ ಕೆಲಸಗಳು ಆದ್ರೆ ಸಾಧ್ಯತೆ ಉಂಟು ಇನ್ನು ನರಿಂಗಾನ ಗ್ರಾಮದ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಶಾಸಕರ ಭಾರತ್ ಅನುದಾನ ಬಿಡುಗಡೆ ಮಲ್ದೇರು అయినದವರ ನಾನು ಎಚ್ಚರ ಪಾತ್ರ ಪಂದ ನಿಕ್ಲೆಗೆ ಎಂದಿಟ್ಟು ಪ್ರಯತ್ನ ಮಲ್ತನಂಚಿನ ಮುರಳೀರಾದಪ್ಪು ಸುಂದರ್ ಪೂಜಾರ್ ಆದಪ್ಪು ಅದನ್ನ ನವಾಜ್ ರಾದಪ್ಪು ನಮ್ಮ ಹರೀಶಾಳ್ವರ್ ಆದಪ್ಪು ಕರ್ಣನ್ಯ ಆದಪ್ಪು ಮುಕ್ಳಿಗೆ ಮಾತಾರಲ್ಲ ನಿಕ್ಳು ಮಾತ್ ಪ್ರಯತ್ನ ನೋಡಿ ಈ ಮಟ್ಟಕ್ಕೆ ಬರ್ತದೆ ಜಯದಿಂದ ನೀನು ಮುಂದುವರಿಸರೆ ನಿಕ್ಳು ದೇವರು ನಲ್ಲ ಶಕ್ತಿ ಕೊಡು ಪಂಡೊಂದು ಈ ಒಂದು ಕಂಬಳದ ಕರೆ ಇಡೀ ನಮ್ಮ ಬಂಡ್ಲು ಉಳ್ಳಾಲ ತಾಲೂಕತ್ತು ನಮ್ಮ ಇಡೀ ಜಿಲ್ಲೆ ಒಂಜಿ ಅತ್ಯುತ್ತಮ ಕಂಬಳದ ಉತ್ಸವ ಸದವಕಾಶ ಕೂಡ್ದು ಬಂದು ಪಂಡೊಂದು ಎನ್ನ ರೆಡ್ ಪಾತ್ರ ಅಂತ ಸೊಲ್ಮೇಲು ಶ್ರೀಯುತ ಚಂದ್ರಾಸ್ಕರ್ ಕೆರೆಗ್ ದುಮ್ಮಗ್ ಶ್ರೀಯುತ ಪದ್ಮನಾಭ ನರಿಂಗಾಣ ನಮ್ಮನ್ನು ಉದ್ದೇಶಿಸಿದ ರೆಡ್ ಪಾತ್ರ ರೆಡ್ ಚುಟುಕದ ಸಂದೇಶ ಕೊರಡು ಬಣ್ಣದಕ್ಕೆ ಏನೊಂದಿಲ್ಲ ಈ ಕಂಬಳ ಎಡ್ಡೆವಾಡು ಕಾದಾರನ ಎಂಕಲು ಕೊರನ ಓಟುಗು ಬಾರಿ ಬಿಲೆ ಬತ್ತನ ಎಂಕಿನಿ ಸಂತೋಷ ಆಪುಂಡು ಪಾತೆರೆ ಪಂಡೊಂದು ನನ್ನ ನೆಡ್ದು ನನದ ಕಂಬಳ ಪೊರ್ಲುಡು ಆವಡು ಸರ್ವದೇವರನ ಸಾಕಾರ ಉಪ್ಪಾಡು ಪಂಡೊಂದು ಇಂಕ ಪಾತೆರೆ ಅವಕಾಶ ಮಂತ್ ಕೊರನ ಇಂಕ್ಲೆ ಮಾತೆರೆಗಳ ಅಭಿನಂದನಿಸಿದ ಎನ್ನ ಪಾತ್ರೆ ಉಂಟು ಜೈ ಜೈ ವಿಷಯ ಎಂಜಿನ ಅನ್ಪಂಡ ಈ ಸರ್ವಧರ್ಮ ಸಮನ್ವಯದ ಹೇಳಿ ನಡಪುನಂಚಿತ್ತನ ಒಂಜಿ ತುಳು ಒಂಜಿ ಕಂಬಳ ಕ್ರೀಡೆ ಅಂತ ಪನ್ಪುನಂಚಿತ್ತನ ವಿಷಯ ಇನಿ ಸರ್ವ ನೆಟ್ಲ ನಮ್ಮ ಉತ್ತರ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಡು ನಡತೊಂದುಂಡು ದಯಪಂಡ ಕಂಬಳದ ಒಂಜಿ ನೆಟ್ಟು ಖುಷಿ ಎಂಜಿನ ಅನ್ಪಂಡ ಮಾತ ಈ ಕಂಬಳೋಡ್ದಲ ಒಂದು ಮಸ್ತ್ ವ್ಯವಹಾರ ನಡಪಡುಂಡು ದಯಪಂಡ ಒಂಜಿ ವ್ಯವಹಾರ ಅವ ಒಂದು ಒರಿ ಕೊರ್ಪುನಿ ಎಡ್ಡೆ ಏರು ಇತ್ತರ ಬೊಕ್ಕೊರೆಡ ಒರಿ ದೆತ್ತೊನ್ನಿ ಆ ಎಡ್ಡೆ ಪಾಪದೈ ಸಾಂಕದೈನ ಮಾರುನಿ ಇಂಚಿತನ ಒಂಜಿ ವ್ಯವಹಾರಗಳ ಬಾರಿ ಎಡ್ಡೆ ಒಂಜಿ ಕಂಬಳ ನಡತೊಂದುಂಡು ಅಂಚ ರಡ್ನೆ ಇಂಚಿನ ಅಂದ್ಪಂಡ ಈ ಕಂಬಳದ ಈ ನೆಟ್ಟು ಇನಿ ಒಂಜಿ ಹಂಗುಂಡು ಕೆಲವು ಕಂಬಳಲು ಎಂಕುಲು ನಮ್ಮ ತಲಪಾಡಿ ಪಂಜಾಳದ ಕಂಬಳ ಎಂಕುಲು ಮಲ್ತ ಒಂಜಿ ಆಜಿ ವರ್ಷೋಡು ಬಾರಿ ಪೊರ್ಲುಡಿ ಕಂಬಳನ ಎಂಕುಲು ಮಲ್ತ ಮಂಡ ಕಡೆಕ್ ಈ ಜಾಗದ ರೋಡ್ದ ಸಮಸ್ಯೆ ಈ ಕಂಬಳ ಉಂತುಡು ಅಂಚಾದ ಪಂಡ ಈ ಏಪಲ ಈ ಕಂಬಳಗು ಒರಿಯನ ರೋಡು ಒರಿಯನ ಜಾಗೆ ಒರಿಯನ ನೀರು ಒರಿಯನ ಗುಯಲು ಒರಿಯನ ಏರು ಇಂಚತ್ ಇತ ಈ ಕ್ರೀಡಾಂಗಣ ಒಂಜಿ ಸರ್ಕಾರ ನಮ್ಮ MLA ನ ತೂಟು ಒಂಜಿ ಆದ್ ಈನಿ ಕ್ರೀಡಾ ಒಂಜಿ ಗ್ರೌಂಡ್ ಈದ್ ಶೋ ಕೂಡ ಒಂಜಿ ಮಲ್ತದ ಈ ಕಂಬಳ ಶಾಶ್ವತವಾದ ಸೂರ್ಯಚಂದ್ರ ಕಾಲ ಮುಟ್ಟ ನಡಪೆರಂಚಿತನ ವ್ಯವಸ್ಥೆನ ಅವಕಾಶ ತಿಕ್ಕಂಡು ಅಂಚಾದ ನಡಪೋಡ ಅವನ ಕರ್ತವ್ಯ ನಮ್ಮ ಅಂಚಾದುಪನಗ ನಿತ್ಯ ನಿರಂತರ ನಡತೊಂದು ಪವಾಡು ಒಂಜಿ ಹಂಗ್ ನೆಟ್ಟಿಜ್ಜಿ ಏರ್ನಲ ಒಂಜಿ ಉಂತ ಅವನಿ ಪತ್ತು ನಿವನ್ಪಣ ಇಜ್ಜಿ ಅಂಚಾದ ನಾ ನಿರಂತರ ನಡಪೆರೆ ಮಾತೆರ ನಂಕಲಾಯ್ತ ಬೆರಿ ಬೆರಿಸಾಯ ಕೊರದು ನಡಪೆರೆ ದೇವರ ಅವಕಾಶ ಕೊರಡಂದು ಎನ್ನ ರೆಡ್ ಪಾತೇರ ಅವಕಾಶ ಕೊರಲಿ ವಂದನೆ ಸೊಲ್ಮೇಲು ಶ್ರೀಯುತ ರವೀಂದ್ರನಾಥ್ ಶೆಟ್ಟರಿಗೆ ತಲಪಡಿ ದೊಡ್ಡ ಮನೆ ದುಮ್ಮಗ್ ಪ್ರಶಾಂತ್ ಕಾಜವೇರ್ ನಮ್ಮನ್ನು ಉದ್ದೇಶಿಸದು ಮೂಜಿ ಜನ ಯಾನ ಲೆಪ್ಪಂದೆ ಒಂಜ ಕರ್ಣನ್ನೆ ಲೆತ್ತು ಪೋಡು ಅತ್ತನ ಗಿರೀಶ್ ಆಳ್ವೇರ್ ಲೆತ್ತು ಪೋಡು ಯಾನ ಅಭಿಪ್ರಾಯದಾದ ಮಲ್ತಿನ ಮಣ್ಣಗ ಇನಿ ಸಾಂಕೇತಿಕ ಒಂಜಿ ಕೆಸರು ಕಲ್ಪಾಡುದು ಕರೆತ ಒಂಜಿ ಅರ್ಧ ಕೆಲಸ ನಿರ್ಮಾಣ ಹಿಡಿದ ಬೊಕ್ಕ ಅಧ್ಯಕ್ಷರೇನು ಗೌರವಾನ್ವಿತರೇನು ನವನೀತಣ್ಣನ ಮಾತ ಲೆಪ್ಪೊಡು ಬಂಡದು ಅಭಿಪ್ರಾಯ ಮಲ್ತೀನಿ ಕಾರಣಾಂತರ ಹಿಡಿದು ಲೇದರು ಬತ್ತಿನ ಬಾರಿ ಖುಷಿ ಅಂಡ್ ನಿಕ್ಲೆಗಿ ಇಂಥ ಶಿಲಾನ್ಯಾಸದ ಪರವಾದ ನಿಕ್ಲೆಗೆ ರೋಹಿತ್ ಅಣ್ಣಗ ಎನ್ನ ಹಿರಿಯರ ಗುಣಪಾಲ ಕಡಂಬರೆಗೆ ನವೀನಿತ್ ಅಣ್ಣಗ ಎನ್ನ ಈ ಭಾಗದ ಜನಕಲ್ನ ಪರವಾದ ನಿಕ್ಲೆಗೆ ಅಭಿನಂದನೆ ಬಗ್ಗೆ ಧನ್ಯವಾದ ಕಂಬಳ ಮಲ್ಪೊಡು ಬಂದ್ಬಿಡೊಂಜಿ ಇರಾದೆಡೆ ಎಂಕಲ್ನ ಊರುಡು ಬಾರಿ ಹತ್ತು ಜನ ಪ್ರಯತ್ನ ಮಾಡ್ತಾರೆ ಇಟ್ ಎಂಕಲ್ನ ಗಿರೀಶ್ ಆಳ್ವೇರ್ ಸುಂದರ ಪೂಜಾರ್ಲು ಕರುಣಾಕರ್ ಶೆಟ್ರು ಮುರಳಿ ಬೊಕ್ಕ ಮುರಳಿನ ಪೊಪ್ಪ ಚಂದ್ರರಾಜ್ ಶೆಟ್ರು ವಿಶೇಷ ಇಂಚಿನ ಬಣ್ಣಗ ಸರ್ ಇಂಚಿನ ಬಣ್ಣಗ ಮೂಲು ಬಾರಿ ಪುರಾತನ ನಟಿ ಏರುಗಾಟು ಪಡೆದ ನಕಲು ಅವು ಮೀನಂಕೋಡಿ ಶೇಖರ್ ಶೆಟ್ರು ಮೋರ್ಲಾ ಚಂದ್ರ ಶೆಟ್ರು ಮೋರ್ಲಾ ವಿಶ್ವನಾಥ್ ಶೆಟ್ರು ಇತ್ತ ಇನ್ನು ಒರಿಪದಿನಾರು ಗಿರೀಶ್ ಆಳ್ವೇರ್ ಮೋರ್ಲ ಗಿರೀಶ್ ಆಳ್ವೇರ್ ಈತ ಜನ ಇತ್ತಿನ ಈ ಕಂಬಳಗೊಂಜಿ ಪ್ರೋತ್ಸಾಹ ಬೊಕ್ಕ ಗೌರವ ದೇತೊಂದಂಚಿನ ವ್ಯಕ್ತಿಲು ಮಾತರ್ನ ಕಿದತೆ ಇರುಲ್ಲ ಮೆಡ್ಲ್ ದೇತೊಂದನೇ ಇರಲು ಮೋರ್ಲ ವಿಶ್ವನಾಥ್ ಶೆಟ್ಟಿನ ಇರು ಕಡೆ ಬಿಟ್ಟು ಕೊರ್ದು ಬಾರಿ ಆತು ಪುದರ್ ಮಲ್ತನಂಜಿ
ಅವು ನಿಕ್ಲೆ ಪೂರ ಗೊತ್ತಿತ್ತು ನಮ್ಮ ವಿಚಾರ ಅಂಚೆ ಅದುಪ್ಪನಾಗ ಕಮಲ ಕ್ಷೇತ್ರಕ್ಕೆ ಈ ಭಾಗ ಬಾರಿ ಪುದರ್ ಪಡೆಯಿನ ಜಾಗ ಅಂತ ಪಣ್ಣೆಲ್ಲ ತಪ್ಪವಂದು ಪಣ್ಣಲ್ಲಿ ತಪ್ಪವಂದು ವಿಶೇಷವಾದ ಯಾನ ಸುರಕ್ಕೆ ಮತ್ತೆ ಕಮಲದ ಅಧ್ಯಕ್ಷರೇ ಎಂಕಲ್ನಾಡಿ ಮುರಂದೊಂಜಿ ಮೀಟಿಂಗ್ ಅನ್ನುವಂತ ಮಸ್ತ್ ಜನ ಇರ್ತಾರೆ ಒಂಜಿ 200-250 ಜನ ಇರ್ತಾರೆ ಯಾನ್ ಮಾತಾಡಲ್ ಬಂತೆ ಯಾನೊಂಜಿ ರಾಜಕೀಯದ ವ್ಯಕ್ತಿ ಇಡೇ ಬರ್ಪಿನಿ ಏರ್ ಪಂಡ ಕಂಬಳ ಆವಡ್ ಬಂಪಿನ ಒಂಜೆ ರಾಜ್ಯ ಮಾತ್ರ ಬಲ್ಲೆ ಕಂಬಳಡ್ ಆ ಪುದಾರ ಈ ಪುದಾರ ತಿಕ್ಕೊಂಡು 10 ದಂಡ ಮುಲ್ಪ ರಾಜ್ಯಕ್ಕೆ ಬಳಿಪಾಯರ ಪಂಪನ ವಿಚಾರದ ಅಲಜ್ಜಿ ಒಂದು ಸರಕಾರಿ ಕಂಬಳ ಇನಿ ಶಾಸಕರಾದಿತ್ತಂಡ ಕಾದರ ಮಲ್ತೊಂದಲ್ಲಿರು ಎಲ್ಲೇ ನನವರಿ ಮಲ್ಪೆರ್ಲೆ ಯಾರು ಅತ್ತನ ಬೊಕ್ಕೋನಿ ಮಲ್ಪೆರ್ಲೆ ಯಾರು ನಿರಂತರ ಆಪನಂಚಿನ ಕಂಬಳ ಅಂಚಾದಪ್ಪನಗ ಮುಲ್ಪ ರಾಜಕೀಯ ಬುಡ್ದು ಬಲೆ ಪಣ್ಣೆಕ್ ಮಾತ ತಯಾರಾತೀರಿ ಇನ್ನು ಮಾತಾ ಪಕ್ಷದಕ್ಕಲ್ಲ ಮಾತಾ ಜಾತಿ ಧರ್ಮದಕ್ಕಲ್ಲ ಪೂರ ಜನ ರಾಜ್ಯಕ್ಕೆ ಬುಡ್ದು ಇಡೇ ಸೇರ್ದು ನಕಲು ಒಂದು ರಡ್ಡ ಮೀಟಿಂಗ್ ಇಡ್ಲ ರಾಜ್ಯಕ್ಕೆ ಬುಡ್ದು ಸೇರ್ದು ಹಿಂಗೆ ಬಾರಿ ಖುಷಿ ಅವನು ಅಂಚಾದಪ್ಪನಗ ಈ ನಮ್ಮನ ಒಂಜಿ ಕೊಂಡಿ ಕಂಬಳ ಅದು ಕಂಬಳ ಕರೆ ಅದು ಕಂಬಳ ಅದು ಕಂಬಳ ಉತ್ಸವ ಆಯ್ನಟ್ರೆ ಬಿಟ್ಟಲ್ಲ ಐದು ಬೊಕ್ಕಲ್ಲ ಇಂಚೆನೆ ನಡತೊಂದು ಪೋಡ್ ಇನಿ ರವಿಯನ್ನೆಲ್ಲ ಬೈದರು ರವಿಯನ್ನಗಳ ಎಂಕಲ್ದಲ್ಲ ಹೇಳಿಕೆ ಕೊಡ್ತೀವಿ ಮೋಸ್ಟ್ಲಿ ಈ ಗಿರೀಶ್ ಆಳ್ವರು ಕೊಡ್ತಾನೆ ಹೇಳಿಕೆ ಬಾರಿ ಪೊರ್ಮುದು ನಾನು ರವಿಯನ್ನ ಎರು ಕಟ್ಟದಿಲ್ಲ ಕಂಬಳ ಮಲ್ತದಿಲ್ಲ ಪೂರ ಗೊತ್ತಿತ್ತು ನಾನು ಅಂಚೆ ಪುನಗ ನಿಖಿಲ ಪೂರ ಮಾರ್ಗದರ್ಶನ ಬೋಡು ನೆತ್ತೊಟ್ಟಿಗೆ ಎಂಕ್ಲೆಗೆ ಅನುಭವಲ ಬೋಡು ನನ್ನೊಂದ್ ಸರ್ತಿ ಅರ್ಧ ಕಾರ್ಯ ನಿರ್ಮಾಣನಾಗ ಪಿರೋರ ನಮ್ಮಲ್ಲಿ ಎತ್ತದ ನಿಕ್ಲೇನ್ ಪೂರ ಎತ್ತದ ನಿಖಿಲರ ಕೆಲವೊಂದು ಅಡಕು ತೊಡಕು ಇತ್ತಂದಂಡ ಇನ್ ಮತ್ತೆ ಸರಿ ಮಾಡ್ಕೊಂಡು ಮುಂಚಿನ ವ್ಯವಸ್ಥೆಗೆ ನಿಖಿಲ ಬರೋಡು ಎಂಕ್ಲೆಗೆ ಪೂರ ಹೊಸ ಕಂಬಳ ಮಲ್ಪನಾಗ ಒಂಜ್ ವರ್ಷೋಡು ಪೂರ ಮಲ್ತದ ಒಂಜಿ ಸಂದರ್ಭ ಮಲ್ಪೆರ್ ಲಾಪಜಿ ಈ ಸುರುತ ಅಂತೋಡು ಮಲ್ಪೆರ್ ಲಾಪಜಿ ಯಾನ ಮುರಣಿ ಪಂತೆ ಶಾಸಕರ ರಡ್ಡ್ ಆಯಕಟ್ಟದ ರಡ್ಡ್ ಕರೆ ಬೊಕ್ಕ ಮಂಜೊಟ್ಟಿ ಬೊಕ್ಕ ಒಂಜಿ ಎರುಕು ಬುಡಾಪಿನ ನೀರು ಐಕ್ ಬುಡಾಪಿನ ಒಂಜಿ ಟ್ಯಾಂಕಿ ಈ ವರ್ಷದ ಕಂಬಳ ಮಲ್ಪನೆಗೆ ಎಂಕಲ್ ಈತೆ ಮಲ್ತದ ಕಂಬಳ ಮಲ್ಪಿನಿ ಬರ್ಪಿ ವರ್ಷೋಡು ಫುಲ್ ಫ್ಲೆಜ್ಡ್ ಮಲ್ಪನಂಚಿನ ವ್ಯವಸ್ಥೆ ಅಂಚ ಮಾತ ಎಂಕಲ್ ಒಂಜಿ ತಯಾರಾತ ನೆಕ್ ಪೂರ ದೈವ ದೇವರನ್ನ ಆಶೀರ್ವಾದ ಬೋಡು ಮೂಲು ದೈವಲು ಗ್ರಾಮ ದೇವರು ಚರ್ಚ್ ಮಸೀದಿ ಪೂರ ಇತ್ತಿನಂಚಿನ ಜಾಗೆ ಪ್ರಥಮತವಾದ ನಂಗೆ ದೈವ ದೇವರನ್ನ ಆಶೀರ್ವಾದ ಒಪ್ಪಾಡು ಆಯ್ತು ಒಟ್ಟಿಗೆ ಗುರು ಹಿರಿಯರ್ನಗಳನ್ನೆಲ್ಲ ಆಶೀರ್ವಾದ ಒಪ್ಪಾಡು ಒಟ್ಟು ನಮ್ಮ ಮಾತೆಲ್ಲ ಕುಡ್ದು ಮೇಕಿಪಾಲ ಲೆಕ್ಕ ಕುಡ್ದು ಒಂದ್ ಕಂಬಳ ಮಲ್ಪುಗ ಯಾನ ಮೊರಣಿ ಡೇಟ್ ಮಲ್ಪನ ದಿನ ತಾನಿ ಎಂಕ್ಲೆ ಅನಿವಾರ್ಯ ಕಾರಣ ದೂರ ಪೋಯರ್ ನಡೆದಾದ ಡೇಟ್ ಮಲ್ಪೆರೆ ಸರಿಯಾದ ಪಕ್ಕ ಏನ ಡೇಟ್ ತಿಕ್ಕೀಜಿ ಎಂಗ್ಲ ಅಧ್ಯಕ್ಷರೆಲ್ಲ ಹಿರಿಯರನ್ನ ಗುಣಪಾಲ ಕಡಮೆಲ್ಲ ಪಂಡದಿತ್ತೆ ಕಾರಣ ಅಂತ ಹಿಡಿದು ಅವಳು ಪೋಯಿನಕ್ಲೆಗ್ ಅಲ್ಪದ ಉರುಡಾಟಿಗೆ ಪಾತೆರಂಚನೆ ಆತ್ಮಲ್ಲ ಅವಕಾಶ ಕೊರ್ಜಿರಿಂದ ಬಂಪೇರು ಅಂಡ ಯಾನ ಒಂಜಿ 25 ವರ್ಷ ಕಂಬಳ ಮಲ್ತ ನಾವು ಗುಣಪಾಲ ಕಡಂಬೆರೆಗಳ ಗೊತ್ತುಂಡು ರೋಹಿತ್ ಅನ್ನಗಳ ಗೊತ್ತು ನಕ್ಲು ಅಡ್ಡಿ ಜನ ಎಂಗಲ ಕಂಬಳಗ ಏರುಕೊನದ್ದು ಕಟ್ಟದು ಪತ್ತದ ಅವಳು ಕಾಂಡಿಡಿದು ಬೊಲ್ಪ ಮುಟ್ಟ ಉಂತದ್ದು ತೂತು ಎಂಗ್ಲೆ ಸಹಾಯ ಮಲ್ತ ನಕ್ಲು ಅಂಚದಪ್ಪನ ಯಾನ್ ಇನಿಲ ರೋಹಿತರ ಅಧ್ಯಕ್ಷ ಪನ್ಪಿನಿಂಚಿನ ಎನ್ನ ಪಜಿರ್ದ ಕಂಬಳದ ಡೇಟ್ ಇಡೇ ಕೊರ್ಪುನಂಚಿನ ಪ್ರಾಮಾಣಿಕ ಒಂಜಿ ಪ್ರಯತ್ನ ಮಲ್ಪಲೆ ಯಾನ ಈಗ ಬೋಡಪಿನ ವ್ಯವಸ್ಥೆ ಮಲ್ಪುವೆ ಎಂಕಲ್ 25 ವರ್ಷ ಕಂಬಳ ಮಲ್ತದ ಎಂಕಲ್ ಆಯ್ತ ಅಜೀವ ಸದಸ್ಯರಾದ ಆಯ್ತ ಒಂಜಿ ಕಮಿಟಿದ ಮೆಂಬರ್ ಆದ ಎಂಕಲು ಇತ್ತಿನಕ್ಲು ಇನಿ ಕೊರೋನಾ ಬತ್ತ ನಡೆದಾತ್ರ ಐ ತುಂಬು ಕಂಬಳದ ಪೇಟದ ಒಂಜಿ ಕಾನೂನು ಬತ್ತ ನಡೆದಾದ ಎಂಕಲ ಕಂಬಳ ಉಂತುಂಡು ಐದು ಪಕ್ಕ ಕೊರೋನಾ ಬತ್ತಿನ ಐದು ಪಕ್ಕ ಕೆಲವೊಂಜಿ ಅಡೆತಡೆ ಹಿಡಿದಾತ್ರ ಅವು ಉಂತದು ಪೋಯಿನ ಹತ್ತದ್ನೆ ಅವತ್ತಂದು ಎಂಕಲ ಶಾಸಕರಿಗೆ ಇನ್ನಿಲ್ಲ ಅವು ಕಂಬಳ ಆವಡು ಬಂದ್ಬಿಟ್ಟು ಇರಾದೆ ಉಂಡು ಅಂಡ ಕೆಲವೊಂದು ಜಾಗದ ಅಡಕು ತೊಡಕು ಇತ್ತಿನ ಹಿಡಿದಾದ್ರೆ ಎಂಕ್ ಮಲ್ಪೆರ ಕಷ್ಟ ಅಂದ್ ಲೆಕ್ಕೋಡು ಎಂಕಲ್ ಈ ಕಂಬಳ ಮಲ್ತೊಂದಿಲ್ಲ ಅಂತೂ ಈ ಕಂಬಳ ಒಂಜಿ ಈ ವರ್ಷದ ಮಟ್ಟಿಗೆ ಈ ಕಂಬಳ ಅಂಡಲ್ಲ ಮಲ್ತದೆ ಎಂಗ್ ತೊಜ್ಪಾವ ಪನ್ಪನ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ತದಿಲ್ಲ ಈಗ ಪೂರಣಿಕೆಲ್ಲ ಆಶೀರ್ವಾದ ಬೋಡು ಊರ್ದಕ್ಕೆಲ್ಲ ಆಶೀರ್ವಾದ ಬೋಡು ಹೆಚ್ಚು ಕಮ್ಮಿ 10-20 ಸಾವಿರ ಕಲ್ಲು ಬೋಡು ಉಪಾಧ್ಯಕ್ಷರ ಈರು ಕಂಬಳದ ಕೊರ್ಪಿನ ಕಲ್ಲನ್ನು ನಮ್ಮ ಪರಿಸರದಗಳ ಕೇಂಡದು ಪರಿಸರದಗಳ ಡೊನೇಟ್ ಮಲ್ತಿರಂಡ ನಂಗೆ ಕಂಬಳದ ಮಲ್ಲ ಕೆಲಸ ಆಪುಂಡು ಇದನ್ನಿತ್ತಿನ ಬಾರಿ ಕಷ್ಟ ಆಪುಂಡು ಅಂಜದ ನಮ್ಮ ಸುತ್ತಮುತ್ತದ ಪಂಚಾಯತ್ ವ್ಯಾಪ್ತಿ ನಿತ್ತಿನಕ್ಲ ಪ್ರತಿ ವರ್ಷ ಒಂಜೊಂದು ಸಾವಿರ ಕಲ್ಲು ಕೇಂಡದು ವ್ಯವಸ್ಥೆ ಮಲ್ಪಲೆ ನಿಖಲ್ ಮಾತ ಒಟ್ಟಿಗೆ ಆಯ್ತು ಒಟ್ಟಿಗೆ ಒಳ್ಳೆರು ಕಲ್ಲದ ಗುರಿಕಾರ್ಯ ತೀರ್ಥ ಕುಲ್ದೇರು ಆರ್ಲ ಮಾತಾಡಲ್ಲ ನಿಖಲ್ ಸಹಾಯ ಮಲ್ಪಲೆ ಪಂಡೊಂದು ನಾನೊಂದು ದಿನ ನಮ್ಮ ಎಡ್ಡೆಡ್ ಪಿರೋರ ಕಂಬಳದ ಇಂಚಿನ ಪೂರ ತಯಾರಿ ಮೀಟಿಂಗ್ ಮಲ್ಪುಗ ಅಪ್ಪಗ ಎಂಚಿನ ಪೂರ ಅಪ್ಪನ ತೂಕ ಇಡೀ ನಿಖಲು ಕಂಬಳದ ಅಧ್ಯಕ್ಷರು ಎಂಕಲ ಕಂಬಳದ ಇತ್ತೆ
ಮೇರೆ ಪಂಡೇರು ನವನಿತನ್ನೆ ಪಂಡ್ಲಕ್ಕನೆ ಕಮಲದ ಪೂರ ಒಂಜಿ ರೂಪುರೇಷೆ ಕೊರ್ಪಿನಂಚಿನ ನವನಿತನ್ನೆ ಬೈದರು ಯಾನ್ ನವನಿತನ್ನ ಪೂರ ಅರ್ಧ ಕರಾಯಿ ಹಿಡಿದ ಬೊಕ್ಕ ಲೆಪ್ಪೊಡು ನಿತ್ತಂಡು ಕರಾಯಿ ಹಿಡಿದ ಬೊಕ್ಕ ಕೆಲವೊಂಜಿ ಇನಿ ಐಕಂದೆ ವಾರಾಡು ಒಂಜಿ ದಿನತ ಈ ಕಮಲ ಕ್ಷೇತ್ರದ ಲೆಕ್ಕಡೆ ಒಂಜಿ ಐತ ಆರು ಒಂಜಿ ಗಂಟೆದ ಲೈವ್ ಕೊರ್ದು ಕಮಲದ ನೂಣ್ಯ ತೆಂಚಿನ ದೈವದ ನೂಣ್ಯ ತೆಂಚ ದೈವ ಇಂಚ ಅಂತ ಪನ್ಪಿನ ಪ್ರತಿ ಸರ್ತಿಲ ಒಂಜಿ ತುಳುನಾಡಿಗೆ ತಿರುಪವನ ಪ್ರಾಮಾಣಿಕ ಪ್ರಯತ್ನ ಮಲ್ತೀರ ಇದಾದ್ರ ನಮ್ಮ ಕುಡ್ಲ ಪನ್ಪನ ಚಾನೆಲ್ಗೆ ಇತ್ತ ಬಾರಿ ಆತು ಪುದರ್ ಬೈದಿನ ಅಂಚನೆಂಕಲ್ನ ಪೊಸಕುರಲ್ದಾರ ವಿದ್ಯಾಧರ್ ಶೆಟ್ಟರ್ಲ ಒಳ್ಳೆರು ಆರ್ಲ ಐತ ಬಗ್ಗೆ ಬಾರಿ ಆತು ಗಂಭೀರತೆ ತಂದು ಮಾತನಿಕಲ್ ನೇನು ಮಾತ ಒಂಜಿ ಹಂತದ ನೆಟ್ ನಮ್ಮನ ಪತ್ರಿಕಾ ಬೊಕ್ಕ ದೃಶ್ಯ ಮಾಧ್ಯಮದ ತೋಜ್ಪಾದ್ ಒಂತೆ ನೆಕ್ ಪ್ರಚಾರ ಕೊರ್ಪೊರೇಷನ್ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಬಣ್ಣೊಂದು ನಿಖಿಲೆ ಪೂರ ಬೈದಿನೇಕ ನಿಖಿಲಿಗೆ ಅಭಿನಂದನೆ ಬೊಕ್ಕ ಧನ್ಯವಾದ ಸಲ್ಲಿಸೋಂದು ಎಂಕಲ್ ಈ ಕಾರ್ಯಕ್ರಮ ಇಡೆಗೆ ಮುಕ್ತಾಯ ಮಲ್ತೊಂದುಲ್ಲ ಪಂಡೊಂದು ನಿಖಿಲಿಗೆ ಪೂರ ಬರ್ತಿನ ಎಂಕಲ ಅಧ್ಯಕ್ಷರು ಆರು ಬಾರಿ ಒಂಜಿ ಸೌಮ್ಯದ ಒಂಜಿ ಮಹಿಳೆ ಆರ ಅಧಿಕಾರ ಉಂಡು ಪಂಡದಲ್ಲ ದಾಲ ಒರಿಯಡ ಅಡಕು ತೊಡಕು ತೊಪ್ಪಿಜರು ಈ ಗ್ರಾಮಡಾಪನ ಪೂರಾ ನೆಕ್ಕಲ ಎಡ್ಡ ಕೆಲಸ ಆರ್ನ ಪೂರ ಮೆಂಬರ್ ನಕ್ಲೇನು ಪತ್ತೊಂದು ಪೂರಾ ಮೆಂಬರ್ ನಕ್ ಇನಿ ಹೆಂಗ್ ಗೊತ್ತಾಯ್ತು ಯಾನ ಅರ್ನ ಮಗಲಿನಿ ಇನ್ನು ಮಲ್ಪಾಯರು ಇಂಜಿನ MC ಮಲ್ಪಾಯರು ಯಾನ್ ಏರು ಅಲಚನ್ ಬೊಕ್ಕ ಮುರಳಿಡಕ್ಕೆ ನಕಾವು ಎಂಗ್ಲ ಅಧ್ಯಕ್ಷನ ಮಗಲು ಮಂಡೆ ಅಂಚ ಅದುಪ್ನಾಗ ನೆತ್ತ ಮೆತ್ತ ಅಭಿಮಾನ ಉಂಡು ಪನ್ಪನ ಒಂಜಿ ಸಾಂಕೇತಿಕ ಆಯ್ನ ವಿಚಾರ ಅಂಚ ಅದುಪ್ನಾಗ ಅಧ್ಯಕ್ಷರ ಈರ್ನಲ್ಲ ಸಹಾಯ ಬೋಡು ಒಂಜಿ ವಿಷಯ ರಂಜನೆ ಗೊತ್ತಿರ ರೈತನ್ನ ಮುಲ್ಪ ಅಡತಡೆ ಬರ್ರೆಜ್ 17 ಒಂಜೇ ಪಕ್ಷದಕಲ್ನ ಮೆಂಬರ್ ಇತ್ತು ನಡೆದಾದ್ರ ಪೂರಾ ಕಾರ್ಯಭಾರ ಮಲ್ಪರೆ ಅವಕಾಶ ಉಂಡು ನಿಖಿಲ ಪಂಚಾಯತ್ ಅಕಲ ಮನಸ್ಸು ಮಲ್ತಾರ್ನಂಡ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಭಾಗದ ಮೆಂಬರ್ ನಕಲ ಪೂರ ಕುಡಿಯರ್ನ ನೆಕ್ ಬೇತೆ ಬೇತೆ ರೀತಿ ಹಣ ದುಡ್ಡು ರೂಢಿ ಮಲ್ಪೆರಲ್ಲ ಅವಕಾಶ ಉಂಡು ಪಂಡೊಂದು ನಿಖಲೆ ಮಾತ ಎಡ್ಡವಾಡು ನಂಗೆ ಮಾತ ಶುಭವಾಡು ಇಂಥ ದಿನಟ್ಟದ ಅದಂಡಲ ಕೆಸರು ಕಲ್ಪಾಡಿನ ಪುರ್ತುಡು ಹೆಚ್ಚು ಕಡೆ ಮೆತ್ತದಂಡ ದೈವ ದೇವರ ನಕಲು ಮಾಪಿ ಮಲ್ತದೆ ನಂಗೆ ಪೂರ್ಣ ಅನುಗ್ರಹ ತಿಕ್ಕಡು ಪಂಡದು ಪಂಡೊಂದು ಎಂಕ್ ಅವಕಾಶ ಕೊಡ್ನೆಕ್ಲಿಕ್ಕೆ ನಿಕ್ಲಿಗೆ ಅಭಿನಂದನೆ ಬೊಕ್ಕ ಧನ್ಯವಾದ. ಸೊಲ್ಮೇಲು ಬಜೀರ್ದ ಕಂಬಳದ ದಿನಾಂಕನ ಇಡೇಗೆ ಕೊರ್ಲೆ ಪನ್ಪನ ಮೂಲಕ ಮುಲ್ತ ಕಂಬಳ ಪೊರ್ಲುಡಾವಡು ಪನ್ಪನ ಒಂಜಿ ಹಾರೈಕೆಯನ್ನು ಮಂತಿದ್ದೇರು ಶ್ರೀಯುತ ಪ್ರಶಾಂತ್ ಕಾಜವೇರು ಅರೆಗೆ ಸೊಲ್ಮೆ ಸಂದ ಒಂದು ನಮ್ಮ ಅಧ್ಯಕ್ಷರು ಗುರುಕವನ ಮೇಲೆ ರಡ್ಡು ಪಾತ್ರ ಅಡಿಗೆ ಬೊಕ್ಕ ಮುಕ್ತಾಯ ಮಂತೊಂದುಲ್ಲ. ನಮ್ಮ ಗ್ರಾಮಡ್ ಕಂಬಳ ಆಪುನ ಬಂಡ ನಮಕೊಂದು ಸಂತೋಷದ ವಿಷಯ ದಯಪಂಡ ಒಂದು 2016 ನಮ್ಮ ಮೆಂಬರ್ ಇತ್ತು ಆ ಟೈಮ್ಡೆ 10 ಎಕರೆ ಜಾಗನ ನಮ್ಮ ಪೂರಾ ಸದಸ್ಯರು ಸೇರಿದು ನಿರ್ಣಯ ಮಲ್ತಿತ್ತ ಆಂಡಲ್ ಈ ವರ್ಷ ನಮ್ಮ ಕಂಬಳದ ಒಂಜಿ ಕೆಲವು ಅಡೆತಡೆ ಆಯರ ಸಾಧ್ಯ ಆಯ್ಜಿ ಅಂಚನೆ ಈ ಒಂಜಿ ಎನ್ನ ಅಧ್ಯಕ್ಷ ಸ್ಥಾನ ನೋಡ್ಕೊಂಡಾಗ ಪಿರ ಎಂಕ್ಲು ಸಾಮಾನ್ಯ ಸಭೆ ನಿರ್ಣಯ ಮಲ್ತದ್ದು 5 ಎಕರೆ ಜಾಗನ ಹೆಚ್ಚದಿ ಇದು ಶಾಸಕರು ಬಂಡೇರು ಕಂಬಳದೊಟ್ಟಿಗೆ ಕ್ರೀಡಾಂಗಣ ಕೂಡ ಅವಡು ಅಂತ 5 ಎಕರೆ ಜಾಗನ ಹೆಚ್ಚದಿ ಇದು ಎಂಕ್ಲು ನಿರ್ಣಯ ಮಂತದ್ದು ಈಸು ಬೇಗ ಕಂಬಳ ಒಂಜಿ ಆಪುಡೊಂದು ನಮ್ಮ ಗ್ರಾಮಡ್ ಎಂಕ್ಲು ಯಾನ್ ಎನ್ನದಿನ ಹೆಜ್ಜಿ ಈ ಗ್ರಾಮಡ್ ಕಂಬಳ ಏನೇಟ್ ಎಂಕ್ಲು ಮಹಿಳೆಯರು ಓಡಲ ಒಂಜಿ ಕಂಬಳದ ನೆಕ್ ಪೋದುಪ್ಪಂದು ಟಿವಿಡು ತೂಪುನತ್ತಂದ್ರೆ ಎಂಕ್ಲು ಊರುಗ್ಲ ಒಂಜಿ ಕಂಬಳದ ಒಂಜಿ ಏರುಗಿಡ ಬಂದು ತೂದುಪ್ಪಂದು ಈ ವರ್ಷ ಬಾರಿ ಖುಷಿ ಆಂಡ್ ದಯಪಂಡ ಎಂಕ್ಲಿಗ್ಲ ನಮ್ಮ ಗ್ರಾಮಡ್ ಒಂಜಿ ಪೂರ ಮಹಿಳೆಯರಿಗ್ಲ ಒಂಜಿ ಕಂಬಳ ನಮಗ್ ಬತ್ ಕುಲ್ದು ತೋಲಿ ಬಂದ್ಬಿಡ ಒಂಜಿ ಖುಷಿಯ ಒಂದುಂಡು ಅಂಚನೆ ಈ ಕಂಬಳಗ್ ಪಂಚಾಯತ್ ಓ ಸಹಕಾರ ಬೋಡು ಅವ್ನು ಪೂರ ಎಂಕ್ಲು ಮಲ್ತೊಂದು ಎಂಕ್ಲು ಪೂರ ಒಟ್ಟಿಗಾದು ಈ ಕಂಬಳನ ಅಭಿವೃದ್ಧಿ ಮಲ್ಪರೆ ಎಂಕ್ಲು ತೂವೊಂದುಲ್ಲ ಅಂಚ ಪನ್ನ ರಡ್ಡು ಪಾತ್ರ ಸವಿತ ಮುಗಿತಲಗು ಸಂಪ್ರದಾಯದ ಧನ್ಯವಾದ ಶ್ರೀಯುತ ರೇಹಮಾನ್ ಚಂದ ಇತ್ತು. ಉಳ್ಳಾಲ ತಾಲೂಕು ಮಟ್ಟದ ನರಿಂಗಾಣ ಕಂಬಳೋತ್ಸವ ಕಾರ್ಯಕ್ರಮದ ಈಗ ತಾನೇ ಶಿಲಾನ್ಯಾಸವನ್ನು ನಡೆಸಿದ್ದಾರೆ. ನಾವು ಈಗ ಒಂದು ಅಧ್ಯಕ್ಷರು ಹಾಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಗೆ ನಮ್ಮ ಕಾಜವರೆಲ್ಲ ಹೇಳಿದ ಹಾಗೆ ನಮ್ಮ ಹಿರಿಯರು ಹೇಳಿದ ಹಾಗೆ ನಮ್ಮ ಈಗಿನ ಅಧ್ಯಕ್ಷರಾದಂತಹ ಶೈಲಜಾ ಶೆಟ್ಟಿ ಅವರು 2012ರಿಂದ ಇದರ ಕಂಬಳದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆದ್ರಿಂದ ಇವತ್ತು ಅದರ ಸೌಭಾಗ್ಯ ಒದಗಿ ಬಂದಿದೆ. ಇದಕ್ಕೆ ನಾನು 2ನೇ ಸರ್ತಿ ಮೆಂಬರ್ ಆಗಿರುವುದು. ನನ್ನ ಆತ್ಮೀಯರು ನನ್ನ ಒಡನಾಡಿಯಾದಂತಹ ಮುರಳೀಧರ್ ಶೆಟ್ಟಿ ಅವರು ಮುಂಚಿನ ಇದರಲ್ಲಿ ನನ್ನಲ್ಲಿ ಹೇಳ್ತಾ ಇದ್ರು ಇಲ್ಲೊಂದು ಕಂಬಳವ ಮಾಡಬೇಕು ಕಂಬಳವನ್ನು ಮಾಡ್ಬೇಕಂತ ಹೇಳ್ತಾ ಇದ್ರು. ಅದು ಈಗ ತಾನೇ ಇದಕ್ಕೆ ಈಗಿನ ಪಂಚಾಯತ್ ಮೆಂಬರ್ ಆದಂತಹ ಸುಂದರ ಪೂಜಾರಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಕರುಣಾಕರ್ ಶೆಟ್ಟಿ, ಅದೇ ರೀತಿ
ನಮ್ಮ ಗಿರೀಶ್ ಆಳ್ವರು ಈಗಿನ ಇದರ ಕಂಬಳದಲ್ಲಿರುವಂತಹ ಇದರ ಒಂದು ಉತ್ಸಾಹದಲ್ಲಿರುವಂತಹ ಹಿರಿಯ ವ್ಯಕ್ತಿಗಳು ಇದ್ದಾರೆ ಇಲ್ಲಿ. ನಾನು ಹೇಳುವುದೇನೆಂದ್ರೆ ನನ್ನ ತಾಯಿಯ ಅಜ್ಜಂದಿರು ಅವರಿಗೆ ಸಹ ಓಡಿಸುವಂತಹ ಎರುಗಳಿದ್ದಂತೆ ನಾನು ಅವರು ಹೇಳುವಂತ ಮಾತು ಕೇಳ್ತಾ ಇದ್ದೆ. ಅವತ್ತಿನ ಕಾಲದಲ್ಲಿ ನಮ್ಮ ಅಜ್ಜಂದಿರು ಅವರು ಸಹ ಓಡಿಸುವಂತಹ ಕಂಬಳದಲ್ಲಿ ನನಗೆ ಬಹಳ ಸಂತೋಷವಾಗ್ತಾ ಉಂಟು. ಅವತ್ತಿನ ಕಾಲದಲ್ಲಿ ಅವರು ಇಂತಹ ಕಂಬಳಕ್ಕೆ ಹೋಗಿ ಅವರು ಓಡಿಸುವಂತ ಎರುಗಳು ಅವರಲ್ಲಿ ಇತ್ತು. ಅದರಿಂದ ಈ ಕಾರ್ಯಕ್ರಮ ಬಹಳ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸವನ್ನು ಗೈದಂತಹ ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ಉಪನಾಯಕರು, ನಮ್ಮ ಕ್ಷೇತ್ರದ ಶಾಸಕರು ಆದಂತಹ UT ಖಾದರ್ ಸರ್ ಅವರು ನಮಗೆ ಇಲ್ಲಿಗೆ ಈಗ ತಾನೇ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಶಿಲಾನ್ಯಾಸವನ್ನು ಮಾಡಬೇಕಿತ್ತು. ಈಗ ಅವರು ಕಾರಣಾಂತರದಿಂದ ನಮ್ಮ ಈಗ ಜಲಜೀವನ ಮಿಷನ್ ಅಲ್ಲಿ ನಮ್ಮ ಉಪಾಧ್ಯಕ್ಷರು ಹೇಳಿದಾಗೆ 2.5 ಕೋಟಿಯ ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ನರಿಂಗಾನ ಗ್ರಾಮಕ್ಕೆ ಎಷ್ಟೋ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ನಾನು ಹೆಚ್ಚೇನು ಮಾತನಾಡುವುದಿಲ್ಲ. ನಮ್ಮ ಈ ಕಾರ್ಯಕ್ರಮ ಬಂದಂತಹ ನಮ್ಮ ನಾಯಕರಂತ UT ಖಾದರ್ ಸರ್ ಅವರಿಗೆ ಉಳ್ಳಾಳ ತಾಲೂಕು ಮಟ್ಟದ ಈ ನರಿಂಗಾನ ಕಮಲೋತ್ಸವದ ಶಿಲಾನ್ಯಾಸಕ್ಕೆ ಬಂದಂತ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಹಿತನುಡಿಯನ್ನು ನೀಡಿದಂತಹ ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕುರ್ನಾಡಿನ ಮಾಜಿ ಅಧ್ಯಕ್ಷರಾದಂತಹ ಪ್ರಶಾಂತ್ ಕಾಜೇವರು ಇದ್ದಾರೆ. ಅವರಿಗೆ ಸಹ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ರೋಹಿತ್ ಹೆಗಡೆ ಅವರು ಇದ್ದಾರೆ. ಅವರಿಗೆ ಸಹ ನಾನು ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಚರ್ಚಿನ ಫಾದರ್ ಬಂದಿದ್ದರು, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗುಣಪಾಲ ಕಡಮ ಅವರು ಇದ್ದಾರೆ, ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಗಟ್ಟಿ ಅವರು, ಅವರಿಗೆ ಸಹ ಧನ್ಯವಾದ. ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮ ಚಂದ್ರಾಸ್ ಕರ್ಕೇರ್ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ತಾನೇ ಹಿಂದುಳಿದ ವರ್ಗದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಪದ್ಮನಾಭನ್ ನರಿಂಗಾಂಡ್ರವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಲವನೇಶ್ ಶೆಟ್ಟಿ ಅವರಿದ್ದಾರೆ, ಹಿರಿಯರು, ಅವರಿಗೆ ಸಹ ನಾವು ನರಿಂಗಾನದ ಕಮಲೋತ್ಸವದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ರವೀಂದ್ರನಾಥ್ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಬಂದಂತಹ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯು ನಮ್ಮ ನಾಯಕಿಯಾದಂತಹ ಶೈಲಜಾ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನರಿಂಗಾನದ 2ನೇ ಪ್ರಜೆಯಾದಂತಹ ನವಾಜ್ ಕಲ್ಲರಗೋಡಿ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ನಮ್ಮ ಎಲ್ಲ ಸದಸ್ಯರು ಇದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕುರ್ನಾಡ್ ಪಂಚಾಯತಿನ ಅಧ್ಯಕ್ಷರು ಆದಂತಹ ಗಣೇಶ್ ನಾಯಕರವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಾಜಿ ಅಧ್ಯಕ್ಷರು, ನರಿಂಗಾನ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಂಬಳದ ಉತ್ಸಾಹದಲ್ಲಿರುವಂತಹ ಎಲ್ಲ ಪ್ರೇಮಿಗಳಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ಇಲ್ಲಿಗೆ ಬಂದಂತಹ ಟಿವಿ ಮಾಧ್ಯಮ ಮಿತ್ರರಿಗೂ ನಾನು ಈ ಕಮಲೋತ್ಸವದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಅದೇ ರೀತಿ ಇದರ ಹಿಂದೆ ಇರುವಂತಹ ನಮ್ಮ ಗಿರೀಶ್ ಆಳ್ವರು ಇದ್ದಾರೆ, ಅದೇ ರೀತಿ ಕರುಣಾಕರ್ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿ ನಮ್ಮ ಚಂದ್ರ ಶೆಟ್ಟಿ ಮೋರ್ಲರ್ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ವಿವೇಕಾನಂದ ರೈ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೇಮನಾಥ್ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಬಂದಂತಹ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅರ್ಪಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ.